ಅಲ್ಲಿ ಓರ್ವರಾದಂಥ ಶ್ರೀಯುತ ಬಲರಾಮ್ ಆಚಾರ್ಯ ಅವರಿಗೆ ಇದೇ ಸಮಯಕ್ಕೆ ಸರಿಯಾಗಿ ರೋಟರಿ ಕ್ಲಬ್ ಪುತ್ತೂರು ಅಲ್ಲಿ ಪ್ರಮುಖ ಕಾರಣ ನಿಗದಿಯಾಗಿದೆ. ಆದರೂ ಕೂಡ ಸಾಕಷ್ಟು ಹೊಂದಾಣಿಕೆ ಮಾಡಿಕೊಂಡು ಸಾಧ್ಯವಾದಷ್ಟು ಬೇಗ ನಮ್ಮನ್ನು ಅವರು ಸೇರಿಕೊಳ್ಳುವವರಿದ್ದಾರೆ. ಅವರು ಬಂದ ತಕ್ಷಣ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕಿದ್ದೇವೆ. ಈಗಾಗಲೇ ನಮ್ಮ ಸನ್ಮಾನ್ಯ ಮುಖ್ಯ ಅತಿಥಿಗಳಾಗಿರುವಂತಹ ಇಂದು ದಿವ್ಯದರ್ಶನ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕಿರುವಂತಹ ಶ್ರೀಯುತ ಸತ್ಯಶಂಕರ ಭಟ್, ನಮ್ಮೂರಿನ ಹೆಮ್ಮೆ, ಪುತ್ತೂರಿನ ರತ್ನ, ಅವರು ನಮ್ಮೊಂದಿಗೆ ಈಗಾಗಲೇ ಉಪಸ್ಥಿತರಿದ್ದಾರೆ. ಸಮಯ ಮುಂಚಿತವಾಗಿ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಗುರುತಿಸಿಕೊಳ್ಳುತ್ತಾ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಸುಮಾರು 15 ನಿಮಿಷದ ಕಾಲಾವಕಾಶ ನಮಗೆ ಇನ್ನೂ ಬೇಕಾಗ್ತದೆ. ಆ ನಂತರ ನಾವು ಈ ಸಭಾ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕಿದ್ದೇವೆ. ಈ ಮಧ್ಯೆ ಒಂದು ವಿನಂತಿ ಮತ್ತು ಪ್ರಕಟಣೆ. ನಾವು ಲಕ್ಕಿ ಪರ್ಸನ್, ಅದೃಷ್ಟವಂತ ವ್ಯಕ್ತಿ ಅನ್ನುವಂಥ ಒಂದು ವಿಶೇಷ ಯೋಜನೆಯನ್ನು ಕೂಡ ನಾವು ಇವತ್ತು ಇಟ್ಟುಕೊಂಡಿದ್ದೇವೆ. ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ನ ನಿರ್ದೇಶಕರು ನಾವು ಯಾರಿದ್ದೇವೆ, ನಮ್ಮನ್ನು ಹೊರತುಪಡಿಸಿ ನಾವು 14 ಮಂದಿಯನ್ನು ಹೊರತುಪಡಿಸಿ ಆಗಮಿಸಿರುವಂಥ ನೀವೆಲ್ಲರೂ ಕೂಡ ನಮಗೆ ಸಮಾನ ಗಣ್ಯರು. ತಾವೆಲ್ಲರೂ ಕೂಡ ತಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ಇದನ್ನು ಇಲ್ಲೇ ಕೌಂಟರ್ ಇದೆ, ಆ ಕೌಂಟರ್ನಲ್ಲಿ ಬರೆಯಿಸಿ ಅದನ್ನು ಅದೃಷ್ಟದ ಪೆಟ್ಟಿಗೆಗೆ ಆ ಚೀಟಿಯನ್ನು ಹಾಕಬೇಕು ತಮ್ಮ ಅಮೃತ ಹಸ್ತದಲ್ಲಿ. ಸಮಾರಂಭದ ಕೊನೆಯ ಭಾಗದಲ್ಲಿ ಅದೃಷ್ಟವಂತ ವ್ಯಕ್ತಿಯನ್ನು ಆಯ್ಕೆ ಮಾಡುವಂಥ ಕಾರ್ಯಕ್ರಮ ಕೂಡ ನಮ್ಮದಿದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೊದಲಾಗಿ ನಮ್ಮ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್, ಪ್ರೇರಣಾ ಪುತ್ತೂರು ಮತ್ತು ನ್ಯೂಸ್ ಪುತ್ತೂರು ಈ ತ್ರಿವಳಿ ಸಂಸ್ಥೆಗಳ ಯಶೋಗಾಥೆಯ ವಿಡಿಯೋ ಅನಾವರಣಗೊಳ್ಳುತ್ತದೆ. ಆ ವಿಡಿಯೋ ಅನಾವರಣಗೊಂಡ ನಂತರ ಅದನ್ನು ಸುಮಾರು 11 ನಿಮಿಷಗಳ ವಿಡಿಯೋ ಅದನ್ನು ನಾವೆಲ್ಲ ವೀಕ್ಷಿಸ್ತೇವೆ. ಅತಿಥಿಗಳು ಕೂಡ ಸಭಾಸದರ ಸಾಲಿನಲ್ಲಿ ಇದ್ದುಕೊಂಡೇ ನಾವು ಅದನ್ನು ಈ ಬೃಹತ್ ಪರದೆಯಲ್ಲಿ ವೀಕ್ಷಿಸುವುದಕ್ಕಿದ್ದೇವೆ. ಅದಾದ ನಂತರ ಸಭಾ ಕಾರ್ಯಕ್ರಮದ ಉದ್ಘಾಟನೆ ನಡೀತದೆ ಮತ್ತು ಪುಸ್ತಕ ಬಿಡುಗಡೆ ಮತ್ತು ಉಳಿದಂತೆ ಎಲ್ಲ ಕಾರ್ಯಕ್ರಮಗಳು ಕೂಡ ಸಾಂಗವಾಗಿ ಮತ್ತೆ ಮುಂದೆ ಸಾಗಿ ಹೋಗುವುದಕ್ಕಿದೆ. ಸಭಾ ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲರಿಗೂ ಕೂಡ ಆಪ್ತವಾದಂತಹ ಭೋಜನದ ವ್ಯವಸ್ಥೆಯನ್ನು, ಶಾಕಾಹಾರ ಮತ್ತು ಮಾಂಸಾಹಾರ ಎರಡೂ ಬಗೆಯ ಭೋಜನದ ವ್ಯವಸ್ಥೆಯನ್ನು ಕೂಡ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮದ ಕೊನೆಯವರೆಗೆ ತಾವೆಲ್ಲರೂ ಇರಬೇಕು, ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡುತ್ತಾ ಸ್ವಲ್ಪ ಒಂದು 10 ನಿಮಿಷಗಳ ಬಳಿಕ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕಿದ್ದೇವೆ. ದಯವಿಟ್ಟು ಅದೃಷ್ಟವಂತ ವ್ಯಕ್ತಿಯನ್ನು ಆಯ್ಕೆ ಮಾಡೋದಕ್ಕಾಗಿ ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರನ್ನು ಚೀಟಿಯಲ್ಲಿ ಬರೆಸದೇ ಇದ್ದವರು ದಯವಿಟ್ಟು ಕೌಂಟರ್ನಲ್ಲಿ ಬರೆಸಬೇಕು. ಅದನ್ನು ಅದೃಷ್ಟದ ಪೆಟ್ಟಿಗೆ ಹಾಕಬೇಕು ಅಂತ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು.
अपने अंसारी साहब हैं?
ಎಲ್ಲ ಆಧರಣೀಯರೇ, ಅತ್ಯಂತ ಸುಂದರವಾದಂತಹ ಒಂದು ಸಮಾರಂಭದ ಕ್ಷಣಗಣನೆಯಲ್ಲಿ ನಾವಿದ್ದೇವೆ. ನಮ್ಮ ಪ್ರಮುಖ ಅತಿಥಿಯವರಾದಂಥ ಶ್ರೀ ಬಲರಾಮ್ ಆಚಾರ್ಯ ಸರ್ ಈಗಾಗಲೇ ಪುತ್ತೂರು ಪೇಟೆಯನ್ನು ಬಿಟ್ಟು ಹೊರಟಿದ್ದಾರೆ. ಇನ್ನು 3-4 ನಿಮಿಷಗಳಲ್ಲಿ ಇಲ್ಲಿಗೆ ತಲುಪುವರಿದ್ದಾರೆ. ಅವರು ತಲುಪಿದ ತಕ್ಷಣ ನಾವು ಈ ಕಾರ್ಯಕ್ರಮವನ್ನು ಈ ವೇದಿಕೆಯಿಂದ ಪ್ರಸ್ತುತಪಡಿಸೋದಕ್ಕಿದ್ದೇವೆ. ತಾವೆಲ್ಲರೂ ಕೂಡ ತಮ್ಮ ಅಮೂಲ್ಯ ಸಮಯವನ್ನು ನಮಗಾಗಿ ನೀಡಿದ್ದೀರಿ. ನಮ್ಮ ಪ್ರೀತಿಗೆ ನೀವು ಒಲಿದು ಬಂದಿದ್ದೀರಿ. ಇದಕ್ಕಾಗಿ ಮೊದಲಾಗಿ ನಿಮಗೆಲ್ಲರಿಗೂ ಕೂಡ ನ್ಯೂಸ್ ಪುತ್ತೂರು, ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್, ಪ್ರೇರಣಾ ಪುತ್ತೂರು ಸಂಸ್ಥೆಗಳ ಪರವಾಗಿ ಆಭಾರ ಮನ್ನಣೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರೇರಣಾ ಪುತ್ತೂರು ಸಂಸ್ಥೆ, ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ನ್ಯೂಸ್ ಪುತ್ತೂರು ಈ 3 ಸಂಸ್ಥೆಗಳು ಕೂಡ ಜಂಟಿಯಾಗಿ ಪರಸ್ಪರ ಕೊಡುಕೊಳ್ಳುವಿಕೆಯ ಮೂಲಕ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಪ್ರೇರಣಾ ಪುತ್ತೂರು ಅನ್ನುವಂಥದ್ದು ಪುತ್ತೂರಿನ ಪ್ರಭು ಬಿಲ್ಡಿಂಗ್ನಲ್ಲಿ ಎಳ್ಮುಡಿಯಲ್ಲಿ ಕಾರ್ಯಾಚರಿಸ್ತಾ ಇದೆ. ವಿಶೇಷವಾಗಿ ಆರ್ಥಿಕವಾಗಿ ಹಿಂಜರಿತದಿಂದ ಬಳಲುತ್ತಾ ಇರುವಂತಹ ಕುಟುಂಬಗಳ ಮಕ್ಕಳಿಗೆ ವಿದ್ಯಾರ್ಥಿ ವೇತನಗಳನ್ನು ನೀಡುವಂಥದ್ದು, ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ತರಬೇತಿಗಳನ್ನು ನೀಡುವಂಥದ್ದು, ವ್ಯಕ್ತಿತ್ವ ವಿಕಸನ ತರಬೇತಿಗಳನ್ನು ನೀಡುವಂಥದ್ದು ಮತ್ತು ಸ್ಪೋಕನ್ ಇಂಗ್ಲೀಷ್, CA, CMA ಈ ರೀತಿಯ ಕೋಚಿಂಗ್ಗಳನ್ನು ಕೊಟ್ಟು ಭವಿಷ್ಯಕ್ಕಾಗಿ ಯುವಜನರನ್ನು ರೂಪಿಸುವಂಥ ಒಂದು ಪುಣ್ಯ ಕಾರ್ಯವನ್ನು ಪ್ರೇರಣಾ ಪುತ್ತೂರು ಮೂಲಕ ನಾವು ಮಾಡ್ತಾ ಇದ್ದೇವೆ. ಅದರ ಸಹ ಸಂಸ್ಥೆ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್. ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ನಲ್ಲೂ ಕೂಡ 14 ಜನ ನಿರ್ದೇಶಕರು ಸೇರಿಕೊಂಡು ಒಮ್ಮತದ ಸಹಮತದ ಅಭಿಪ್ರಾಯಗಳೊಂದಿಗೆ ನಾವು ಕಾರ್ಯಾಚರಿಸ್ತಾ ಇದ್ದೇವೆ. ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿಗೆ ಶ್ರೀಯುತ ರಾಜೇಂದ್ರ ಪ್ರಸಾದ್ ಶೆಟ್ಟಿ ಎಣ್ಮೂರು ಅವರು ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇಂದಿನ ಸಭಾಧ್ಯಕ್ಷತೆಯನ್ನು ಅವರೇ ವಹಿಸಿಕೊಳ್ಳುವುದಕ್ಕಿದ್ದಾರೆ. ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ನಾವು ಈ ತನಕ ಅನೇಕ ವಿಶೇಷ ಕಾರ್ಯಕ್ರಮಗಳನ್ನು ಈ ನಾಡಿಗಾಗಿ, ಈ ಜನತೆಗಾಗಿ, ಈ ಸಮಾಜಕ್ಕಾಗಿ ನಾವು ಕೊಟ್ಟಿದ್ದೇವೆ. ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಹೇಳುವ ಹಾಗೆ ಸಮರ್ಪಣಾ ಮನೋಭಾವದಿಂದ ಅದು ಉಚಿತ ಆರೋಗ್ಯ ಶಿಬಿರಗಳು ಇರಬಹುದು, ಅಥವಾ ವಿಶೇಷ ಸಾಧನೆ ಮಾಡಿದವರನ್ನು ನಮ್ಮ ನ್ಯೂಸ್ ಪುತ್ತೂರು ಕಚೇರಿಗೆ, ನ್ಯೂಸ್ ಪುತ್ತೂರು ಸ್ಟುಡಿಯೋಕ್ಕೆ ಕರೆಸಿ ಅವರನ್ನು ಸನ್ಮಾನ ಮಾಡುವಂಥದ್ದಿರಬಹುದು. ಈ ರೀತಿಯ ವಿಶೇಷ ಕೆಲಸಗಳನ್ನು ನಾವು ಮಾಡುತ್ತಾ ಬಂದಿದ್ದೇವೆ. ನಮ್ಮ ಚಾರಿಟೇಬಲ್ ಟ್ರಸ್ಟನ್ನು ಬರೀ ಸಮಾಜ ಸೇವಾ ಕೈಂಕರ್ಯಕ್ಕಾಗಿ ಮಾತ್ರ ನಾವು ಮೀಸಲಿಡದೆ ಸಾಹಿತ್ಯಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಕೂಡ ನಾವು ಚಾಚಿಕೊಂಡಿದ್ದೇವೆ. ಸಾಹಿತ್ಯಿಕವಾಗಿ ನಾವು ಪ್ರಮುಖವಾಗಿ ಹೇಳುವುದಾದರೆ ನ್ಯೂಸ್ ಪುತ್ತೂರು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಇದರ ಮೂಲಕ ನಾವು ಈ ಸಮಾಜಕ್ಕೆ ಕೊಟ್ಟಂತಹ ಮೊದಲ ಪುಸ್ತಕ ಶಿವಾಮೃತ. ತಮ್ಮಲ್ಲಿ ಬಹುತೇಕರು ಈ ಶಿವಾಮೃತ ಪುಸ್ತಕವನ್ನು ನೀವು ಗಮನಿಸಿದ್ದೀರಿ, ಮೆಚ್ಚಿಕೊಂಡಿದ್ದೀರಿ. ಇಂತಹ ಪುಸ್ತಕಗಳು ಮುಂದಕ್ಕೂ ಬರಬೇಕು ಅನ್ನುವಂಥ ಒಂದು ಪ್ರೋತ್ಸಾಹವನ್ನು ನಮಗೆ ಕೊಟ್ಟಿದ್ದೀರಿ. ಶಿವಾಮೃತ ಪುಸ್ತಕವನ್ನು ಮಹತೋಬಾರ ಮಹಾಲಿಂಗೇಶ್ವರ ದೇವಳದ ಶಿವನ ಕೇಂದ್ರಿತವಾಗಿ ಶಿವನಿಗೆ ಸಂಬಂಧಪಟ್ಟಂಥ ಎಲ್ಲ ಕಥಾನಕಗಳನ್ನು ಕ್ರೋಢೀಕರಿಸಿ ಮತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ವಿವಿಧ ಐತಿಹ್ಯಗಳನ್ನು ಕೂಡ ಅದರಲ್ಲಿ ಕ್ರೋಢೀಕರಿಸಿ ಒಂದು ಬೃಹತ್ ಗಾತ್ರದ ಸರ್ವ ಪುಟಗಳನ್ನು ವರ್ಣಮಯವಾಗಿ ಮುದ್ರಿಸಿ ಅತ್ಯಂತ ಆಕರ್ಷಕವಾಗಿ ಸುಮಾರು 5,000 ಪ್ರತಿಗಳನ್ನು ಮಾಡಿ ನಾವು ಈ ನಾಡಿನ ಜನಕ್ಕೆ ಹಂಚಿದ್ದೇವೆ. ಎಲ್ಲರಿಂದಲೂ ಕೂಡ ಮುಕ್ತ ಕಂಠದ ಪ್ರಶಂಸೆ ನಮಗೆ ಸಿಕ್ಕಿರುವಂಥದ್ದು. ಆ ರೀತಿಯ ಕೆಲಸಗಳನ್ನು ಇನ್ನು ಮುಂದಕ್ಕೂ ಮಾಡಿಕೊಂಡು ಹೋಗಬೇಕು ಅನ್ನುವಂಥ ಒಂದು ಪ್ರೋತ್ಸಾಹವನ್ನು ನಾವು ಪಡ್ಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಕೆಲಸವನ್ನು ಗಮನಿಸಿದಂಥ ಅನೇಕ ಸಂಸ್ಥೆಗಳು ಸಂಚಿಕೆಯನ್ನು ರೂಪಿಸುವಂಥ ಒಂದು ಕೆಲಸದ ಜವಾಬ್ದಾರಿಯನ್ನು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿಗೆ ಮತ್ತು ಅದರ ಸಹ ಸಂಸ್ಥೆಯಾದಂಥ ನ್ಯೂಸ್ ಪುತ್ತೂರಿಗೆ ಈಗ ವಹಿಸಿಕೊಡ್ತಾ ಇರುವಂಥದ್ದು ಅದೊಂದು ಇಟ್ಸ್ ಎ ನ್ಯೂ ಟ್ರೆಂಡ್. ಆ ನಿಟ್ಟಿನಲ್ಲಿ ಮೊದಲ ಪುಸ್ತಕ ನಾವು ಕೈಗೆತ್ತಿಕೊಂಡು ಈ ಲೋಕಕ್ಕೆ ಕೊಟ್ಟದ್ದು, ಲೋಕಾರ್ಪಣೆಗೊಳಿಸಿದ್ದು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನ ದಶಮಾನೋತ್ಸವ ಸಂದರ್ಭದಲ್ಲಿ ಮೂಡಿಬಂದಂತಹ ದಶ ಸಂಭ್ರಮ ಅನ್ನುವಂಥ ಪುಸ್ತಿಕೆ. ಇತ್ತೀಚೆಗೆ ಒಕ್ಕಲಿಗ ಗೌಡ ಸೇವಾ ಸಂಘ, ಯುವಗೌಡ ಸಂಘ ಮತ್ತು ಅದರ ಮಹಿಳಾ ವಿಭಾಗ ಹಾಗೂ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ಗಳ ಜಂಟಿ ಆಶ್ರಯದಲ್ಲಿ ಪುತ್ತೂರಿನ ತೆಂಕಿಲದಲ್ಲಿರುವಂಥ ಒಕ್ಕಲಿಗ ಗೌಡ ಸೇವಾ ಭವನದಲ್ಲಿ, ಸಮುದಾಯ ಭವನದಲ್ಲಿ ಬೃಹತ್ ಕಾರ್ಯಕ್ರಮ ನಡೆದಿತ್ತು. ಬಹುತೇಕರು ನಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿದ್ದೇವೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಅಮೃತ ಹಸ್ತದಿಂದ ಆ ಪುಸ್ತಕದ ಅನಾವರಣ ಆಗಿತ್ತು. ಆ ಸಂದರ್ಭದಲ್ಲಿ ನ್ಯೂಸ್ ಪುತ್ತೂರಿನ ನಮ್ಮ ವತಿಯಿಂದ ಇಟ್ ವಾಸ್ ಎ ಕ್ರಿಯೇಟಿವ್ ಪ್ರೆಸೆಂಟೇಷನ್. ಅತ್ಯಂತ ವಿನೂತನವಾದಂತಹ ಮತ್ತು ಸೃಜನಾತ್ಮಕವಾದಂಥ ರೀತಿಯಲ್ಲಿ ಆ ಪುಸ್ತಕವನ್ನು ನಾವು ಬಿಡುಗಡೆ ಮಾಡಿದ್ದೆವು. 4 ಅಡಿ ಎತ್ತರ, 3.5 ಅಡಿ ಅಗಲದ ಕೊರೊಗೇಟೆಡ್ ಶೀಟ್, ಅದಕ್ಕೆ
ಆ ಪುಸ್ತಕದ ಮುಖಪುಟವನ್ನು ಅಂಟಿಸಿ ರಿಮೋಟ್ ಕಂಟ್ರೋಲ್ನ ಮೂಲಕ ಪರದೆ ಸರಿಯುವ ಹಾಗೆ ಮಾಡಿ ವಿಶೇಷ ರೀತಿಯಲ್ಲಿ ನಾವು ಅದನ್ನು ಅನಾವರಣಗೊಳಿಸಿದ್ದೆವು. ಪೂಜ್ಯ ಸ್ವಾಮೀಜಿಯವರು ಕೂಡ ಆಶೀರ್ವಾದ ಪೂರ್ವಕವಾಗಿ ಮೆಚ್ಚುಗೆಯನ್ನು ನಮಗೆ ಕೊಟ್ಟಿದ್ದರು. ಇದು ನಮ್ಮ ಮನಸ್ಸಿನಲ್ಲಿ ಹಸಿರಾಗಿದೆ. ಆ ನಿಟ್ಟಿನಲ್ಲಿ ಮುಂದುವರಿಯುತ್ತಾ ನಮ್ಮ ಜನಪ್ರಿಯತೆ ಜನಮಾನಸಕ್ಕೆ ತಲುಪಿದ್ದು, ಜನರು ನಮ್ಮನ್ನು ಸ್ವೀಕರಿಸಿದ್ದು, ಅದು ಮುಂದುವರಿಯುತ್ತಾ ಇತ್ತೀಚೆಗಷ್ಟೇ ಶ್ರೀಯುತ ಗಣೇಶ್ ಉದನಡ್ಕ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಚಾರ್ವಾಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಾಣಿಯೂರಿನಲ್ಲಿ ಅತ್ಯಂತ ವ್ಯವಸ್ಥಿತವಾದಂತಹ ಅಚ್ಚುಕಟ್ಟಾದಂತಹ ಮತ್ತು ಅತ್ಯಂತ ನವೀನ ಮಾದರಿಯ ಒಂದು ನೂತನ ಕಟ್ಟಡವನ್ನು ಅವರು ಲೋಕಾರ್ಪಣೆಗೊಳಿಸಿದರು, ಉದ್ಘಾಟನೆಗೊಳಿಸಿದರು. ಅದು ಚಾರ್ವಾಕ ಈ ಸೊಸೈಟಿಯ 100ನೇ ವರ್ಷ, ಶತಸಂಭ್ರಮ. ಆ ಶತಸಂಭ್ರಮದಲ್ಲಿ ಕಾಣಿಯೂರು ಮಠದ ಪೂಜ್ಯ ಸ್ವಾಮೀಜಿಯವರು ಕೂಡ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದಂಥ ಕಾಣಿಯೂರು ಮಠದ ಪೂಜ್ಯ ಸ್ವಾಮೀಜಿಯವರು ಉಪಸ್ಥಿತರಿದ್ದರು. ಆ ಸಂದರ್ಭದಲ್ಲಿ ನಾವು ಅವರ ಆ ಸೊಸೈಟಿಯ ಕಾರ್ಯಕ್ರಮದ ಶತಮಾನೋತ್ಸವ ಆಚರಣೆಯ ಸಂದರ್ಭದ ಶತಸಂಭ್ರಮ ಪುಸ್ತಕವನ್ನು ನಾವು ಲೋಕಾರ್ಪಣೆಗೊಳಿಸಿದ್ದೆವು. ಅದಕ್ಕೆ ಶತಸಂಭ್ರಮ ಅನ್ನುವಂಥ ನಾಮಾಂಕಿತವನ್ನು ಮಾಡಿ ಆ ಸಂದರ್ಭದಲ್ಲಿ ನಾವು 4 ಅಡಿ ಎತ್ತರ 3.5 ಅಡಿ ಅಗಲದ ಒಂದು ಬೃಹತ್ ಗಾತ್ರದ ಪುಸ್ತಕದ ಪ್ರತಿಕೃತಿಯನ್ನು ಪ್ಲೈವುಡ್ನಲ್ಲಿ ಮಾಡಿ ಅದನ್ನು ಅಲ್ಲಿ ನಿಲ್ಲಿಸಿ ಅದನ್ನು ಕೂಡ ರಿಮೋಟ್ ಕಂಟ್ರೋಲ್ನಲ್ಲಿ ಪರದೆ ಸರಿಸುವ ಮೂಲಕ ಮತ್ತೊಂದು ವಿಶೇಷವಾದಂಥ ರೀತಿಯಲ್ಲಿ ನಾವು ಅದನ್ನು ಅನಾವರಣಗೊಳಿಸಿದ್ದೆವು. ಅದು ನ್ಯೂಸ್ ಪುತ್ತೂರಿನ ಒಂದು ಕ್ರಿಯೇಟಿವಿಟಿ. ಈ ನಿಟ್ಟಿನಲ್ಲಿ ಮುಂದುವರಿಯುತ್ತಾ ನಾವು ನಮ್ಮದೇ ಸಂಸ್ಥೆಯ ಒಂದು ಪುಸ್ತಕವನ್ನು ಮಾಡುವಂಥ ಕೆಲಸವನ್ನು ನಾವು ಕೈಗೆತ್ತಿಕೊಂಡೆವು. ಇವತ್ತು ಇಲ್ಲಿ ಅನಾವರಣಗೊಳ್ಳಲಿಕ್ಕಿರುವಂಥ ಪುಸ್ತಕ ದಿವ್ಯ ದರ್ಶನ. ದಿವ್ಯ ದರ್ಶನ ಅನ್ನುವಂಥ ಹೆಸರೇ ಸೂಚಿಸ್ತದೆ ಸಮಥಿಂಗ್ ರಿಲೇಟೆಡ್ ಟು ರಿಲಿಜನ್. ನಮ್ಮ ಪುತ್ತೂರು ತಾಲೂಕಿನ ಎಲ್ಲ ಗ್ರಾಮಗಳ ಗ್ರಾಮ ದೇವಸ್ಥಾನ ಮತ್ತು ಗ್ರಾಮ ದೈವಸ್ಥಾನ ಇವುಗಳ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು, ಅಲ್ಲಿ ಯಾವ ರೀತಿಯ ದೇವರು ಇದ್ದಾರೆ, ಯಾವ ರೀತಿಯ ಪೂಜಾ ಕೈಂಕರ್ಯಗಳು ನೆರವೇರುತ್ತವೆ, ಆ ದೇವಸ್ಥಾನ ಆಗಲಿ ದೈವಸ್ಥಾನ ಆಗಲಿ ಅದಕ್ಕೆ ಇತಿಹಾಸ ಹೇಗಿದೆ, ಎಷ್ಟು ವರ್ಷಗಳ ಎಷ್ಟು ಶತಮಾನಗಳ ಇತಿಹಾಸ ಇದೆ, ಮತ್ತು ವಿಶೇಷವಾಗಿ ಆ ದೇವಸ್ಥಾನ ಯಾವುದಕ್ಕೆ ಪ್ರಸಿದ್ಧಿಯನ್ನು ಪಡೆದಿದೆ. ಕೆಲವು ಕಡೆ ವಿದ್ಯೆಯನ್ನು ಪಡೆಯುವುದಕ್ಕಾಗಿ ಆ ದೇವರು ಪ್ರಸಿದ್ಧಿಯನ್ನು ಪಡೀತಾರೆ, ಕೆಲವು ಕಡೆ ಸಂತಾನವನ್ನು ಪಡೆಯುವುದಕ್ಕಾಗಿ ಆ ದೇವರ ಆಶೀರ್ವಾದ, ದೇವಿಯ ಆಶೀರ್ವಾದ ಪ್ರಸಿದ್ಧಿಯನ್ನು ಪಡೆದಿದೆ. ಈ ರೀತಿಯಲ್ಲಿ ಕೆಲವು ಕಡೆ ರೋಗ ರುಜಿನಗಳನ್ನು ನಿವಾರಿಸುವುದಕ್ಕಾಗಿ ಆ ಕ್ಷೇತ್ರ ಪ್ರಸಿದ್ಧಿಯನ್ನು ಪಡೆದಿದೆ. ಈ ಎಲ್ಲ ಮಾಹಿತಿಗಳು ಪುತ್ತೂರು ತಾಲೂಕಿನ ಎಲ್ಲ ಗ್ರಾಮಗಳ ಗ್ರಾಮ ದೇವಸ್ಥಾನ ಮತ್ತು ಗ್ರಾಮ ದೈವಸ್ಥಾನಗಳ ಸಮಗ್ರ ಮಾಹಿತಿ ಈ ದಿವ್ಯ ದರ್ಶನ ಅನ್ನುವಂಥ ಪುಸ್ತಕದಲ್ಲಿ ದೊರೀಲಿಕ್ಕಿದೆ. ಇವತ್ತು ಅದರ ಮುಖಪುಟವನ್ನು ಮಾತ್ರ ನಾವು ಲೋಕಾರ್ಪಣೆಗೊಳಿಸ್ತೇವೆ. ಕಾರಣ ಇಷ್ಟೇ, ನಮ್ಮ ಪುಸ್ತಕ ಸರ್ವಸನ್ನದ್ಧವಾಗಿ ಅಚ್ಚಿಗೂ ಕೂಡ ತಯಾರಾಗಿದೆ. ಆದರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ಬರ್ತಾರೆ, ಅವರು ಸಂದೇಶವನ್ನು ಕೊಡ್ತಾರೆ, ಅವರ ಭಾವಚಿತ್ರಗಳು ಅವರ ಭಾಷಣದ ಸಾರಗಳು ಎಲ್ಲವೂ ಕೂಡ ಆ ಪುಸ್ತಕದಲ್ಲಿ ಸೇರಿ ಅದೊಂದು ವಿಸ್ತೃತ ಮತ್ತು ಅದೊಂದು ಸಮಗ್ರ ಪುಸ್ತಿಕೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಮುಖಪುಟವನ್ನು ಮಾತ್ರ ನಾವು ಬಿಡುಗಡೆ ಮಾಡಿ ಮುಂದೆ ಕೇವಲ 15 ದಿನದಲ್ಲಿ ನಾವು ಒಂದು 5,000 ಪ್ರತಿಗಳನ್ನು ಅದನ್ನು ಅಚ್ಚು ಹಾಕಿಸಿ ತಮಗೆಲ್ಲರಿಗೂ ಕೂಡ ನಾವು ಅದನ್ನು ತಲುಪಿಸೋರಿದ್ದೇವೆ. ನಾವು ಅದಕ್ಕೆ ಯಾವುದೇ ಶುಲ್ಕವನ್ನು ವಿಧಿಸ್ತಾ ಇಲ್ಲ. ಅದನ್ನು ಅತ್ಯಂತ ಪ್ರೀತಿಯಿಂದ ಉಚಿತವಾಗಿ ನಾವು ಎಲ್ಲ ಶ್ರದ್ಧಾಳುಗಳಿಗೆ ನಾವು ಅದನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಅನೇಕರಿಗೆ ಸಂಶಯ ಬರ್ಬೋದು, ಇಷ್ಟು ದೊಡ್ಡ ಒಂದು ಯೋಜನೆಯನ್ನು ಮಾಡುವಾಗ ಹೇಗೆ ಇವರು ಉಚಿತವಾಗಿ ಪುಸ್ತಕವನ್ನು ಕೊಡ್ತಾರೆ, ಹೇಗೆ ಇವರು ನಿಭಾಯಿಸ್ತಾರೆ? ನಾವು ಅದಕ್ಕೆ ಸರಳವಾದಂಥ ಒಂದು ಸೂತ್ರವನ್ನು ಇಟ್ಟುಕೊಂಡಿದ್ದೇವೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವಂಥದ್ದು, ಆ ಮೂಲಕ ನಾವು ವರವನ್ನು ಪಡೆಯುವಂಥದ್ದು, ಈ ರೀತಿಯ ಒಂದು ಯೋಜನೆಯನ್ನು ಇಟ್ಟುಕೊಂಡು ಬೇರೆ ಬೇರೆ ನಮ್ಮ ಯೋಜನೆಗಳಿಗೆ ನಮ್ಮ ಸಮಾಜದಲ್ಲಿ ಅತ್ಯಂತ ಪ್ರೀತಿಯಿಂದ ಕೈ ಎತ್ತಿ ದಾನವನ್ನು ಕೊಡುವಂತಹ ಬೃಹತ್ ದಾನಿಗಳು ನಮ್ಮ ಸಂಗಡ ಇದ್ದಾರೆ. ಅಂತಹ ದಾನಿಗಳ ಒಂದು ಸಹಕಾರವನ್ನು ನಾವು ಪಡೆದುಕೊಂಡು ನಾವು ಆ ಮೂಲಕವಾಗಿ ಇಂಥ ಕೆಲಸವನ್ನು ನಾವು ಕೈಗೆತ್ತಿಕೊಂಡು ಆ ಯೋಜನೆಯಲ್ಲಿ ಏನು ಹಣ ಉಳಿತದೆ ಅದನ್ನು ಮತ್ತೆ ನಾವು ಸಮಾಜಕ್ಕೆ ನೀಡುವಂತಹ ಒಂದು ಕೈಂಕರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಆ ಮೂಲಕ ಅಶಕ್ತರಿಗೆ, ಅನೇಕ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ನಾವು ಸಹಾಯವನ್ನು ನೀಡುವಂತಹ ಒಂದು ಕೆಲಸವನ್ನು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಮೂಲಕ ನಾವು ಮಾಡ್ತಾ ಇದ್ದೇವೆ. ಈಗ ನಮ್ಮ ಸನ್ಮಾನ್ಯ ಅತಿಥಿಯವರಾದಂಥ ಶ್ರೀ ಬಲರಾಮ್ ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಸಭೆಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿರುವಂಥವರು ಶ್ರೀಯುತ ಬಲರಾಮ್ ಆಚಾರ್ಯರು. ಹಾಗೆ ನಮ್ಮ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕಿರುವಂಥ ಶ್ರೀಯುತ ಸತ್ಯಶಂಕರ ಭಟ್ ಅವರು ಸಮಯ ಮುಂಚಿತವಾಗಿ ನಮ್ಮ ಜೊತೆ ಬಂದು ಬಹಳ ಪ್ರೀತಿಯಿಂದ ಉಪಸ್ಥಿತರಿದ್ದಾರೆ. ಹಾಗೆ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ಶ್ರೀಯುತ ಸಂಜೀವ ಮಟ್ಟಂದೂರು ಅವರು ಕೂಡ ಕ್ಲಪ್ತ ಸಮಯಕ್ಕೆ ಆಗಮಿಸಿದ್ದಾರೆ. ಹಾಗೆ ಶ್ರೀಯುತ ಪ್ರದೀಪ್ ಅರುವಗುತ್ತು ಅವರು ಕೂಡ
ಸಮಯಕ್ಕೆ ಸರಿಯಾಗಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ, ನಮಗೆ ಖುಷಿಯನ್ನು ತಂದಿದ್ದಾರೆ. ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಇರುವಂಥ ಶ್ರೀಯುತ ರಾಜೇಂದ್ರ ಪ್ರಸಾದ್ ಶೆಟ್ಟಿ, ನಮ್ಮ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಕೂಡ ಹೌದು, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಓರ್ವ ಅತಿಥಿಯವರು ಮಾತ್ರ ಕಾರಣಾಂತರದಿಂದ ಸ್ವಲ್ಪ ತಡವಾಗಿ ನಮ್ಮ ಜೊತೆ ಸೇರಿಕೊಳ್ತೇನೆ ಅಂತ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಾದ್ಯಂತ SLV ಪುಸ್ತಕ ಮಳಿಗೆಯ ಮೂಲಕ ಹೆಸರು ಮಾಡಿದಂತಹ ದಿವಾಕರ್ ದಾಸ್ ಅವರು ಸ್ವಲ್ಪ ವಿಳಂಬವಾಗಿ ನಮ್ಮನ್ನು ಸೇರಿಕೊಳ್ಳುವುದಕ್ಕಿದ್ದಾರೆ. ನಾವು ಇನ್ನು ಯಾರನ್ನು ಕೂಡ ಕಾಯಿಸುವಂಥದ್ದು ತರವಲ್ಲ ಅನ್ನುವಂಥ ದೃಷ್ಟಿಯಿಂದ ನಮ್ಮ ಸಭಾ ಕಾರ್ಯಕ್ರಮದ ಆರಂಭದಲ್ಲಿ ನಾವೊಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕಿದ್ದೇವೆ. ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್, ನ್ಯೂಸ್ ಪುತ್ತೂರು ಮತ್ತು ಪ್ರೇರಣಾ ಪುತ್ತೂರು. ನಾನು ಈಗಾಗಲೇ ಹೇಳಿದ ಹಾಗೆ ಇದು ತ್ರಿವಳಿ ಸಂಸ್ಥೆಗಳು. ಈ 3 ಸಂಸ್ಥೆಗಳು ಕಳೆದ 2 ವರ್ಷಗಳಲ್ಲಿ ಏನೇನೆಲ್ಲ ಕೆಲಸವನ್ನು ಮಾಡಿದ್ದಾರೆ, ಯಾವ ರೀತಿಯ ಸಮಾಜ ಸೇವೆಯನ್ನು ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಜನಮೆಚ್ಚುಗೆಯನ್ನು ಗಳಿಸಿಕೊಂಡಿದ್ದಾರೆ ಅನ್ನುವಂಥ ಒಂದು ಸಣ್ಣ ವಿಡಿಯೋವನ್ನು ನಾವು ತಯಾರಿಸಿದ್ದೇವೆ. ಸುಮಾರು 11 ನಿಮಿಷಗಳ ಕಾಲ ಆ ವಿಡಿಯೋ ಹೋಗುವುದಕ್ಕಿದೆ. ಇಂದು ಮುಖ್ಯ ಅತಿಥಿಯವರಲ್ಲಿ ಓರ್ವರಾದಂಥ ಶ್ರೀಯುತ ಸಂಜೀವ ಮಠಂದೂರು ಅವರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಆ ವಿಡಿಯೋಕ್ಕೆ ತಾವು ಚಾಲನೆಯನ್ನು ನೀಡಬೇಕು. ಮತ್ತು ಎಲ್ಲ ದಯವಿಟ್ಟು ಶ್ರೀಯುತ ಬಲರಾಮ್ ಆಚಾರ್ಯ ಸರ್, ಶ್ರೀಯುತ ಸತ್ಯಶಂಕರ ಭಟ್ ಸರ್, ತಾವು ದಯವಿಟ್ಟು ಕೂಡ, ಪ್ರದೀಪ್ ಸರ್, ತಾವು ದಯವಿಟ್ಟು ಬರಬೇಕು. ನಮ್ಮ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಕೂಡ ಜೊತೆಯಾಗಬೇಕು. ಈಗ ವಿಡಿಯೋವನ್ನು ಚಾಲನೆ ಮಾಡಿ ನಮ್ಮ ಯಶೋಗಾಥೆಯ ಒಂದು ಅನಾವರಣವನ್ನು ಶ್ರೀಯುತ ಸಂಜೀವ ಮಠಂದೂರು ಅವರು ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವರು ಮಾಡ್ತಾ ಇದ್ದಾರೆ. ನಮಸ್ಕಾರ, ನಾನು ಶ್ರೀ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪುತ್ತೂರು. ಜನ ಪುತ್ತೂರು ಮತ್ತು ಅದರ ಸಹಯೋಗಿ ವೀಕ್ಷಕರು ಮತ್ತು ಶ್ರೋತೃಗಳಿಗೆ ಪ್ರಣಾಮಗಳು. ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಮತ್ತು ಅದರ ಸಹಯೋಗಿ ಸಂಸ್ಥೆಗಳಾದ ನ್ಯೂಸ್ ಪುತ್ತೂರು ಮತ್ತು ಪ್ರೇರಣಾ ಪುತ್ತೂರು ಸಂಸ್ಥೆಗಳ ಯಶೋಗಾಥೆಯ ಕಿರು ಪರಿಚಯದ ಈ ಪ್ರಸ್ತುತಿಗೆ ನಿಮಗಿದು ಸ್ವಾಗತ. ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ತನ್ನ ಹೆಸರೇ ಸೂಚಿಸುವಂತೆ ಅದು ಜನ್ಮ ತಾಳಿದ್ದೇ ಪರೋಪಕಾರಂ ಇದಂ ಶರೀರಂ ಎಂಬ ಶ್ರೇಷ್ಠವಾದ ಸನಾತನ ಮೌಲ್ಯದ ತಳಹದಿಯಲ್ಲಿ. ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಒಂದು ಬಹುಮುಖಿ ಚಿಂತನೆಯ ಕ್ರಿಯಾಶೀಲ ಸಂಸ್ಥೆಯಾಗಿದೆ. ಇದರ ಸಹವರ್ತಿಗಳಾಗಿ ನ್ಯೂಸ್ ಪುತ್ತೂರು ಪತ್ರಿಕಾ ಮಾಧ್ಯಮ, ಪ್ರಕಾಶನ ಮತ್ತು ಪ್ರೇರಣಾ ಪುತ್ತೂರು ಎಂಬ ಸಮಾಜ ಸೇವಾ ಸಂಸ್ಥೆಗಳು ಕಾರ್ಯಾಚರಿಸುತ್ತಿವೆ. ತ್ರಿವಳಿ ಸಂಸ್ಥೆಗಳು ರೂಪುಗೊಂಡದ್ದೇ ಒಂದು ಪವಿತ್ರವಾದ ಸಂವೇದನಾಶೀಲ ಸಮಾಜ ಸೇವೆಯ ಆಕಾಂಕ್ಷಿಗಳ ಹಿನ್ನೆಲೆಯಲ್ಲಿ ಎಂಬುದು ಹೆಮ್ಮೆಯ ಸಂಗತಿ. ಸಮಾಜ ಸೇವೆಯ ಪರಿಧಿಯಲ್ಲಿ ಮುಂದುತ್ತಿ ಹೋಗುತ್ತಿದ್ದಾಗ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ತಂಡದ ಒಮ್ಮತದೊಂದಿಗೆ ಮೂಡಿದ ಚಿಂತನೆಯ ಕೂಸು ನ್ಯೂಸ್ ಪುತ್ತೂರು ವಾಹಿನಿ. ಇದನ್ನು ಜನಮನದ ಪ್ರತಿಧ್ವನಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಹಾಗೂ ವಸ್ತುನಿಷ್ಠತೆ, ನಿಖರತೆ ಮತ್ತು ವಿಶ್ವಾಸಾರ್ಹತೆ ಎಂಬ ಮೌಲ್ಯಗಳ ಸಹಿತವಾಗಿ 2023 ಸೆಪ್ಟೆಂಬರ್ 9ರಂದು ಶಾಸಕರುಗಳಾದಿಯಾಗಿ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು. ನ್ಯೂಸ್ ಪುತ್ತೂರನ್ನ ಕೇವಲ ವಾರ್ತಾ ಪ್ರಸಾರಕ್ಕಾಗಿ ಸೀಮಿತಗೊಳಿಸದೆ ವೈವಿಧ್ಯಮಯವಾಗಿ ಬೆಳೆಸಲಾಗಿದೆ. ಯೂಟ್ಯೂಬ್ ವಾರ್ತೆ ವಾಚನಗಳ ಮೂಲಕ ಕಾರ್ಯಾರಂಭ ಮಾಡಿದ ಇದು ಇಂದು ಸಾಹಿತ್ಯಿಕ, ಧಾರ್ಮಿಕ, ಸಾಮಾಜಿಕ ಕೈಕರ್ಯಗಳಲ್ಲಿ ಮುಂಚೂಣಿಯಲ್ಲಿ ನಿಂತಿದೆ. ನ್ಯೂಸ್ ಪುತ್ತೂರು ಸಂಸ್ಥೆಯ ಅಧ್ಯಕ್ಷ ಶ್ರೀ ಕೆ ರಾಜೇಂದ್ರ ಪ್ರಸಾದ್ ಶೆಟ್ಟಿ, ಉಪಾಧ್ಯಕ್ಷ ಶ್ರೀ ಹರೀಶ್ ಉಬರಡ್ಕ, ಪ್ರಧಾನ ಕಾರ್ಯದರ್ಶಿ ಶ್ರೀ ಮುರಳೀಧರ ಕೆಎಲ್, ಕೋಶಾಧಿಕಾರಿ ಶ್ರೀ ಸತೀಶ್ ಪಾಂಬಾರು ಕಾರ್ಯೋನ್ಮುಖರಾಗಿದ್ದಾರೆ. ನಿರ್ದೇಶಕರುಗಳಾಗಿ ಶ್ರೀ ಚಿದಾನಂದ ಬೈಲಾಡಿ, ಸೀತಾರಾಮ ಕೇವಳ, ವೆಂಕಟೇಶ್ ಭಟ್ ಕೊಯಕ್ಕುಡೆ, ಕಾರ್ಯನಿರ್ವಾಹಕ ನಿರ್ದೇಶಕರುಗಳಾಗಿ ನಾಗೇಶ್ ಕೆಡಂಜಿ, ಕೇಶವ ಅಮೈ ಕಲಾಯಿಗುತ್ತು, ಪ್ರವೀಣ್ ಕುಂಟ್ಯಾನ, ಯತೀಶ್ ಎನ್, ಪ್ರಸಾದ್ ಕೆಎನ್, ವಸಂತ ಎಸ್ ವೀರಮಂಗಲ ಮತ್ತು ಸುಶಾಂತ್ ಕೆಡಂಜಿ ಇವರೆಲ್ಲರೂ ತಮ್ಮ ತಮ್ಮ ಉದ್ಯೋಗಗಳನ್ನ ಮಾಡುತ್ತಾ
ಸ್ವಯಂ ಪ್ರೇರಿತವಾಗಿ ನ್ಯೂಸ್ ಪುತ್ತೂರಿನ ಏಳಿಗೆಗಾಗಿ ಪಣತೊಟ್ಟಿದ್ದಾರೆ. ನ್ಯೂಸ್ ಪುತ್ತೂರು ವಾಹಿನಿಯು ಸಮಾಜದ ಏಳಿಗೆಗಾಗಿ ದುಡಿಯುತ್ತಿರುವ ಸಂಸ್ಥೆ ಎನ್ನಲು ಹೆಮ್ಮೆಯಾಗುತ್ತದೆ. ಜನರ ನಿರೀಕ್ಷೆಗಳಿಗೆ, ಸಮಾಜದ ಬೇಡಿಕೆಗಳಿಗೆ ಪೂರಕವಾಗಿ ಮತ್ತು ಸಾಮಾಜಿಕ ಅನ್ಯಾಯ, ಅಸಮಾನತೆಗಳ ವಿರುದ್ಧ ಧ್ವನಿ ಎತ್ತಿ ನ್ಯಾಯಕ್ಕಾಗಿ ಮಿಡಿಯುವ ಸಂಸ್ಥೆ ಇದಾಗಿದ್ದು, ಇಂದು ಅಪಾರ ಓದುಗರ ಮತ್ತು ವೀಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ನ್ಯೂಸ್ ಪುತ್ತೂರಿನಲ್ಲಿ ಸುಸಜ್ಜಿತವಾದ ಕಚೇರಿಯೊಂದಿಗೆ ಅತ್ಯಾಧುನಿಕ ದರ್ಜೆಯ ಸ್ಟುಡಿಯೋ ಮತ್ತು ನ್ಯೂಸ್ ಡೆಸ್ಕ್ಗಳ ವ್ಯವಸ್ಥೆಗಳಿವೆ. ವೆಬ್ ನ್ಯೂಸ್ ಮತ್ತು ಇ ಪೇಪರ್, ಯೂಟ್ಯೂಬ್ ಮೂಲಕ ದೇಶ ವಿದೇಶಗಳ ವಾರ್ತೆಗಳನ್ನು ಬಿತ್ತರಿಸಲಾಗುತ್ತಿದೆ. ನ್ಯೂಸ್ ಪುತ್ತೂರು ವಾಹಿನಿಯು ಅನೇಕ ಪ್ರಮುಖ ಕಾರ್ಯಕ್ರಮಗಳ ನೇರ ಪ್ರಸಾರಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದು, ಈ ತನಕ ಲಕ್ಷಾಂತರ ವೀಕ್ಷಕರು ಅವುಗಳನ್ನು ವೀಕ್ಷಿಸಿ ಬೆಂಬಲ ನೀಡಿದ್ದಾರೆ. ನೇರ ಪ್ರಸಾರ ಮತ್ತು ಇ ಪೇಪರ್ಗಳ ಪ್ರಕಟಣೆಗಳಲ್ಲಿ ಪ್ರಕಟಿಸಲಾಗುವ ಜಾಹೀರಾತುಗಳ ಮೂಲಕವಾಗಿ ಬರುವ ಒಂದಷ್ಟು ಆದಾಯವು ನ್ಯೂಸ್ ಪುತ್ತೂರು ಸಂಸ್ಥೆಯ ಕಾರ್ಯಾಚರಣೆಗೆ ಆಧಾರವಾಗಿದೆ. ಈ ಬಗೆಯ ಆದಾಯದಲ್ಲಿ ನಮ್ಮ ಸಂಸ್ಥೆಯ ನಿರ್ವಹಣೆಗೆ ಬಳಸಿ ಮಿಕ್ಕಿದ ಪಾಲನ್ನ ಸಮಾಜ ಸೇವೆಗೆಂದು ಮೀಸಲಿರಿಸಲಾಗುತ್ತದೆ. ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು ಎಂಬ ಕವಿವಾಣಿಯಂತೆ ಗಳಿಸಿದ್ದನ್ನ ಪೂರ್ತಿಯಾಗಿ ಉಳಿಸಿ ಬೇಕಾದಷ್ಟು ಬಳಸಿ ಸಮಾಜಕ್ಕೆ ಅರ್ಹ ರೀತಿಯಲ್ಲಿ ಹಿಂತಿರುಗಿಸುವ ಮಾನವೀಯ ಮೌಲ್ಯಗಳ ಕಾರ್ಯಗಳನ್ನ ಮಾಡುತ್ತಿರುವುದು ನಮಗೆ ಸದಾ ಆತ್ಮಸಂತೃಪ್ತಿ ನೀಡುತ್ತಿರುವ ವಿಚಾರವಾಗಿದೆ. ಜೊತೆಗೆ 10 ಸಿಬ್ಬಂದಿಗಳಿಗೆ ಜೀವನ ನಿರ್ವಹಣೆಗೆ ಆಧಾರವಾಗಿರುವುದು ನಮಗೆ ಅತಿ ಹೆಚ್ಚು ಖುಷಿ ನೀಡುವ ಸಂಗತಿಯಾಗಿದೆ. ಯಾವುದೇ ಮಾಧ್ಯಮಗಳು ತಮಗೆ ಬಂದ ಆದಾಯವನ್ನ ಸಮಾಜ ಸೇವೆಗೆಂದು ನೀಡದಿರುವ ನಿಟ್ಟಿನಲ್ಲಿ ನಮ್ಮ ನ್ಯೂಸ್ ಪುತ್ತೂರು ಸಂಸ್ಥೆಗೆ ಬರುವ ಆದಾಯವನ್ನ ಸಮಾಜ ಸೇವೆಗೆಂದು ಮೀಸಲಿಡುವ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ನಮ್ಮ ಸಂಸ್ಥೆಯ ಮೂಲಕ ನೀಡಲ್ಪಟ್ಟ ಸಮಾಜ ಸೇವೆಯು ಬಹುಮುಖಿಯಾಗಿದೆ. ಪ್ರೇರಣಾ ಸಂಸ್ಥೆಯ ಸಹಯೋಗದ ಮೂಲಕ ವಿಶ್ವ ಗುರುವಾಗುವ ಭಾರತದ ಕನಸಿಗೆ ಪೂರಕವಾದ ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ. ಯಾವುದೇ ದೇಶದ ಭವಿಷ್ಯ ಭದ್ರವಾಗಬೇಕಾದರೆ ಅಲ್ಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳ ಬುದ್ಧಿಮತ್ತೆಯ ಸದುಪಯೋಗವಾಗಲೇಬೇಕು. ಈ ಹಿನ್ನೆಲೆಯಲ್ಲಿ ನೂರಾರು ಸಂಖ್ಯೆಯ ಪ್ರತಿಭಾವಂತ ಮತ್ತು ಆರ್ಥಿಕ ಸವಾಲುಗಳುಳ್ಳ ಕುಟುಂಬಗಳ ಮಕ್ಕಳಿಗೆ ಪ್ರೇರಣಾ ಪುತ್ತೂರು ಮೂಲಕ ವಾಟ್ ನೆಕ್ಸ್ಟ್ ಮುಂದೇನು ಎಂಬುದರ ಕುರಿತಾಗಿ ಶೈಕ್ಷಣಿಕ ಮತ್ತು ವೃತ್ತಿ ಮಾರ್ಗದರ್ಶನಗಳನ್ನು ಉಚಿತವಾಗಿ ನೀಡಲಾಗುತ್ತದೆ. ದಕ್ಷಿಣ ಕನ್ನಡ ಮತ್ತು ಸುತ್ತಲ ಜಿಲ್ಲೆಗಳು ಸೇರಿದಂತೆ ಅನೇಕ ಶಾಲೆ ಕಾಲೇಜುಗಳಿಗೆ ಭೇಟಿ ನೀಡಿ ಸುಮಾರು 25,000ಕ್ಕೂ ಮಿಕ್ಕಿದ ಸಂಖ್ಯೆಯ ವಿದ್ಯಾರ್ಥಿಗಳು ಈ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಆರ್ಥಿಕ ಸಂಕಷ್ಟದಿಂದಾಗಿ ಮುಂದೆ ಓದಲಾಗದೆ ಕಮರಿ ಹೋಗುವ ಭಾರತೀಯ ಶೈಕ್ಷಣಿಕ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವುದಕ್ಕಾಗಿ ಪ್ರೇರಣಾ ವಿದ್ಯಾರ್ಥಿ ವೇತನವನ್ನ ನೀಡಲಾಗುತ್ತಿದೆ. ಕಳೆದ 2 ವರ್ಷದ ಕನಿಷ್ಠ ಅವಧಿಯಲ್ಲಿ ಸುಮಾರು 5 ಲಕ್ಷ ಮೊತ್ತದ 121 ವಿದ್ಯಾರ್ಥಿಗಳಿಗೆ ವೇತನವನ್ನ ವಿತರಿಸಲಾಗಿದೆ. ಶಿಕ್ಷಣಕ್ಕೆ ನೀಡುವ ಬೆಂಬಲದ ಜೊತೆಗೆ ನಮ್ಮ ಸಂಸ್ಥೆಯಲ್ಲಿನ ಉದ್ಯೋಗಿಗಳ ಔದ್ಯೋಗಿಕ ಅಭಿವೃದ್ಧಿಗೂ ನಮ್ಮ ಹೃನ್ಮನ ಬೆಂಬಲಗಳನ್ನು ನೀಡಲಾಗುತ್ತಿದೆ. ನಮ್ಮ ಸಂಸ್ಥೆಗಳಲ್ಲಿ ಉದ್ಯೋಗ ನಿರ್ವಹಿಸಿ ಅನೇಕ ಕೌಶಲ್ಯಗಳನ್ನ ಕಲಿತುಕೊಂಡ ಅನೇಕ ಕೌಶಲಿ ಉದ್ಯೋಗಿಗಳು ವಿವಿಧ ಸಂಸ್ಥೆಗಳಲ್ಲಿ ಇಂದು ಕಾರ್ಯನಿರ್ವಹಿಸುತ್ತಿರುವುದು ನಮಗೆ ಮುದ ನೀಡುತ್ತಿದೆ. ನಮ್ಮ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಸೇವೆಗಳೊಂದಿಗೆ ಕಳೆದ 1 ವರ್ಷದಿಂದ ಪ್ರತಿ ತಿಂಗಳು ನಮ್ಮ ಸಮಾಜದ ವಿವಿಧ ಸಾಧಕರನ್ನ ಗುರುತಿಸಿ ಗೌರವಿಸುವ ದೈವಪ್ರಿಯ ಕಾರ್ಯವನ್ನ ಮಾಡಲಾಗುತ್ತದೆ. ರಾಷ್ಟ್ರಮಟ್ಟದ ಕ್ರೀಡೆಯಲ್ಲಿ ಸಾಧನೆ ತೋರಿದ ಮೋಕ್ಷಿತ್ ಮತ್ತು ಧ್ಯಾನ್ ಎಂಬೀರ್ವರು ವಿದ್ಯಾರ್ಥಿಗಳನ್ನ ಪ್ರೇರಣಾ ಪುತ್ತೂರು ಸಂಸ್ಥೆಯಲ್ಲಿ ಸನ್ಮಾನಿಸಿ ಬೆಂಬಲಿಸಲಾಗಿದೆ. ರಾಷ್ಟ್ರಮಟ್ಟದಲ್ಲಿ ಯೋಗಾಭ್ಯಾಸದಲ್ಲಿ ರಾಷ್ಟ್ರೀಯ ಸಾಧನೆ ಮಾಡಿ ಮಿಂಚಿದ ಶ್ರೀಮಾ ಇವರನ್ನ ಸನ್ಮಾನಿಸಿ ಗೌರವಿಸಲಾಗಿದೆ. ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡ ಸುಳ್ಯದ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನಲ್ ಸಂಸ್ಥೆಯ ಡಾ ಕೆವಿ ರೇಣುಕಾ ಪ್ರಸಾದ್, ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಜೀವರಕ್ಷಕ ಶ್ರೀ ಈಶ್ವರ್ ಮಲ್ಪೆ, ಉಪ್ಪಿನಂಗಡಿ ಶ್ರೀ ಸಹಸ್ರಲಿಂಗೇಶ್ವರ ದೇವಸ್ಥಾನದ ನೂತನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಗೊಂಡ
ಉಪ್ಪಿನಂಗಡಿಯ ಶ್ರೀ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಆಡಳಿತ ಅಧ್ಯಕ್ಷರಾಗಿ ಕೆ ರಾಧಾಕೃಷ್ಣ ನಾಯ್ಕ್ ಎಳ್ನಾಡುಗುತ್ತು, ಪುತ್ತೂರಿನ ಜನಪ್ರಿಯ ವೈದ್ಯರಾದ ಮಹಾವೀರ ಆಸ್ಪತ್ರೆಯ ಮುಖ್ಯ ವೈದ್ಯರಾದ ಡಾಕ್ಟರ್ ಸುರೇಶ್ ಪುತ್ತೂರಾಯ ಮುಂತಾದವರನ್ನ ನ್ಯೂಸ್ ಪುತ್ತೂರು ಸಂಸ್ಥೆಯ ಮೂಲಕ ಗುರುತಿಸಿ ಗೌರವಿಸಲಾಗಿದೆ. ಕ್ರಿಯಾಶೀಲ ಮತ್ತು ವಿನೂತನವಾದ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸುವ ಮೂಲಕ ಮನೆ ಮಾತಾಗಿರುವ ನ್ಯೂಸ್ ಪುತ್ತೂರು ಸಾಹಿತ್ಯಿಕ ಕ್ಷೇತ್ರದಲ್ಲೂ ಹೊಸತನಗಳೊಂದಿಗೆ ಜನಮಾನ್ಯವಾಗಿದೆ. ವಿಶೇಷವಾಗಿ ಹತ್ತೂರು ಒಡೆಯನದ್ದೇ ಖ್ಯಾತಿವೆತ್ತ ಪುತ್ತೂರಿನ ಮಹತ್ತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವರ ಕಥಾನಕಗಳ ಸುತ್ತ ಹರಡಿಕೊಂಡಿರುವ ಅಂಶಗಳನ್ನು ಕ್ರೋಢೀಕರಿಸಿ ಇನ್ನೊಂದಿಷ್ಟು ಧಾರ್ಮಿಕ ಲೇಖನಗಳನ್ನ ಸೇರಿಸಿ ಶಿವಾಮೃತ ಎಂಬ ಸಂಗ್ರಾಹ್ಯ ಸಂಚಿಕೆಯೊಂದನ್ನ ಲೋಕಾರ್ಪಣೆಗೊಳಿಸಿದ್ದು ನಮ್ಮ ಅಸ್ಮಿತೆಯ ಒಂದು ಪ್ರಮುಖ ಅಂಶವಾಗಿದೆ. ನ್ಯೂಸ್ ಪುತ್ತೂರು ಮೂಲಕ ರೂಪಿಸಲ್ಪಟ್ಟಿರುವ ಶಿವಾಮೃತ ವಿಶೇಷ ಸಂಚಿಕೆಯನ್ನ 2024 ಏಪ್ರಿಲ್ 5ರಂದು ಪುತ್ತೂರಿನ ಬನ್ನೂರಿನ ಜೋಡುಕಟ್ಟೆಯ ಸಮೀಪ ನಡೆದ ಸಾರ್ವಜನಿಕ ಸಮಾರಂಭದಲ್ಲಿ ಹಾವೇರಿಯ ಕರ್ನಾಟಕ ವಿಶ್ವವಿದ್ಯಾನಿಲಯ ವಿಶ್ರಾಂತ ಕುಲಪತಿ ಡಾಕ್ಟರ್ ಕೂಡೂರು ಚಿನ್ನಪ್ಪ ಗೌಡರು ಲೋಕಾರ್ಪಣೆ ಮಾಡಿದ್ದರು. ಮುಂದೆ ಪುತ್ತೂರಿನಲ್ಲಿ ಆದರ್ಶ ಘಟಕವಾಗಿ ಮೂಡಿಬರುತ್ತಿರುವ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ದಶಮಾನೋತ್ಸವ ಆಚರಣೆಯ ಸವಿನೆನಪಿನ ಸಂಚಿಕೆಯಾದ ದಶಸ್ಮೃತಿ ಸಂಚಿಕೆಯನ್ನ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನ ದಶ ಸಂಭ್ರಮದಲ್ಲಿ 2025 ಜನವರಿ 4ರಂದು ಪುತ್ತೂರಿನ ತೆಂಕಿಲದಲ್ಲಿರುವ ಒಕ್ಕಲಿಗ ಗೌಡ ಸಭಾಭವನದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ನಿಸ್ತಂತು ಉಪಕರಣದ ಅನಾವರಣಗೊಳಿಸಿದರು. ಮಾದರಿ ಸಂಘವಾಗಿ ಹೊರಹೊಮ್ಮಿ ಶತಮಾನೋತ್ಸವ ಸಂಭ್ರಮವನ್ನ ಆಚರಿಸಿದ ಚಾರ್ವಕದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಾರ್ಯಕ್ರಮದ ಸವಿ ನೆನಪಿನ ಸಂಚಿಕೆ, ಶತ ಸಂಭ್ರಮ ಮುಂತಾದ ಸಂಚಿಕೆಗಳನ್ನು ನ್ಯೂಸ್ ಪುತ್ತೂರು ಮೂಲಕ ರೂಪಿಸಲಾಗಿದೆ. ಚಾರ್ವಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಶತ ಸಂಭ್ರಮ ಸ್ಮರಣ ಸಂಚಿಕೆಯನ್ನ 2025 ಜನವರಿ 13ರಂದು ಕಡಬ ತಾಲೂಕಿನ ಕಾಣಿಯೂರಿನಲ್ಲಿ ಶ್ರೀ ಕಾಣಿಯೂರು ಮಠದ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರು ವಿಶಿಷ್ಟ ರೀತಿಯಲ್ಲಿ ಬಿಡುಗಡೆಗೊಳಿಸಿದರು. ಸದ್ಯೋ ಭವಿಷ್ಯದಲ್ಲಿ ನಮ್ಮ ನ್ಯೂಸ್ ಪುತ್ತೂರು ತಂಡದ ಸಶಕ್ತ ಸಂಪಾದಕ ಮಂಡಳಿಯ ವತಿಯಿಂದ ಅತಿ ವಿಶಿಷ್ಟವಾದ ವಿಶೇಷ ಸಂಚಿಕೆ ದಿವ್ಯ ದರ್ಶನ ಧಾರ್ಮಿಕ ಶ್ರದ್ಧಾಳುಗಳು ಮತ್ತು ಆಸಕ್ತರ ಕೈಸೇರಲಿದೆ. ಈ ಸಂಚಿಕೆಯು ಪುತ್ತೂರು ತಾಲೂಕಿನ ಎಲ್ಲ ಗ್ರಾಮಗಳ ಅಧಿಕೃತ ದೇವಸ್ಥಾನಗಳು ಮತ್ತು ದೇವಸ್ಥಾನಗಳ ಐತಿಹಾಸಿಕ, ಧಾರ್ಮಿಕ ಮತ್ತು ಸಾಂಘಿಕ ಮಾಹಿತಿಗಳನ್ನು ಹೊತ್ತು ತರಲಿದೆ. ಹಾಗೂ ಒಂದು ಲ್ಯಾಪ್ಟಾಪ್ನಿಂದ ಪ್ರಾರಂಭವಾದ ಈ ವೆಬ್ ಚಾನೆಲ್ ಇಂದು ನೇರ ಪ್ರಸಾರ, ಈ ಪೇಪರ್, ವೆಬ್ ನ್ಯೂಸ್ನ ಜೊತೆಗೆ ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿದೆ. ಯಾವುದೇ ಸಂಸ್ಥೆ ಮಾಡದ ಸಮಾಜ ಸೇವೆಯನ್ನ ನ್ಯೂಸ್ ಪುತ್ತೂರು ಸಂಸ್ಥೆ ಸಮಾಜ ಸೇವೆಯನ್ನು ಮಾಡಿ ಜನರಿಗೆ ಹತ್ತಿರವಾದ ವಾಣಿಯಾಗಿದ್ದು, ಈ ಸಂಸ್ಥೆ ಎಲ್ಲಾ ಜನರ ಸಹಕಾರದಿಂದ ಬೆಳೆದಿದೆ. ನಮ್ಮ ದೇಶದ ಹೆಚ್ಚಿನ ನ್ಯೂಸ್ ಸಂಸ್ಥೆಗಳು, ಪತ್ರಿಕಾ ಮಾಧ್ಯಮಗಳು ಏಕ ವ್ಯಕ್ತಿಗಳ ಮಾಲೀಕತ್ವದಲ್ಲಿ ಮುನ್ನಡೆಯುತ್ತಿರುವ ಈ ಕಾಲಘಟ್ಟದಲ್ಲಿ ಒಂದು ಟ್ರಸ್ಟ್ನ ಮೂಲಕ ಯಾವುದೇ ಫಲಾಪೇಕ್ಷೆ ಇಲ್ಲದ ಸಮಾನ ಮನಸ್ಕರು ಸೇರಿ ಎಲ್ಲರಿಗೂ ಮಾದರಿಯಾದ ಸಂಸ್ಥೆಯನ್ನ ಕಟ್ಟಿ ಸಮಾಜ ಸೇವೆಯನ್ನೇ ಮುಖ್ಯ ಗುರಿಯನ್ನಾಗಿರಿಸಿಕೊಂಡು ಪ್ರಾರಂಭವಾದ ನ್ಯೂಸ್ ಪುತ್ತೂರು ಸಂಸ್ಥೆಗೆ ಇನ್ನೊಂದು ಸರಿಸಾಟಿ ಇಲ್ಲ. ನ್ಯೂಸ್ ಪುತ್ತೂರಿನ ದಿವ್ಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದ ಬಂಧುಗಳು ಜಾಹೀರಾತನ್ನ ನೀಡುವ ಮೂಲಕ ಸಮಾಜ ಸೇವೆಯಲ್ಲಿ ನ್ಯೂಸ್ ಪುತ್ತೂರಿನ ಜೊತೆ ಕೈಜೋಡಿಸಿ ಎಂದು ಸಹೃದಯಿ ಬಂಧುಗಳಲ್ಲಿ ವಿನಮ್ರಿಸುತ್ತಿದ್ದೇವೆ. ಮನ ತುಂಬಿಕೊಂಡಿದ್ದೀರಿ ಅಂತ ಭಾವಿಸಿಕೊಳ್ಳುತ್ತಾ, ಸಮಯ ವಿಳಂಬವಿಲ್ಲದೆ ಈಗಾಗಲೇ ಸಾಕಷ್ಟು ಸಮಯ ಸರಿದು ಹೋಗಿರುವ ಕಾರಣಕ್ಕಾಗಿ ಅತ್ಯಂತ ಕ್ಷಿಪ್ರವಾಗಿ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ಎಲ್ಲ ಗಣ್ಯ ಅತಿಥಿಗಳನ್ನು ಕೂಡ ನಮ್ಮ
ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ರಾಜೇಂದ್ರ ಪ್ರಸಾದ್ ಶೆಟ್ಟಿ ಮತ್ತು ನಮ್ಮ ಎಲ್ಲ ಸರ್ವ ನಿರ್ದೇಶಕರು ದಯವಿಟ್ಟು ನಮ್ಮೆಲ್ಲ ಅತಿಥಿ ಗಣ್ಯರನ್ನು ವೇದಿಕೆಯತ್ತ ಬರಮಾಡಿಕೊಳ್ಳಬೇಕು. ಈಗಾಗಲೇ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಇರುವಂಥ ಶ್ರೀಯುತ ಬಲರಾಮ್ ಆಚಾರ್ಯ ಸರ್, ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕಿರುವಂಥ ಶ್ರೀ ಸತ್ಯಶಂಕರ ಭಟ್ ಸರ್, ಹಾಗೆಯೇ ನಮ್ಮಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂಥ ಶ್ರೀಯುತ ಸಂಜೀವ ಮಠಂದೂರು, ಪ್ರದೀಪ್ ಆರ್ ಗೌಡ ಅರವಗುತ್ತು, ತಾವೆಲ್ಲರೂ ಕೂಡ ವೇದಿಕೆಯಲ್ಲಿ ಬರಬೇಕು. ಮತ್ತು ಎಲ್ಲ ನಿರ್ದೇಶಕರು ಕೂಡ ದಯವಿಟ್ಟು ನಮ್ಮ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ನಿರ್ದೇಶಕರು ಕೂಡ ದಯವಿಟ್ಟು ಬರಬೇಕು, ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಆದರಣೀಯರೇ, ಬಹಳ ಪ್ರಸಿದ್ಧವಾದಂಥ ಒಂದು ಮಾತು ಪುತ್ತೂರು ಪರಿಸರದ ಜನಕ್ಕೆ ಎಲ್ಲರಿಗೂ ಕೂಡ ಅತ್ಯಂತ ಆಪ್ತವಾದದ್ದು, ಪರಿಚಿತವಾದದ್ದು, ಹತ್ತೂರು ಬಿಟ್ಟರು ಪುತ್ತೂರು ಬಿಡ ಅಂತ. ಹತ್ತೂರು ಬಿಟ್ಟರು ಪುತ್ತೂರು ಬಿಡ. ಅದಕ್ಕೆ ಮುಂದುವರಿದು ನಾವು ಹೇಳಬೇಕು, ಒಂದು ವೇಳೆ ಯಾವುದೋ ಕಾರಣಕ್ಕಾಗಿ ಉದ್ಯೋಗಾರ್ಥವಾಗಿಯೋ ಯಾವುದೋ ಅನಿವಾರ್ಯತೆಗಾಗಿ ಪುತ್ತೂರನ್ನು ಬಿಟ್ಟರು ಪುತ್ತೂರು ಕ್ಲಬ್ಬನ್ನು ಬಿಡೆ, ಪುತ್ತೂರು ಬಿಟ್ಟರು ಪುತ್ತೂರು ಕ್ಲಬ್ಬನ್ನು ಬಿಡೆ ಅನ್ನುವಂಥದ್ದನ್ನು ನಾವು ಈಗ ಸೇರಿಸಬೇಕು. ಯಾಕಂದರೆ ಅತ್ಯಂತ ಆಹ್ಲಾದಕರವಾದಂಥ ವಾತಾವರಣ, ನಿಶಬ್ದವಾದಂತಹ ವಾತಾವರಣ, ತಂಪಿನ ವಾತಾವರಣ, ಯಾವುದೇ ಪೇಟೆ ಪಟ್ಟಣಗಳ ಗೌಜಿ ಗದ್ದಲಗಳಿಲ್ಲದಂತಹ ಅತ್ಯಂತ ಪ್ರಶಾಂತವಾದಂಥ ಈ ವಾತಾವರಣದಲ್ಲಿ ಲೋಕವಿಹಾರಾರ್ಥವಾಗಿ ಬರುವಂಥ ಈ ಸಂದರ್ಭದಲ್ಲಿ, ಲೋಕವಿಹಾರಕ್ಕೆ ಅನುವು ಮಾಡಿಕೊಡುವಂತಹ ಈ ಸಂದರ್ಭದಲ್ಲಿ ಅಕ್ಷರ ಲೋಕಕ್ಕೆ ಪ್ರವೇಶ ಮಾಡುವಂತಹ ಅಕ್ಷರ ಲೋಕದ ಒಂದು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವಂಥ ಸುಸಂದರ್ಭ ಇದು. ಎಲ್ಲಕ್ಕೂ ಮುಂಚಿತವಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ದೈವವನ್ನು ಮೀರಿ ಹೋಗುವಂತಿಲ್ಲ. ದೈವದ ಅಪೇಕ್ಷೆಯಂತೆ, ದೈವದ ಅನುಜ್ಞೆಯಂತೆ ನಾವು ನಡೆದುಕೊಳ್ಳಬೇಕಾದಂಥ ಈ ಸಂದರ್ಭದಲ್ಲಿ ದೇವರನ್ನು ಪ್ರಾರ್ಥಿಸುವುದಕ್ಕಾಗಿ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಇಷ್ಟು ಹೊತ್ತು ನಮ್ಮ ಸ್ಕ್ರೀನ್ನಲ್ಲಿ ಶ್ರೀಮಾ ಅವರು ಮಾತಾಡ್ತಿದ್ರು. ಈಗ ಪ್ರಾರ್ಥನೆಯ ಮೂಲಕ ನಮ್ಮೆದುರು ಶ್ರೀಮಾ, ನಮ್ಮ ಹೆಮ್ಮೆಯ ಪುತ್ತೂರು ನ್ಯೂಸ್ ಪುತ್ತೂರಿನ ಸಿಬ್ಬಂದಿ ಪ್ರಾರ್ಥನೆಗಾಗಿ ನಮ್ಮ ಮುಂದೆ. ವಂದೇ ಉಮಾನಂದನಂ ಗಜಾನನಂ ವಂದೇ ಉಮಾನಂದನಂ ವಂದೇ ಉಮಾನಂದನಂ ಗಜಾನನಂ ವಂದೇ ಉಮಾನಂದನಂ ಸುರಮುನಿ ಸೇವಿತಾ ಸುಮುಖ ಗಜಾನನಂ ಸುರಮುನಿ ಸೇವಿತಾ ಸುಮುಖ ಗಜಾನನಂ ವಂದೇ ಉಮಾನಂದನಂ ಗಜಾನನಂ ವಂದೇ ಉಮಾನಂದನಂ ವಂದೇ ಉಮಾನಂದನಂ ಗಜಾನನಂ ವಂದೇ ಉಮಾನಂದನಂ ವಿದ್ಯಾದಾಯಕ ಬುದ್ಧಿಪ್ರದಾಯಕ ವಿದ್ಯಾದಾಯಕ ಬುದ್ಧಿಪ್ರದಾಯಕ ಸಿದ್ಧಿವಿನಾಯಕ ಪಾಹಿ ಗಜಾನನಂ ಸಿದ್ಧಿವಿನಾಯಕ ಪಾಹಿ ಗಜಾನನಂ ವಂದೇ ಉಮಾನಂದನಂ ಗಜಾನನಂ ವಂದೇ ಉಮಾನಂದನಂ. ಕಾರ್ಯಕ್ರಮದಲ್ಲಿ ಮುಂದೊತ್ತಿ ಹೋಗ್ತಾ ಇದ್ದೇವೆ. ನಮ್ಮ ಭಾರತ ದೇಶದ ಹೆಮ್ಮೆ ಅಂದರೆ ಭಾರತದ ಸಂವಿಧಾನ. ಇಡೀ ಜಗತ್ತಿನಲ್ಲಿ ಅತಿ ವಿಶಿಷ್ಟವಾದಂಥ ಸಂವಿಧಾನವನ್ನು ಹೊಂದಿದಂಥ ಶ್ರೇಷ್ಠತೆ ಭಾರತ ದೇಶದ್ದು. ಅಂತಹ ಸಂವಿಧಾನದ ಪೀಠಿಕೆಯನ್ನು ನಾವು ಸರ್ವತಾ ಸ್ಮರಿಸಬೇಕಾದದ್ದು, ಯಾವತ್ತೂ ಕೂಡ ಮನತುಂಬಿಕೊಳ್ಳಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಅಂಥೇಳಿ ನ್ಯೂಸ್ ಪುತ್ತೂರು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಯಾವತ್ತೂ ಕೂಡ ಅದಕ್ಕೆ ಪ್ರಥಮ ಆದ್ಯತೆಯ ಮತವನ್ನು ನೀಡುತ್ತದೆ. ಈ ಹಿನ್ನೆಲೆಯಲ್ಲಿ ನಮ್ಮ ನಿರ್ದೇಶಕ ಮಿತ್ರರಲ್ಲಿ ಓರ್ವರಾದಂತಹ ಶ್ರೀ ಮುರಳೀಧರ್ KL ಅವರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ ಸಂವಿಧಾನ ಪೀಠಿಕೆಯ ವಾಚನಕ್ಕಾಗಿ. ದಯವಿಟ್ಟು ಎಲ್ಲರೂ ಕುಳಿತೇ ಪೀಠಿಕೆಯ ವಾಚನವನ್ನು ನಾವು ಆಸ್ವಾದಿಸೋಣ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ,
ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಧನ್ಯವಾದ. ನಮ್ಮ ನ್ಯೂಸ್ ಪುತ್ತೂರು 14 ಜನರ ತಂಡ. ಈ 14 ಜನರ ತಂಡದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿರುವಂಥ ವ್ಯಕ್ತಿ, ಅಧ್ಯಕ್ಷರನ್ನು ಸೇರಿಸಿಕೊಂಡು ನಮ್ಮೆಲ್ಲರನ್ನು ಕೂಡ ಕಾಲಕಾಲಕ್ಕೆ ಎಚ್ಚರಿಸುವಂಥ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅತ್ಯಂತ ಕ್ರಿಯಾಶೀಲವಾಗಿ ಒಬ್ಬ ಉದ್ಯಮಿಯಾಗಿ ಹೊರಹೊಮ್ಮಿ ಆನಂತರ ಕೃಷಿಕನಾಗಿ ಮುಂದುವರಿದು ಈಗ ನಮ್ಮ ನ್ಯೂಸ್ ಪುತ್ತೂರಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಸಂಯೋಜಿಸುತ್ತಾ ಪ್ರೇರಣಾ ಪುತ್ತೂರಿನಲ್ಲಿ ಕೂಡ ಅದರ ಸಂಸ್ಥಾಪಕರಲ್ಲಿ ಓರ್ವರಾಗಿ ಕೆಲಸ ಮಾಡ್ತಾ ಇರುವವರು ನಮ್ಮ ಪ್ರೀತಿಯ ಶ್ರೀ ನಾಗೇಶ್ ಕೆಡೆಂಜಿ ಎಲ್ಲರನ್ನ ಸ್ವಾಗತಿಸ್ತಾರೆ. ಪ್ರಥಮವಾಗಿ ಪುತ್ತೂರಿನ ಒಡೆಯನಿಗೆ ಶಿರವನ್ನು ಬಾಗುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೆ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ನಮ್ಮ ಬಂಧುಗಳೇ, ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಮತ್ತು ನ್ಯೂಸ್ ಪುತ್ತೂರು ಈ ಎರಡು ಸಂಸ್ಥೆಗಳ ಮೂಲಕ ದಿವ್ಯ ದರ್ಶನ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ನಾವಿಲ್ಲಿ ಆಯೋಜಿಸಿದ್ದೇವೆ. ಸಮರ್ಪಣಾ ಟ್ರಸ್ಟ್ ಅಂತ ಹೇಳಿದ ಕೂಡಲೇ ನಾವು 14 ಜನ, ಈಗಾಗಲೇ ಹೇಳಿದಾಗೆ 14 ಜನ ನಿರ್ದೇಶಕರು, ಅಂದರೆ ನಮ್ಮ ಒಂದು ಜೇನುಗೂಡಿನ ತಂಡದಂತೆ ಜೇನು 16 ಕಿಲೋಮೀಟರ್ ಕಾಡಲ್ಲಿ ಹೋಗಿ ಕುಸುಮವನ್ನು ಸಂಗ್ರಹಿಸಿ ಜೇನನ್ನು ತಯಾರಿಸಿ ನಾವು ಅದನ್ನೆಲ್ಲ ದೇವ ಕಾರ್ಯಕ್ಕೆ ನಮ್ಮ ಆಯುರ್ವೇದಿಕ ಆಗಿರ್ಬೋದು ಎಲ್ಲದಕ್ಕೂ ನಾವು ಉಪಯೋಗ ಮಾಡ್ತಿದ್ದೇವೆ. ಅದೇ ರೀತಿ ನಮ್ಮ ತಂಡ ಕೂಡ ಈ 14 ಜನರ ತಂಡ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡುತ್ತಾ ಎಲ್ಲ ಉದ್ಯೋಗಗಳಲ್ಲಿ ಕೃಷಿಕರು ಬೇರೆ ಬೇರೆ ಇದರಲ್ಲಿ ಇದ್ದು ಈ ಸಂಸ್ಥೆಯನ್ನು ಟ್ರಸ್ಟಿನ ಮೂಲಕ ಸಂಸ್ಥೆಯನ್ನು ಕಟ್ಟಿದಂಥ ಒಂದು ಅದ್ಭುತವಾದಂಥ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗಿಳಿಯುವುದಿಲ್ಲ, ಸುಂದರವಾಗಿ ಅರಳುವುದಷ್ಟೇ ಅದರ ಕೆಲಸ. ಇದೇ ರೀತಿ ನಮ್ಮ ನ್ಯೂಸ್ ಪುತ್ತೂರು ಸಂಸ್ಥೆ ಎಲ್ಲ ನಿರ್ದೇಶಕರೊಳಗೊಂಡು ಸಂಸ್ಥೆಯ ಮುನ್ನೋಟವನ್ನಿಟ್ಟುಕೊಂಡು ಗುರಿಯನ್ನಿಟ್ಟುಕೊಂಡು ಸಮಾಜಕ್ಕೆ ಸೇವೆ ಕೊಡುವ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಪ್ರಸ್ತುತ ಈ ತಂತ್ರಜ್ಞಾನದ ಯುಗದಲ್ಲಿ ನಮಗೆಲ್ಲ ಗೊತ್ತಿದೆ, ಬೆಳಿಗ್ಗೆಯಿಂದ ಸಂಜೆ ಆಗಬೇಕಾದ್ರೆ ನಮಗೆ ತಂತ್ರಜ್ಞಾನ ಬೇಕೇ ಬೇಕು. ತಂತ್ರಜ್ಞಾನ ಇಲ್ಲ ಅಂತ ಹೇಳಿದರೆ ಸೂರ್ಯ ಇಲ್ವಾ ಇದೆಯಾ ಎಂಬ ಪ್ರಶ್ನೆ ಅಷ್ಟೇ. ತಂತ್ರಜ್ಞಾನ ಈಗ ಇಡೀ ವಿಶ್ವದಲ್ಲಿ ಇದೆ ಇಲ್ವಾ ಅಂತೇಳಿ ಪ್ರಶ್ನೆ ಬರ್ತದೆ, ಇಲ್ಲ ಅಂತಾದರೆ. ಅದೇ ರೀತಿ ನಾವು ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಈ ನ್ಯೂಸ್ ಪುತ್ತೂರು ಸಂಸ್ಥೆಯನ್ನು ನಡೆಸ್ತಿದ್ದೇವೆ. ವೆಬ್ ಚಾನಲ್ ಆಗಿ, ಯೂಟ್ಯೂಬ್ ಚಾನಲ್ ಆಗಿ, ವೆಬ್ ಇ ಪೇಪರ್ ಆಗಿ ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಸಂಸ್ಥೆಯಲ್ಲಿಯೂ ಜನಗಳು ಕೇಳುವಷ್ಟು ಪ್ರಶ್ನೆ ಏನಂತ ಹೇಳಿದರೆ, ನಿಮ್ಮಲ್ಲಿ ಎಷ್ಟು ಸಬ್ಸ್ಕ್ರೈಬ್ ಇದೆ, ನಿಮ್ಮ ಹತ್ರ ಎಷ್ಟು ವ್ಯೂವರ್ಸ್ ಇದ್ದಾರೆ ಅಂತ. ಈ ತಂತ್ರಜ್ಞಾನದಲ್ಲಿ ಸಬ್ಸ್ಕ್ರೈಬು ವ್ಯೂವರ್ಸ್ ಹೇಗೆ ಬೇಕಾದರೂ ಮಾಡ್ಬೋದು ಅಂತೇಳಿ ನಮಗೆಲ್ಲ ತಿಳಿದಂಥ ವಿಚಾರ ಅಂತ ಅಂದ್ಕೊಂಡಿದ್ದೇನೆ. ಆದರೆ ನೈಜ ಸಬ್ಸ್ಕ್ರೈಬು ನೈಜ ವ್ಯೂವರ್ಸ್ಗಳನ್ನು ಇಟ್ಟುಕೊಂಡಂಥ ಒಂದು ಸಮಾಜ ಸೇವೆಯ ಸಂಸ್ಥೆಯಾಗಿ ಈ ನ್ಯೂಸ್ ಪುತ್ತೂರು ಹೊರಹೊಮ್ಮಿದೆ. ಈ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ಇವತ್ತಿನ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರೂ ಆದಂತಹ ಶ್ರೀ ಕೆ ರಾಜೇಂದ್ರ ಪ್ರಸಾದ್ ಶೆಟ್ಟಿಯವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಿದ್ದೆ. ಹಾಗೆ ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವಂಥ ಗೌರವಾನ್ವಿತರು, ಪುತ್ತೂರಿನ ಮುತ್ತು ಅಂತ ಹೇಳಿದ ಕೂಡಲೇ ಮಹಾಲಿಂಗೇಶ್ವರ ದೇವರಿಗೆ ನಮ್ಮ ನೆನಪಾಗ್ತದೆ. ಹಾಗೆ ಪುತ್ತೂರಿನ ಚಿನ್ನ ಅಂತ ಹೇಳಿದರೆ ನಮ್ಮ GL ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಶ್ರೀ ಬಲ್ಲಮ್ಮ ಆಚಾರ್ಯರವರು, ಇವರಿಗೆ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಇವತ್ತಿನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಒಬ್ಬರು ಗೌರವಾನ್ವಿತರು, ಧೀಮಂತರು, ಒಂದು ಉದ್ಯಮಿ. ನಮಗೆ ಜೀವನದಲ್ಲಿ ಯಾವುದು ವ್ಯವಸ್ಥೆ ಇದ್ದರೂ ನೀರು ಬೇಕೇ ಬೇಕು, ನೀರು ಇಲ್ಲ ಅಂತಂದರೆ ಯಾವುದೂ ಇಲ್ಲ.
ಹಾಗಾಗಿ ಅದರನ್ನು ಇಡೀ ನಮ್ಮ ಪುತ್ತೂರಿನ ನೀರನ್ನು ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಕೊಂಡೊಯ್ದಂಥ ಒಬ್ಬ ಧೀಮಂತ ವ್ಯಕ್ತಿ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ ಶ್ರೀ ಸತ್ಯಶಂಕರ್ ಭಟ್ ಸರ್ ಇವರಿಗೂ ಕೂಡ ಬಿಂದು ಇವರ ಆಡಳಿತ ನಿರ್ದೇಶಕರು SG ಗ್ರೂಪ್ ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಿದ್ದೇನೆ ಸರ್. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಈ ನ್ಯೂಸ್ ಪುತ್ತೂರು ಸಂಸ್ಥೆಯ ಪ್ರತಿಯೊಂದು ಆಗು ಹೋಗುಗಳಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಶಾಸಕರಾಗಿರುವಾಗ ಈಗ ಶಾಸಕರಾಗದೆ ಇಲ್ಲದಿರುವ ಸಮಯದಲ್ಲಿ ಕೂಡ ನಮಗೆ ಬೆಂಬಲವಾಗಿ ನಿಂತಿರುವವರು ನಮ್ಮ ಪ್ರತಿಯೊಂದು ನಮ್ಮ ಸಂಸ್ಥೆಯ ಬೆಳವಣಿಗೆಯನ್ನು ದೂರದಿಂದ ನಿಂತು ನೋಡಿ ನಮಗೊಂದು ನಿರ್ದೇಶನವನ್ನು ನೀಡುತ್ತಿರುವವರು ನಮ್ಮೆಲ್ಲರ ಇಲ್ಲಿಯ ಮುಖ್ಯ ಅತಿಥಿಯಾಗಿ ಬಂದಂಥ ಶ್ರೀ ಸಂಜೀವ ಮಠಂದರು ಮಾಜಿ ಶಾಸಕರು ವಿಧಾನಸಭಾ ಕ್ಷೇತ್ರ ಪುತ್ತೂರು ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಿದ್ದೇನೆ ಸರ್. ಹಾಗೆ ಯುವ ನಾಯಕ ವೈಸ್ ಪ್ರೆಸಿಡೆಂಟ್ ಗೋಲ್ಡ್ ಮ್ಯಾನ್ ಸ್ಕ್ಯಾಚ್ ಬೆಂಗಳೂರು ಶ್ರೀ ಪ್ರದೀಪ್ ಆರ್ ಗೌಡ ಅರುವಗುತ್ತು ಇವರು ಕೂಡ ಬೇರೆ ಬೇರೆ ಕಾರ್ಯಕ್ರಮದ ಒತ್ತಡದಲ್ಲಿದ್ದರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ನಮ್ಮ ನಿರ್ದೇಶಕ ಬಂಧುಗಳು ಎಲ್ಲ ವೇದಿಕೆಯಲ್ಲಿ ಇರುವಂಥ ಎಲ್ಲ ನಿರ್ದೇಶಕ ಬಂಧುಗಳಿಗೂ ಕೂಡ ಒಂದೇ ಮಾತಲ್ಲಿ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಿದ್ದೇನೆ. ವೇದಿಕೆಯ ಮುಂಭಾಗದಲ್ಲಿರುವಂಥ ಬೇರೆ ಬೇರೆ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಬೇರೆ ಬೇರೆ ಸಂಸ್ಥೆಯಲ್ಲಿ ಬೇರೆ ಬೇರೆ ಹುದ್ದೆಯನ್ನು ಅಲಂಕರಿಸುತ್ತಿದ್ದಂಥ ಎಲ್ಲ ಪ್ರಮುಖರಿದ್ದೀರಿ, ಯಾರ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ ನಾನು. ಎಲ್ಲ ಗೌರವಾನ್ವಿತರಿದ್ದೀರಿ, ಗಣ್ಯರಿದ್ದೀರಿ. ಎಲ್ಲರಿಗೂ ಕೂಡ ಒಂದೇ ಮಾತಲ್ಲಿ ನಾನು ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ಉಪಸ್ಥಿತರಿದ್ದಾರೆ. ನಿಮಗೆ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ನಮ್ಮ ಸಂಸ್ಥೆಯ ಒಟ್ಟಿಗೆ ಕೈ ಜೋಡಿಸಿಕೊಂಡು ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ನಮ್ಮೊಟ್ಟಿಗಿರುವಂಥ LED ವ್ಯವಸ್ಥೆಯನ್ನು ಮಾಡುವಂಥ ಪಿಕ್ಸೆಲ್ ಸಂಸ್ಥೆಯ ಪ್ರಜ್ವಲ್ ಸರ್ ಕೂಡ ಇದ್ದಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ನಿರ್ದೇಶಕರಿರ್ಬೋದು, ತಂಡ ಇರ್ಬೋದು, ಯಾವುದಿದ್ರೂ ನಮಗೆ ಸಿಬ್ಬಂದಿ ಭಾಳಷ್ಟು ಮುಖ್ಯ ಆಗ್ತದೆ. ಹಾಗೆ ನಮ್ಮ ನ್ಯೂಸ್ ಪುತ್ತೂರಿನ ಸಿಬ್ಬಂದಿಗಳು, ಪ್ರೇರಣಾ ಸಿಬ್ಬಂದಿಗಳು, ಮ್ಯಾನೇಜರ್ ಎಲ್ಲರಿಗೂ ಕೂಡ ಒಂದೇ ಮಾತಲ್ಲಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಾ, ಯಾರಿಗಾದರೂ ಸ್ವಾಗತ ಬಿಟ್ಟು ಹೋಗಿದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕರಿಸಿದಂಥ ಎಲ್ಲ ಬಂಧುಗಳಿಗೆ ಒಂದೇ ಮಾತಲ್ಲಿ ಸ್ವಾಗತ ಕೋರುತ್ತಾ ಸ್ವಾಗತ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತಿದ್ದೇನೆ. ಎಲ್ಲರನ್ನು ಸ್ವಾಗತಿಸಿದಂಥ ನಿರ್ದೇಶಕ ಮಿತ್ರ ಶ್ರೀ ನಾಗೇಶ್ ಕೆಡೆಂಜಿ, ನಿಮ್ಮನ್ನು ಕೂಡ ಬಹಳ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಮತ್ತು ಕಾರ್ಯಕ್ರಮದಲ್ಲಿ ಮುಂದೊತ್ತಿ ಹೋಗ್ತಾ ಬಂದ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸುವಂಥದ್ದು, ಪುಷ್ಪವನ್ನು ನೀಡುವಂಥದ್ದು, ಶಾಲುಗಳನ್ನು ನೀಡುವಂಥದ್ದು, ಸ್ಮರಣಿಕೆಯನ್ನು ನೀಡುವಂಥದ್ದು, ಅದು ಈ ನೆಲದ ಸಂಸ್ಕೃತಿ. ಆ ಸಂಸ್ಕೃತಿಯನ್ನು ನಾವು ಈಗ ಪಾಲಿಸುವುದಕ್ಕೆ ಮುಂದೆ ಅಣಿಯಾಗ್ತಾ ಇದ್ದೇವೆ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ರಾಜೇಂದ್ರ ಪ್ರಸಾದ್ ಶೆಟ್ಟಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಎಲ್ಲ ಅತಿಥಿಗಳಿಗೆ ತಮ್ಮ ಅಮೃತ ಹಸ್ತದಿಂದ ನಮ್ಮ ಈ ಪುಷ್ಪ ಗುಚ್ಛದ ಸಮರ್ಪಣೆ, ಶಾಲಿನ ಸಮರ್ಪಣೆ ಮತ್ತು ಸ್ಮರಣಿಕೆಯ ಸಮರ್ಪಣೆಯನ್ನು ಮಾಡಬೇಕು. ಮೊದಲಾಗಿ ಈ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಇರುವಂತಹ ಶ್ರೀಯುತ ಬಲರಾಮ್ ಆಚಾರ್ಯ ಸರ್ ತಮ್ಮ ಕಾರ್ಯಕ್ರಮದ ಒತ್ತಡದ ಮಧ್ಯೆ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿದ್ದಾರೆ. ಅವರಿಗೆ ಪ್ರೀತಿಯ ಹೂಗುಚ್ಛ, ಪ್ರೀತಿಯ ಶಾಲು ಮತ್ತು ನ್ಯೂಸ್ ಪುತ್ತೂರು ಮೂಲಕ ಪ್ರಪ್ರಥಮವಾಗಿ ಅತ್ಯಂತ ಹೆಮ್ಮೆಯಿಂದ ನಾವು ಹೊರತಂದಂತಹ ಶಿವಾಮೃತ ಸಂಚಿಕೆಯ ಸ್ಮರಣಿಕೆಯನ್ನು ನಾವು ನೀಡ್ತಾ ಇದ್ದೇವೆ. ಮುಂದೆ ಇಂದು ದಿವ್ಯ ದರ್ಶನ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕಿರುವಂತಹ ಬಿಂದು ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರಾದಂಥ ಗೌರವಾನ್ವಿತರಾದ ಶ್ರೀ ಸತ್ಯಶಂಕರ್ ಭಟ್ ಅವರಿಗೆ ಗೌರವಾರ್ಪಣೆ. ಮಾನ್ಯ ಅಧ್ಯಕ್ಷರು ಶ್ರೀ ಸತ್ಯಶಂಕರ್ ಭಟ್ ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು. ಒಬ್ಬ ಆದರ್ಶ ವ್ಯಕ್ತಿ ಹೇಗೆ ಝೀರೋದಿಂದ ಹೀರೋ ಆಗಬಹುದು ಅನ್ನೋದಕ್ಕೆ ಒಬ್ಬ ಜ್ವಲಂತ ವ್ಯಕ್ತಿ ಇವತ್ತು ನಮ್ಮ ಮಧ್ಯೆ ಇದ್ದಾರೆ, ಶ್ರೀಯುತ ಸತ್ಯಶಂಕರ್ ಭಟ್. ಹಾಗೆ ನಮ್ಮಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಸದಾ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಇರುವಂಥ ಸಂಜೀವಣ್ಣ ಇದ್ದಾರೆ. ಬಹಳ ಪ್ರೀತಿಯಿಂದ ಅವರ ಅನುಮತಿಯನ್ನು ಕೋರಿಕೊಂಡು ಅವರನ್ನು ಸಂಜೀವಣ್ಣ ಅಂತಲೇ ನಾವು ಸಂಬೋಧಿಸ್ತೇವೆ. ಅವರಿಗೂ ಕೂಡ ಅಧ್ಯಕ್ಷರು ಗೌರವವನ್ನು ನೀಡಬೇಕು. ಯಾವತ್ತೂ ಕೂಡ ನಮ್ಮಲ್ಲಿ ಯಾವುದೇ ಲೋಪದೋಷಗಳಾದಾಗ ಹಾಗಲ್ಲ ಹೀಗೆ ಅಂತ ನಮ್ಮನ್ನು ತಿದ್ದುವವರು, ನಮಗೆ ನಿರ್ದೇಶನ ನೀಡುವವರು ನಮ್ಮ ಸಂಜೀವಣ್ಣ. ನಮ್ಮ ಮತ್ತೋರ್ವ ಮುಖ್ಯ ಅತಿಥಿ ದ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಮ್ಯಾನ್, ಎ ಮ್ಯಾನ್ ವಿತ್ ಗ್ರೇಟ್ ಥಾಟ್ಸ್, ಶ್ರೀ ಪ್ರದೀಪ್ ಆರ್ ಗೌಡ ಅರುವಗುತ್ತು. ಅವರು ಕೂಡ ಅವರ ಎಡೆಬಿಡದ ಕಾರ್ಯಭಾರದ ನಡುವೆಯೂ ಕೂಡ ನಮ್ಮ ಒತ್ತಾಯಕ್ಕೆ ಪ್ರೀತಿಗೆ ಮಣಿದು ಅವರು ಬಂದಿದ್ದಾರೆ. ಅವರಿಗೂ ಕೂಡ ಗೌರವಾನ್ವಿತ ಸಭಾಧ್ಯಕ್ಷರು
ಗೌರವವನ್ನು ಸಲ್ಲಿಸಬೇಕು, ಹೂಗುಚ್ಛವನ್ನು ನೀಡಬೇಕು, ಸ್ಮರಣಿಕೆಯನ್ನು ನೀಡಬೇಕು ಮತ್ತು ಕಾರ್ಯಕ್ರಮವನ್ನು ಸ್ಮರಣೀಯವಾಗಿಸಬೇಕು. ಹಾಗೆ ಎಲ್ಲರನ್ನ ಸ್ವಾಗತಿಸಿದಂಥ ಗೌರವಿಸಿದಂಥ ನಮ್ಮ ಸಭಾಧ್ಯಕ್ಷರಿಗೂ ಕೂಡ ಗೌರವವನ್ನು ಮಾಡುವಂಥದ್ದು ನಮ್ಮ ಪ್ರೀತಿಯ ಕರ್ತವ್ಯ. ನಮ್ಮ ನಿರ್ದೇಶಕ ಮಿತ್ರರಲ್ಲಿ ಓರ್ವರಾದಂತಹ ಭಾರತ ಸರ್ಕಾರದ ನೋಟರಿ ನ್ಯಾಯವಾದಿಯೂ ಆಗಿರುವಂಥ ಶ್ರೀ ಚಿದಾನಂದ ಬೈಲಾಡಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಸಭಾಧ್ಯಕ್ಷರಿಗೆ ಶಾಲು ಮತ್ತು ಹೂಗುಚ್ಛವನ್ನು ನೀಡಬೇಕು, ಅವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಮುಂದೆ ಅತ್ಯಂತ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಒಂದಾದಂಥ ಸಭಾ ಕಾರ್ಯಕ್ರಮದ ಉದ್ಘಾಟನೆಯತ್ತ ನಾವು ಹೋಗ್ತಾ ಇದ್ದೇವೆ. ಗೌರವಾನ್ವಿತ ಶ್ರೀ ಬಲರಾಮ್ ಆಚಾರ್ಯ ಸರ್ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಎಲ್ಲ ಅತಿಥಿಗಳು ಕೂಡ ಜೊತೆಯಾಗಬೇಕು. ದೀಪವನ್ನು ಬೆಳಗುವ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂಥ ಚಾಲನೆಯನ್ನು ನೀಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ವಿದ್ಯುಕ್ತವಾಗಿ ಆರಂಭಗೊಂಡಿದೆ. ಈಗ ಇನ್ನೊಂದು ಅತಿ ವಿಶಿಷ್ಟವಾದಂತಹ ಕಾರ್ಯಕ್ರಮಕ್ಕೆ ನಾವು ಮುಂದಾಗ್ತಾ ಇದ್ದೇವೆ. ನಾನು ಆವಾಗಲೇ ಹೇಳಿದ ಹಾಗೆ ನ್ಯೂಸ್ ಪುತ್ತೂರ್ ಈಸ್ ನೋನ್ ಫಾರ್ ಇಟ್ಸ್ ಕ್ರಿಯೇಟಿವಿಟಿ. ಇವತ್ತು ದಿವ್ಯ ದರ್ಶನ ಪುಸ್ತಕದ ಮುಖಪುಟದ ಬಿಡುಗಡೆಯನ್ನು ನಾವು ಮಾಡುವುದಕ್ಕಿದ್ದೇವೆ. ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ನಾವು ಅದನ್ನು ನಿರ್ವಹಿಸಿಕೊಡುವುದಕ್ಕಿದ್ದೇವೆ. ಇಂದು ನಮ್ಮ ಜೊತೆ ಇರುವಂತಹ ಹಿರಿಯರಾದಂತಹ ಬಹಳ ಸೃಜನಶೀಲ ಮತ್ತು ಮೃದು ಮಾತಿನ ಮಿತಭಾಷೆಯ ಗೌರವಾನ್ವಿತ ಅತಿಥಿಗಳು ಆಗಿರುವಂತಹ ಶ್ರೀ ಸತ್ಯಶಂಕರ್ ಭಟ್ ಸರ್, ತಾವು ದಯವಿಟ್ಟು ಮುಖಪುಟದ ಬಿಡುಗಡೆಗೆ ಸಹಕರಿಸಬೇಕು. ಶ್ರೀಯುತ ನಾಗೇಶ್ ಕೆಡೆಂಜಿ ಅವರ ನಿರ್ದೇಶನದಲ್ಲಿ ನಾವು ಮುಖಪುಟದ ಬಿಡುಗಡೆಗಾಗಿ ಸಜ್ಜಾಗ್ತಾ ಇದ್ದೇವೆ. ಪ್ರಾಜ್ಞರು, ಜ್ಞಾನಿಗಳು, ಹಿರಿಯರು ಹೇಳ್ತಾರೆ, ದ್ವೇಷ ಸಕಾರಣವಾಗಿರಬೇಕು, ಪ್ರೀತಿ ಅಕಾರಣವಾಗಿರಬೇಕು ಅಂತ. ಪ್ರೀತಿಗೆ ಯಾವುದೇ ಕಾರಣ ಇರಬಾರ್ದಂತೆ, ಆದರೆ ದ್ವೇಷ ಕಾರಣ ಇಲ್ಲದೆ ಇರಬಾರ್ದಂತೆ. ಈ ರೀತಿಯಲ್ಲಿ ನಮ್ಮ ನ್ಯೂಸ್ ಪುತ್ತೂರನ್ನು ಅಕಾರಣವಾಗಿ ಪ್ರೀತಿಸ್ತಾ, ನಮ್ಮ ಒಳ್ಳೆಯ ಕೆಲಸವನ್ನು ನೋಡಿ ಬೆಂಬಲಿಸ್ತಾ, ನಿಮ್ಮ ಜೊತೆ ನನ್ನಿಂದ ಆದಂಥ ಎಲ್ಲ ಸಹಕಾರವನ್ನು ಕೊಡುವುದಕ್ಕೆ ನಾನು ಸದಾ ಇದ್ದೇನೆ ಅಂತ ನಮ್ಮನ್ನು ಬೆಂಬಲಿಸ್ತಾ ಇರುವಂಥವರು ನಮ್ಮ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂಥ ಶ್ರೀಯುತ ಸಂಜೀವ ಮಠಂದೂರು ಅವರು. ಕಾರ್ಯಕ್ರಮದ ಕಾರ್ಯಸೂಚಿಯಲ್ಲಿ ಸಭಾಧ್ಯಕ್ಷರ ಅನುಮತಿಯ ಮೇರೆಗೆ ಕೊಂಚ ಬದಲಾವಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಗೌರವಾನ್ವಿತ ಅತಿಥಿಗಳಲ್ಲಿ ಕೂಡ ಕ್ಷಮೆಯನ್ನು ಯಾಚಿಸ್ತಾ ಸಣ್ಣ ಬದಲಾವಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಅತ್ಯಂತ ತುರ್ತು ಕಾರ್ಯಕ್ರಮಕ್ಕಾಗಿ ಸಂಜೀವಣ್ಣ ದೂರದ ಬೆಟ್ಟಂಪಾಡಿಗೆ ಹೋಗಬೇಕಾಗಿದೆ, ಪಾಣಾಜೆಗೆ ಹೋಗಬೇಕಾಗಿದೆ. ಅವರು ಸಂಜೀವಣ್ಣನ ಬಗ್ಗೆ ಖಂಡಿತವಾಗಿ ನಾವು ಹೇಳಬೇಕಾದಿಲ್ಲ, ಆನೆಗೆ ಗಂಟೆ ಬೇಕಾ ಅನ್ನುವಂಥದ್ದು ಒಂದು ಸಾಮಾನ್ಯ ಒಂದು ಉಕ್ತಿ. ಕರ್ನಾಟಕ ರಾಜ್ಯದ ಸಹಕಾರಿ ಪ್ರಕೋಷ್ಠದ ಅಧ್ಯಕ್ಷರಾಗಿ, ಅದರ ಸಂಚಾಲಕರಾಗಿ, ಎಲ್ಲ ಸಹಕಾರಿ ಸಂಘಗಳ ಒಳ ಹೊರಗನ್ನು ಬಲ್ಲಂತಹ ಮತ್ತು ಅನೇಕ ಸಂಘ ಸಂಸ್ಥೆಗಳ ಬೇಗುದಿಗಳನ್ನು ಬಲ್ಲಂತಹ ಒಬ್ಬ ಪ್ರಾಜ್ಞ ವ್ಯಕ್ತಿ ಶ್ರೀ ಸಂಜೀವ ಮಠಂದೂರು ಅವರು. ಓರ್ವ ಕೃಷಿಕರಾಗಿ ಅತ್ಯಂತ ಸರಳ ವ್ಯಕ್ತಿ. ಸಂಜೀವಣ್ಣನ ಅನುಮತಿ ತಗೊಂಡೇ ನಾನು ಹೇಳುವಂಥದ್ದು, ಅವರ ಮನೆಗೆ ಹೋದರೆ ಅಲ್ಲಿ ಚಹಾ ತಂದು ಕೊಡೋದು ಕೂಡ ಸಂಜೀವಣ್ಣನೇ. ಆ ರೀತಿಯ ಒಂದು ಆತ್ಮೀಯವಾದಂಥ ಒಂದು ಉಪಚಾರವನ್ನು ಮಾಡುವಂಥ ಅತ್ಯಂತ ಸರಳ ಸಜ್ಜನ ವ್ಯಕ್ತಿ ಸಂಜೀವಣ್ಣ. ನಮ್ಮ ಜನನಾಯಕರಾಗಿ ಇದ್ದರು ಅನ್ನುವಂಥದ್ದೇ ನಮಗೊಂದು ಖುಷಿ ಕೊಡುವಂಥದ್ದು. ಅಂತ ಸಂಜೀವಣ್ಣ ಆ ತುರ್ತು ಕಾರ್ಯಕ್ರಮದ ನಿಮಿತ್ತ ನಿರ್ಗಮಿಸುವ ಮುನ್ನ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು, ನಮ್ಮನ್ನು ಹರಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಸರ್. ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ
ವತಿಯಿಂದ ಇವತ್ತು ನ್ಯೂಸ್ ಪುತ್ತೂರು ನಮ್ಮ ದಿವ್ಯ ದರ್ಶನದ ಈ ಒಂದು ಬಿಡುಗಡೆಯ ಲೋಕಾರ್ಪಣೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಒಂದು ಟ್ರಸ್ಟಿನ ಅಧ್ಯಕ್ಷರು ನನ್ನ ಸನ್ಮಿತ್ರ ಅಂತ ರಾಜೇಂದ್ರ ಪ್ರಸಾದ್ ಶೆಟ್ಟಿಯವರೇ, ಈಗಾಗಲೇ ಉಲ್ಲೇಖ ಮಾಡಿದಂತೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಚಿನ್ನದ ವ್ಯಕ್ತಿ ಅಂತೇಳಿ ಉಲ್ಲೇಖ ಮಾಡಿದರು, 100ಕ್ಕೆ 100 ಅದು ಸತ್ಯ ಅಂತ ಬಲರಾಮ ಆಚಾರ್ಯ ಅವರೇ. ಇನ್ನೊಬ್ಬರು ಉದ್ಯಮಿಗಳು, ನೀರಿನ ಮುಖಾಂತರ ಜಗತ್ತಿಗೆ ಹೇಗೆ ಒಂದು ಸಂದೇಶವನ್ನು ಉದ್ಯಮಿಯಾಗಿ ಕೊಡ್ಬೋದು ಅಂತ ಉಲ್ಲೇಖ ಮಾಡಿದಂಥ ಸತ್ಯಶಂಕರ್ ಭಟ್ ಅವರೇ. ಇನ್ನೊಬ್ಬರು ಉದ್ಯಮಿ ಯುವಕ ಪ್ರದೀಪ್ ಆರ್ ಗೌಡ ಅವರೇ. ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳೇ, ಸೇರಿರುವಂಥ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ಮಾಧ್ಯಮದ ಮಿತ್ರರೇ ಹಾಗೂ ಸಮರ್ಪಣಾ ಟ್ರಸ್ಟಿನ ಎಲ್ಲ ನಮ್ಮ ಸಿಬ್ಬಂದಿಗಳೇ. ಆರಂಭದಲ್ಲಿ ಒಂದು ಸಂವಿಧಾನ ಪೀಠಿಕೆಯನ್ನು ತಮ್ಮ ಮುಂದೆ ಇಟ್ಟರು. ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಇದ್ದೇವೆ, ಪ್ರಜೆಗಳೇ ಪ್ರಭುಗಳು ಅಂತ ಹೇಳುವಂಥ ಸಂದೇಶ ಆ ಒಂದು ಸಂವಿಧಾನ ಪೀಠಿಕೆಯಲ್ಲಿ ಉಲ್ಲೇಖ ಆಗಿದೆ. ಸಂವಿಧಾನ ಇವತ್ತು ಅಡಕಾಗಿ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತೇಳಿ ನಾವು ಆಗಬೇಕಿದ್ರೆ ಇಲ್ಲಿಯ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಇದನ್ನು 3 pillars ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೇವೆ. ಅದರ ಜೊತೆಯಲ್ಲಿ ಇವತ್ತು ಇನ್ನೊಂದು ಮಾಧ್ಯಮ ಕೂಡ ಆ 3 ಆಧಾರ ಸ್ತಂಭಕ್ಕೆ 4ನೇ ಆಧಾರ ಸ್ತಂಭವಾಗಿ ಮೂಡಿ ಬಂದಿದೆ. ಆ 4ನೇ ಮಾಧ್ಯಮದ ಒಂದು ಭಾಗ ಇವತ್ತು ಇಲ್ಲಿಯ ನ್ಯೂಸ್ ಪುತ್ತೂರಿನ ಈ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಇವತ್ತು ನಮ್ಮ ಕೈಯಲ್ಲೇ ನಾವು ಜಗತ್ತನ್ನು ಇಟ್ಕೊಂಡು ಓಡ್ತಾ ಇದ್ದೇವೆ. ಆ ಕೈಯಲ್ಲಿ ಜಗತ್ತನ್ನು ಇಟ್ಟುಕೊಂಡು ಓಡಬೇಕಿದ್ರೆ ಅದರಲ್ಲಿ ಅಡಕಾಗಿರುವಂಥ ಆ ಮಾಧ್ಯಮದ ವಿಚಾರಗಳು, ಇವತ್ತು ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಅದರ ಒಟ್ಟಿಗೆ ಸೋಷಿಯಲ್ ಮೀಡಿಯಾ ಇರ್ಬೋದು. ಈ 3 ಒಟ್ಟಿಗೆ ಇವತ್ತು ನಮ್ಮ ಕೈಯ ಆ ಒಂದು ಮೊಬೈಲಲ್ಲಿ ಇರಬೇಕಿದ್ರೆ ಅದಕ್ಕೆ ಕಾರಣ ಇವತ್ತಿನ ಈ ಒಂದು ಪ್ರಿಂಟ್ ಮೀಡಿಯಾದ ಜೊತೆಯಲ್ಲಿರುವಂಥ ಸೋಷಿಯಲ್ ಮೀಡಿಯಾ. ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಇವತ್ತು ಜಗತ್ತನ್ನು ಹೇಗೆ ಪರಿವರ್ತನೆ ಮಾಡ್ಬೋದು, ರಾಜಕೀಯದಲ್ಲಿ ಹೇಗೆ ಅಲ್ಲೋಲ ಕಲ್ಲೋಲ ಮಾಡ್ಬೋದು, ಎಲ್ಲ ವಿಚಾರಗಳನ್ನು ನಾವು ಕೂತಲ್ಲೇ ಇವತ್ತು ಯೋಜನೆ ಮಾಡಿಕೊಂಡು ನಾನು ಕೂಡ ಬದಲಾವಣೆಯನ್ನು ಮಾಡುವಂಥ ಕೆಲಸಗಳು ಇವತ್ತು ಈ ಸಮಾಜದಲ್ಲಿ ಆಗ್ತಾ ಇದೆ. ಇದನ್ನು ಭಗವಂತ ಶ್ರೀಕೃಷ್ಣ ಭಗವಂತ ಹೇಳಿದ್ದಾನೆ, ಪರಿವರ್ತನೆ ಜಗದ ನಿಯಮ ಅಂತೇಳಿ. ಆ ಪರಿವರ್ತನೆ ಜಗದ ನಿಯಮಕ್ಕೆ ಒಂದು ಇವತ್ತು ಏನು ಮುನ್ನಡಿ ಇಡುವಂಥ ಕೆಲಸವನ್ನು ನ್ಯೂಸ್ ಪುತ್ತೂರು ಮಾಡ್ತಾ ಇದೆ. ನಾನು ಒಂದು ವಾರದ ಹಿಂದೆ ಪ್ರಯಾಗ್ರಾಜಿಗೆ ಹೋಗಿದ್ದೆ, ಕಾಶಿಗೆ ಹೋಗಿದ್ದೆ, ಅಯೋಧ್ಯೆಗೆ ಹೋಗಿದ್ದೆ. ಹೋಗಿ ಬರಬೇಕಿದ್ರೆ ನಮ್ಮ ದೇಶದ ಪ್ರಧಾನಿಯವರೊಂದು ಕಾಶಿಯನ್ನು ಜೀರ್ಣೋದ್ಧಾರ ಮಾಡಿದಾಗ ಒಂದು ವಿಚಾರವನ್ನು ಹೇಳಿದರು, ಭವ್ಯ ಕಾಶಿ ದಿವ್ಯ ಕಾಶಿ ಅಂತ ಹೇಳಿದರು. ಆ ಭವ್ಯ ಕಾಶಿ ದಿವ್ಯ ಕಾಶಿಯಲ್ಲಿ ನಾವೆಲ್ಲ ಆ ಒಂದು ವಿಶ್ವನಾಥನ ದಿವ್ಯ ದರ್ಶನ ಮಾಡಬೇಕು ಅಂತೇಳಿ. ಯಾಕೆ ಉಲ್ಲೇಖ ಮಾಡ್ತೇನೆ ಅಂದರೆ, ಒಬ್ಬ ಪ್ರಧಾನಿ ಭವ್ಯ ಕಾಶಿ ದಿವ್ಯ ಕಾಶಿ ಅಂತ ಹೇಳಿದಾಗ ನಮಗೂ ಒಂದು ಕಲ್ಪನೆ ಮೂಡ್ತದೆ. ಅಲ್ಲಿ ಭವ್ಯತೆ ದಿವ್ಯತೆ ಇದ್ದಾಗ ಆ ಭಗವಂತನ ಅಲ್ಲಿ ಕೂಡ ನಮಗೆ ಒಂದಷ್ಟು ಶ್ರದ್ಧೆ ಭಕ್ತಿ ಮೂಡ್ತದೆ ಅಂತೇಳಿ. ಹಾಗೆ ಇವತ್ತು ದಿವ್ಯ ದರ್ಶನದ ಮುಖಾಂತರ ಭಗವಂತನ ದರ್ಶನವನ್ನು ಮಾಡುವ ಹಾಗೆ ನಮ್ಮಲ್ಲಿ ಒಂದು ಆಂತರಿಕವಾದಂಥ ದಿವ್ಯತೆಯನ್ನು ಭವ್ಯತೆಯನ್ನು ಒಬ್ಬ ವ್ಯಕ್ತಿಯಲ್ಲಿ ನಾವು ಮೂಡಿಸುವಂಥ ಕೆಲಸ ಒಂದು ಮಾಧ್ಯಮದ ಮುಖಾಂತರ ಮಾಡಬಹುದು ಅಂತೇಳಿ ಇವತ್ತು ನಮ್ಮ ಈ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ತೋರಿಸಿಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರ, ಯಾವುದೋ ಒಂದು ಸಂಘಟನೆಗೋಸ್ಕರ ಹುಟ್ಟಿದಂಥ ಸಮರ್ಪಣಾ ಸೇವಾ ಟ್ರಸ್ಟ್ ಅಲ್ಲ. ಉಲ್ಲೇಖ ಮಾಡುವ ಹಾಗೆ ಸಮರ್ಪಣಾ ಮನೋಭಾವದಿಂದ ಸೇವೆಯ ಮುಖಾಂತರ, ಸಮರ್ಪಣೆಯ ಮುಖಾಂತರ ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಮತ್ತಷ್ಟು ಉದ್ದೀಪನ ಮಾಡಬೇಕು. ಅದಕ್ಕಾಗಿ ಒಂದು ಸಂಸ್ಥೆ, ಆ ಒಂದು ಮಾಧ್ಯಮದ ಮುಖಾಂತರ ಪುತ್ತೂರಿನ ಜನತೆಯ ಆ ಒಂದು ಪ್ರೀತಿ ವಿಶ್ವಾಸವನ್ನು ಗೆಲ್ಲಬೇಕು. ಪುತ್ತೂರಿನ ಜನತೆಯ ಆ ಪ್ರತಿಯೊಬ್ಬ ವ್ಯಕ್ತಿಯ ಮನೆ ಮಾತಾಗಬೇಕು ಎನ್ನುವಂಥ ಉದ್ದೇಶದಿಂದ ಹುಟ್ಟಿಕೊಂಡಂಥ ಸಂಸ್ಥೆ ಇವತ್ತು 10 ಕವಲುಗಳನ್ನು ದಾಟಿ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲೂ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದೆ. ಆಧುನಿಕತೆಯ
ಒಟ್ಟಿಗೆ, ಇವತ್ತು ವೈಜ್ಞಾನಿಕತೆಯ ಒಟ್ಟಿಗೆ, ಸಮಾಜಮುಖಿ ಕಾರ್ಯಕ್ರಮದ ಜೊತೆ ಇವತ್ತು 10 ಕಾರ್ಯಕ್ರಮಗಳನ್ನು ಇವತ್ತು ಬಿತ್ತರಿಸುವಂಥ ಕೆಲಸ ಇವತ್ತು ನಾವು ಆ ಒಂದು LED ಸ್ಕ್ರೀನ್ನ ಮುಖಾಂತರ ನೋಡಿದ್ದೇವೆ. ಅಂತಹ ಸಂಸ್ಥೆಯ ಈ ಒಂದು ಪುಸ್ತಕ ದಿವ್ಯ ದರ್ಶನ, ನಾನು ಬಲರಾಮಾಚಾರ್ಯಲ್ಲಿ ಉಲ್ಲೇಖ ಮಾಡ್ತಾ ಇದ್ದೆ. ಪುತ್ತೂರು ಅಂದರೆ ಏನು ಅಂತೇಳಿ ಯಾವುದೋ ಒಬ್ಬ ವ್ಯಕ್ತಿ ವಿದೇಶದಲ್ಲಿರುವವನು ಕೂಡ ತಿಳ್ಕೊಳ್ಬೇಕಿದ್ರೆ ನಮ್ಮಲ್ಲಿರುವಂಥ ಆ ಒಂದು ಆಧ್ಯಾತ್ಮಿಕ ಬದುಕಿನ ಮೂಲ, ಧಾರ್ಮಿಕತೆಯ ಚಿಂತನೆಗಳು ಎಲ್ಲಿಂದ ಆರಂಭ ಆದವು ಅಂತೇಳುವುದಕ್ಕೆ ಈ ದೇವಸ್ಥಾನ, ದೈವಸ್ಥಾನ ಇವೆಲ್ಲವೂ ಒಂದು ಜಗತ್ತಿಗೆ ಪರಿಚಯ ಆಗಬೇಕು. ನಮ್ಮ ಜನತೆಗೆ ಪರಿಚಯ ಆಗಿದೆ. ಆದರೆ ಪುತ್ತೂರಿನ ಜನತೆಗೂ ಪುತ್ತೂರಿನ ಮೂಲೆ ಮೂಲೆಯಲ್ಲಿರುವಂಥ ಈಗ ಬ್ರಹ್ಮಕಲಶ ಆಗುತ್ತಿರುವಂಥ ಪಾಣಾಜಿಯ ಕಿನ್ನಿಮಾನಿ ಪೂಮಾನಿ ಏನು ಅಂತೇಳಿ ಇಲ್ಲಿ ಕೂತವರೇ ಈಗ ತಿಳ್ಕೊಳ್ಳುವಂಥ ಕೆಲಸ ಮಾಧ್ಯಮದ ಮುಖಾಂತರ ಆಗ್ಬೋದು. ಅದು ಶಾಶ್ವತವಾಗಿ ಯಾವುದೋ ಒಂದು ಪುಸ್ತಕದ ಮುಖಾಂತರ ಬಂದಾಗ ಆ ಪುಸ್ತಕ 100 ವರ್ಷ ಇನ್ನೊಂದು ಪೀಳಿಗೆಗೂ ಒಂದು ಸಂದೇಶ ಕೊಡುವ ಕೆಲಸವನ್ನು ಮಾಡ್ಬೋದು. ಮತ್ತೊಂದು ಪೀಳಿಗೆ ಕೂಡ ಆಧ್ಯಾತ್ಮಿಕ ಬದುಕಿನ ಆ ಒಲವನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ಬೋದು. ಅದಕ್ಕಾಗಿ ವಿಶೇಷವಾಗಿ ಇವತ್ತು ದಿವ್ಯ ದರ್ಶನ, ಮೊನ್ನೆ ಉಲ್ಲೇಖ ಮಾಡಿದಾಗೆ ಮಾಲಿಂಗೇಶ್ವರನಿಗೆ ಸಂಬಂಧಪಟ್ಟ ಹಾಗೆ ಶಿವಾಮೃತ ಪುಸ್ತಕ ಬಿಡುಗಡೆ ಆಯಿತು. ಶಿವನ ಬಗ್ಗೆ ಅದರಲ್ಲಿರುವಂಥ ಲೇಖನಗಳು ನಮ್ಮೆಲ್ಲರನ್ನು ಕಣ್ತೆರೆಯುವಂಥ ಕೆಲಸ ಮಾಡಿದೆ. ಶಿವನ ಬಗ್ಗೆ ಒಂದಷ್ಟು ತಿಳ್ಕೊಳ್ಳದವರಿಗೆ ತಿಳ್ಕೊಳ್ಳುವಂಥ ಕೆಲಸ ಆಯಿತು. ದಿವ್ಯ ದರ್ಶನ ಇಡೀ ಪುತ್ತೂರಿನ ಆ ಒಂದು ಆಧ್ಯಾತ್ಮಿಕ ಬದುಕಿನ ನೆಲೆಯಾದಂಥ ದೇವಸ್ಥಾನಗಳು, ದೈವಸ್ಥಾನಗಳು ಇವತ್ತು ಯಾವ ರೀತಿಯಾಗಿದೆ ಅದಕ್ಕೊಂದು ನಾನು ಉಲ್ಲೇಖ ಮಾಡಿದೆ. ಇನ್ನು ಗರಡಿಗಳನ್ನು ಸೇರಿಸಿ ಅಂತೇಳಿ ಕೋಟಿ ಚೆನ್ನಯ್ಯರು 400 ವರ್ಷದ ಹಿಂದೆ ಬದುಕಿ ಬಾಳಿದ್ರೆ ಅದು ಪುತ್ತೂರಿನಲ್ಲಿ, ಪಡುಮಲೆಯಲ್ಲಿ, ಗೆಜ್ಜೆಗಿರಿಯಲ್ಲಿ ಅಂತ ಇತಿಹಾಸವನ್ನು ಉಡುಪಿಯ ಜನ, ಇನ್ನೊಂದು ಭಾಗದ ಜನ ಕೂಡ ತಿಳ್ಕೊಳ್ಬೇಕಿದ್ರೆ ಪುತ್ತೂರಿನ ಇತಿಹಾಸ ಏನು ಅಂತೇಳಿ ತಿಳ್ಕೊಳ್ಳುವಂಥ ಕೆಲಸ ಆಗ್ಬೋದು. ಆ ದಿಸೆಯಿಂದ ಇವತ್ತೊಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಈ ಪುತ್ತೂರು ಕ್ಲಬ್ನ ಈ ಒಂದು ಪರಿಸರದಲ್ಲಿ ಮಾಡಿದ್ದಾರೆ. ಪುತ್ತೂರು ಕ್ಲಬ್ಬಲ್ಲಿ ಯಾಕೆ ಆಯ್ಕೆ ಮಾಡಿದ್ದೀರಿ ಅಂತ ಹೇಳುವಾಗ ನಮ್ಮಲ್ಲಿ ಕೂಡ ಒಂದು ಹೊಸತನ ಇರಬೇಕು. ಪುತ್ತೂರು ಪೇಟೆಯಲ್ಲಿ 10 ಕಾರ್ಯಕ್ರಮಗಳಾಗ್ತದೆ. ಪುತ್ತೂರಿನ ಹೊರಗೆ ಕೂಡ ಒಂದಷ್ಟು ಕಾರ್ಯಕ್ರಮಗಳಾದಾಗ ಪುತ್ತೂರು ಕ್ಲಬ್ಬಿಗೂ ಒಂದಷ್ಟು ಗೌರವ ಬರ್ತದೆ. ಪುತ್ತೂರು ಕ್ಲಬ್ಬನ್ನು ಒಂದಷ್ಟು ಜನ ಪುತ್ತೂರು ತಾಲೂಕಿನ ವಿವಿಧ ಭಾಗದ ಜನ ನೋಡ್ಬೋದು. ಪುತ್ತೂರು ಕ್ಲಬ್ಬಿನವರೇ ಅಲ್ಲ, ರಾಮಕೃಷ್ಣನ ನೋಡೋದು, ಉಮೇಶನ ಕ್ಲಬ್ಬಿನ ಮೆಂಬರನ್ನು ಹೊರತುಪಡಿಸಿ ಪುತ್ತೂರು ಕ್ಲಬ್ಬನ್ನು ಕೂಡ ಒಂದಷ್ಟು ಜನ ನೋಡ್ಬೋದು. ಪುತ್ತೂರು ಕೂಡ ಎಷ್ಟು ಬೆಳೆದಿದೆ ಅಂತೇಳಿ ಅದಕ್ಕೂ ಪ್ರಚಾರವನ್ನು ಕೊಡ್ಬೋದು. ಅದೇ ರೀತಿಯಾಗಿ ಉಲ್ಲೇಖ ಮಾಡಿದರು, ಝೀರೋದಿಂದ ಹೇಗೆ ಇವತ್ತು ಒಬ್ಬ ಯಶಸ್ವಿ ಉದ್ಯಮಿ ಆಗ್ಬೋದು. ಹೈದರಾಬಾದಲ್ಲಿ, ಬೇರೆಯಲ್ಲಿ, ವಿಶಾಖಪಟ್ಟಣದಲ್ಲಿ ಪುತ್ತೂರಿನ ಖ್ಯಾತಿಯನ್ನು, ಪುತ್ತೂರಿನ ನೀರನ್ನು ಹೇಗೆ ಜಗತ್ತಿಗೆ ಪರಿಚಯಿಸಬಹುದು ಅಂತ ತೋರಿಸಿಕೊಟ್ಟಂಥ ಸತ್ಯಶಂಕರ್ ಅವರನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮದ ಮುಖಾಂತರ ಒಂದು ಗುರುತಿಸುವಂಥ ಕೆಲಸ ಇವತ್ತಾಗಿದೆ. ಬಲರಾಮಾಚಾರ್ಯರ ಬಗ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಅವರು ಮೊದಲಿಂದಲೂ ಚಿನ್ನವೇ, ಈಗಲೂ ಅಪ್ಪಟ ಚಿನ್ನ ಆಗಿದೆ. ಹಿಂದೆಯೂ 24 ಕ್ಯಾರೆಟ್ ಚಿನ್ನ, ಈಗಲೂ 24 ಕ್ಯಾರೆಟ್ ಚಿನ್ನ, 22 ಕ್ಯಾರೆಟ್ ಚಿನ್ನ ಅಲ್ಲ ಅಂತ ಮೌಲ್ಯ ಕೂಡ ಜಾಸ್ತಿ ಆಗಿದಂತೆ. ಅವರದ್ದು ಆಗಿದೆ, ಚಿನ್ನದ್ದು ಆಗಿದೆ. ಹಾಗೆ ಪ್ರದೀಪರೊಬ್ಬರು ಉದ್ಯಮಿಯಾಗಿ ಕರೆದು ಅವರನ್ನು ಗೌರವಿಸುವಂಥ ಕೆಲಸ, ಪರಿಚಯಿಸುವಂಥ ಕೆಲಸ ಆಗಿದೆ. ಒಟ್ಟು ಇವತ್ತು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿನ ಈ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಇವತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ನಮ್ಮ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿನ ಪದಾಧಿಕಾರಿಗಳಿಗೆ ನಮಿಸ್ತಾ, ನಾನೊಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ತುರ್ತು 7 ಗಂಟೆಗೆ ಭಾಗವಹಿಸಬೇಕಿತ್ತು. ಅನಿವಾರ್ಯ ಕಾರಣದಿಂದ 1 ಗಂಟೆ ತಡವಾಗಿ ಬರ್ತೇನೆ ಅಂತ ಹೇಳಿದ್ದೇನೆ. ನೀವು ಕಾಯಬೇಡಿ ಅಂತ ಹೇಳಿದ್ದೇನೆ. ಆದರೂ ಅನಿವಾರ್ಯವಾಗಿ ಒಮ್ಮೆ ಅಲ್ಲಿ ಭೇಟಿಯಾಗುವಂಥ ಒಂದು ಸಂದರ್ಭ ಇರುವುದರಿಂದ ಇಲ್ಲಿಂದ ನಿರ್ಗಮಿಸ್ತಿದ್ದೇನೆ. ಅದಕ್ಕೆ ಕ್ಷಮೆಯನ್ನು ಯಾಚಿಸ್ತೇನೆ. ನಾನು ಮಾತನಾಡಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ನಿಮ್ಮ ತುರ್ತು ಕಾರ್ಯಕ್ರಮದ ನಡುವೆಯೂ ಕೂಡ ನಮ್ಮ ಜೊತೆ ಸಮಯವನ್ನು ಕಳೆದು ನಮ್ಮನ್ನು ಹರಿಸಿದ್ದೀರಿ, ಬೆಂಬಲಿಸಿದ್ದೀರಿ. ಎಲ್ಲ ಸರ್ವಸದರ ಜೋರಾದ ಕರತಾಡನದೊಂದಿಗೆ ನಾವು ನಮ್ಮ ಮುಖ್ಯ ಅತಿಥಿಯಾದ ಶ್ರೀ ಸಂಜೀವ ಮಠಂದೂರು ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. ಮತ್ತು ಕಾರ್ಯಕ್ರಮದಲ್ಲಿ ನಾವು ಮುಂದೊತ್ತಿ ಹೋಗ್ತಾ 1957ರ ವರ್ಷಕ್ಕೆ ನಾವು ಹಿಂದೊತ್ತಿ ಹೋದಾಗ ಗುಂಡಿಬೈಲು ಲಕ್ಷ್ಮೀನಾರಾಯಣ ಆಚಾರ್ಯ ಅನ್ನುವಂಥ ಹೆಸರು ಈ ಪರಿಸರದ ಎಲ್ಲ ಹಿರಿಯರಿಗೆ ನೆನಪಾಗ್ತದೆ. ಪುತ್ತೂರಿನ ಆಗಿನ
ಮತ್ತು ಈಗಲೂ ಕೂಡ ಕಿರಿದಾಗಿರುವಂತಹ ಕೋರ್ಟ್ ರಸ್ತೆಯಲ್ಲಿ ಸಣ್ಣದಾದಂಥ ಸ್ವರ್ಣೋದ್ಯಮ ಮಳಿಗೆಯನ್ನು ತೆರೆದಂಥ ಧೀಮಂತ ವ್ಯಕ್ತಿ ಗುಂಡಿಬೈಲು ಲಕ್ಷ್ಮೀನಾರಾಯಣ ಆಚಾರ್ಯ ಅರ್ಥಾತ್ GL ಆಚಾರ್ಯ. ಪುತ್ತೂರು, ಸುಳ್ಯ, ಹಾಸನ ಮತ್ತು ಕುಶಾಲನಗರಗಳಲ್ಲಿ ಕೂಡ ತನ್ನ ಶಾಖೆಗಳನ್ನು ವಿಸ್ತರಿಸಿ ಜೊತೆಗೆ ಉದ್ಯಮ ಕ್ಷೇತ್ರದಲ್ಲೂ ಕೂಡ ಸ್ವರ್ಣೋದ್ಯಮದ ಜೊತೆಗೆ ಇತರ ವಾಣಿಜ್ಯೋದ್ಯಮಗಳಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಂಥ ಒಂದು ಸಂಸ್ಥೆ GL ಆಚಾರ್ಯ ಸಮೂಹ ಸಂಸ್ಥೆ. GL ಕಾಂಪ್ಲೆಕ್ಸ್ ಇರ್ಬೋದು, ಹೋಟೆಲ್ ರಾಮ ಇರ್ಬೋದು, ರಾಧಾಕೃಷ್ಣ ಬಿಲ್ಡಿಂಗ್ ಇರ್ಬೋದು, ಅಥವಾ ಪುತ್ತೂರಿನ ಜನತೆಗೆ ಈಗ GL1 ಅಂತಲೇ ಹೆಚ್ಚು ನಾಲಗೆಯ ತುದಿಯಲ್ಲಿ ಅದು ಇದ್ದು ನೆನಪಾಗುವಂತಹ GL ಟ್ರೇಡ್ ಸೆಂಟರ್ ಇರ್ಬೋದು. ಎಲ್ಲವನ್ನು ನಿರ್ಮಾಣಗೊಳಿಸಿದ್ದು ಪುತ್ತೂರಿನ ಜನತೆಗೆ ನೀಡಿದ್ದು GL ಸಮೂಹ ಸಂಸ್ಥೆಗಳು. ನಮ್ಮ ಉದ್ಘಾಟಕರಾಗಿ ಶ್ರೀಯುತ ಬಲರಾಮ್ ಆಚಾರ್ಯ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. 1974 ಅಂದರೆ 50 ವರ್ಷಗಳ ಹಿಂದೆ, ಹಾಫ್ ಸೆಂಚುರಿ, ಶತಮಾನದ ಹಿಂದೆ ಅವರು ಸ್ವರ್ಣೋದ್ಯಮಕ್ಕೆ ಅವರ ತಂದೆ GL ಆಚಾರ್ಯರ ಮಾರ್ಗದರ್ಶನದಲ್ಲಿ ಕಾಲಿಟ್ಟರು. ಬರೀ 10 ವರ್ಷಗಳಲ್ಲಿ ಅಂದರೆ 1984ರಲ್ಲಿ ಮಂಗಳೂರಿನಲ್ಲಿ ಲಕ್ಷ್ಮೀದಾಸ್ ಜ್ಯುವೆಲ್ಲರ್ಸ್ ಅನ್ನುವಂಥ ಒಂದು ಹೊಸ ಸಂಸ್ಥೆಯನ್ನು ಅವರ ಸಹೋದ್ಯೋಗಿ ಮಿತ್ರರೊಂದಿಗೆ ಸಮಾನ ಮನಸ್ಕರೊಂದಿಗೆ ಸೇರಿ ಅವರು ಆಗಲೇ ಹಿ ಹ್ಯಾಸ್ ಶೋನ್ ಹೀಸ್ ವೆಂಚರ್. ಆ ವೆಂಚರಿಂಗ್ ಕೆಪಾಸಿಟಿ ಏನು ಅಂಥದ್ದು, ಒಬ್ಬ ಕರ್ತೃತ್ವ ಶಕ್ತಿ ಏನು ಅನ್ನುವಂಥದ್ದನ್ನು 1984ರಲ್ಲೇ ತೋರಿಸಿದವರು ಶ್ರೀ ಬಲರಾಮ್ ಆಚಾರ್ಯ. ಒಬ್ಬ ಉದ್ಯಮಿಯಾಗಿ, ಸ್ವರ್ಣೋದ್ಯಮಿಯಾಗಿ, ವಾಣಿಜ್ಯೋದ್ಯಮಿಯಾಗಿ ಬರೀ ಉದ್ಯಮಕ್ಕೆ ಮಾತ್ರ ಅವರನ್ನು ಸೀಮಿತಗೊಳಿಸಿಕೊಳ್ಳಲಿಲ್ಲ, ಅದು ಅವರ ವಿಶೇಷತೆ. 1997-98ರಲ್ಲಿ ಅವರು ರೋಟರಿ ಕ್ಲಬ್ ಪುತ್ತೂರಿನ ಅಧ್ಯಕ್ಷರಾದಾಗ ನಮಗೆ ಗೊತ್ತಿದೆ ರೋಟರಿ ಈಸ್ ನೋನ್ ಫಾರ್ ಚಾರಿಟಿ. ರೋಟರಿ ಅಂದರೆ ಅದು ಸೇವೆಗೆ, ಅವರ ಧ್ಯೇಯವಾಕ್ಯವೇ ಸರ್ವಿಸ್ ಅಬೌವ್ ದ ಸೆಲ್ಫ್ ಅಂಥೇಳಿ, ಸ್ವಂತವನ್ನು ಮೀರಿದಂಥ ಸೇವೆ ಅಂತ. ಆ ರೀತಿಯಲ್ಲಿ ಪುತ್ತೂರು ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿದ್ದಾಗ ಪುತ್ತೂರಿನ ಆಗಿನ ಕಾಲದ ಬಹಳ ದೊಡ್ಡ ಕೊರತೆ ಇದ್ದದ್ದು ಏನಪ್ಪ ಅಂತ ಹೇಳಿದರೆ ಎಲ್ಲ ಆಸ್ಪತ್ರೆಗಳಲ್ಲಿ ರಕ್ತದ ಕೊರತೆ. ರೋಗಿಗೆ ಸಕಾಲದಲ್ಲಿ ರಕ್ತ ಸಿಗುವುದಿಲ್ಲ ಅನ್ನುವಂಥ ಸಂಕಷ್ಟ ಇದ್ದಾಗ ಅದನ್ನು ಮನಗಂಡು ಇದಕ್ಕೇನಾದರೂ ಒಂದು ಪರಿಹಾರ ಮಾಡಬೇಕು ಅಂತ ಹೇಳಿ ನೋಡಿ, ವೇರ್ ದ ವಿಷನರೀಸ್ ಮೀಟ್ ದ ಡೆಸರ್ಟ್ಸ್ ಬ್ಲೂಮ್ ಅಂತ ಹೇಳ್ತಾರೆ. ಈ ವಿಷನರೀಸ್ ಸೇರಿದಲ್ಲಿ ಮರಳುಗಾಡು ಕೂಡ ಅದು ಉದ್ಯಾನ ಆಗಿ ಅರಳ್ತದಂತೆ. ಅಂಥ ಒಬ್ಬ ವಿಷನರಿ ಬಲರಾಮ್ ಆಚಾರ್ಯ ಬ್ಲಡ್ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ ರೋಟರಿ ಕ್ಲಬ್ನ ಮೂಲಕ. ಅದರ ಪ್ರಯೋಜನವನ್ನು ನಾವು ಇವತ್ತು ಕೂಡ ಪಡಿತಾ ಇದ್ದೇವೆ. ಅಂಥ ಬೆನಿಫಿಷಿಯರಿಗಳಲ್ಲಿ ಅನೇಕರು ನಾವೆಲ್ಲ ಇದ್ದೇವೆ. ಮೊನ್ನೆ ತಾನೇ ನನ್ನ ಅತ್ತಿಗೆಗೆ ಕೂಡ ಒಂದು ಸ್ಯಾಚೆಟ್ ಬ್ಲಡ್ ಬೇಕು ಅಂತಾದಾಗ ನಾನು ಹೋದದ್ದು ಬಲರಾಮ್ ಆಚಾರ್ಯರೇ, ನೀವು ಆವತ್ತು ಸ್ಥಾಪಿಸಿದಂಥ ಆ ಬ್ಲಡ್ ಬ್ಯಾಂಕಿಗೆ. ಇದಕ್ಕೆ ನಾನು ಕೂಡ ಒಬ್ಬ ಫಲಾನುಭವಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ತಮ್ಮ ಒಡೆತನದ ರಾಧಾಕೃಷ್ಣ ಬಿಲ್ಡಿಂಗ್ನಲ್ಲಿ ಅವರ ಚಾರಿಟಿಯನ್ನು ಹೇಗೆ ಮುಂದುವರಿಸ್ತಾರೆ ನೋಡಿ. ಅವರ ರಾಧಾಕೃಷ್ಣ ಬಿಲ್ಡಿಂಗ್ನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಂಥ ರೋಟರಿ ಕ್ಲಬ್ಗೆ ಮೀಟಿಂಗ್ಗಳನ್ನು ಮಾಡೋದಕ್ಕಾಗಿಯೇ GL ಸಭಾಭವನ ಅಂತ ಹೇಳುವಂಥ ಒಂದು ಸಭಾಭವನವನ್ನು ಉಚಿತವಾಗಿ ಸ್ಥಳದಾನ ಮಾಡಿ ಅವರು ಬಿಟ್ಟುಕೊಟ್ಟದು. ಅದು ಹಾರ್ಟ್ ಆಫ್ ದ ಸಿಟಿಯಲ್ಲಿ ಅಷ್ಟು ದೊಡ್ಡ ಒಂದು ಸಭಾಭವನವನ್ನು ಉಚಿತವಾಗಿ ಕೊಡೋದು ಅಂತ ಹೇಳಿದರೆ ಇಟ್ಸ್ ನಾಟ್ ಎ ಜೋಕ್. ಆ ರೀತಿಯಲ್ಲಿ ಅವರೊಂದು ಸ್ಥಳದಾನವನ್ನು ಕೂಡ ಮಾಡಿ, ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಕೆಲಸವನ್ನು ಅವರು ಮಾಡ್ತಾ ಇರೋರು. ವಿವೇಕಾನಂದ ವಿದ್ಯಾವರ್ಧಕ ಸಂಘಗಳ ವಿವೇಕಾನಂದ ಸಂಸ್ಥೆಯಲ್ಲಿರ್ಬೋದು, ರಾಮಕುಂಜೇಶ್ವರ ಶಿಕ್ಷಣ ಸಂಸ್ಥೆಗಳಲ್ಲಿ ಇರ್ಬೋದು, ಇಂಥ ಎಲ್ಲ ಕ್ಷೇತ್ರಗಳಲ್ಲಿ ಹಲವು ಕೆಲಸಗಳನ್ನು ಮಾಡಿದಂಥ ನಮ್ಮ ಮುಖ್ಯ ಅತಿಥಿ ಹೆಸರಿಗೆ ತಕ್ಕ ಹಾಗೆ ದೇಹದಲ್ಲಿ ಅಲ್ಲದಿದ್ದರೂ ಅವರ ವ್ಯಕ್ತಿತ್ವದಲ್ಲಿ ಅವರು ಬಲರಾಮನೇ. ಈ ಎಲ್ಲ ಅವರ ಬಲವನ್ನು ಕಂಡು, ಅವರ ಛಲವನ್ನು ಕಂಡು ವಿಜಯ ಕರ್ನಾಟಕ ಪತ್ರಿಕೆ 2022ರಲ್ಲಿ ಅವರನ್ನು ವಿಜಯ ರತ್ನ ಅನ್ನುವಂಥ ಒಂದು ಬಿರುದಿನೊಂದಿಗೆ ಅವರನ್ನು ಸನ್ಮಾನಿಸಿದ್ದು ಅದು ಅತ್ಯಂತ ಅರ್ಹವಾದದ್ದು ಮತ್ತು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಉಲ್ಲೇಖಿಸಲಿಕ್ಕೆ ನಾನು ಸಂತೋಷ ಪಡ್ತಾ, ಸಭಾ ಕಾರ್ಯಕ್ರಮವನ್ನು ತಮ್ಮ ಅಮೃತ ಹಸ್ತದಿಂದ ದೀಪ ಬೆಳಗಿ ಉದ್ಘಾಟಿಸಿದ ಗೌರವಾನ್ವಿತ ಆಚಾರ್ಯ ಸರ್, ಇದೀಗ ಮೈಕ್ ನಿಮಗಾಗಿ. ಈ ಸುಂದರ ಸಂಜೆಯ ಬಹಳ ಅರ್ಥಪೂರ್ಣ ಕಾರ್ಯಕ್ರಮದ, ವಿಶಿಷ್ಟ ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸಿರುವ ಈ ಟ್ರಸ್ಟಿನ ಅಧ್ಯಕ್ಷರು ಆಗಿರುವ ಶ್ರೀಯುತ ರಾಜೇಂದ್ರ ಪ್ರಸಾದ್ ಶೆಟ್ಟಿಯವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಹೆಸರಿಸ್ತಾ ಹೋದರೆ ಸಮಯ ಜಾಸ್ತಿ ಹೋಗ್ತದೆ ಅಂತ ಕಾರಣಕ್ಕಾಗಿ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಅತಿಥಿಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ಈ ಕಾರ್ಯಕ್ರಮದಲ್ಲಿ ನನಗೆ ಬಹಳ ವಿಶೇಷವಾದ್ದನ್ನು ನಾನು ಕಂಡುಕೊಂಡೆ. ಸಾಮಾನ್ಯವಾಗಿ ನ್ಯೂಸ್ ಮೀಡಿಯಾಗಳು ಪ್ರೊಫೆಷನಲ್ ಆಗಿರ್ತವೆ, ನ್ಯೂಸನ್ನು ಇದು ಮಾಡುವಂಥದ್ದು, ಅದರಿಂದ ಒಂದಷ್ಟು ಆದಾಯವನ್ನು ಪಡೆಯುವಂಥದ್ದು,
ತಮ್ಮ ಮೀಡಿಯಾ ಹೌಸ್ಗಳನ್ನು ಬೆಳೆಸ್ತಾ ಹೋಗುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಮೀಡಿಯಾ ಹೌಸನ್ನು ಪ್ರಾರಂಭ ಮಾಡ್ತಾರೆ. ಆಮೇಲೆ ತುಂಬ ಬೆಳೆದ ಮೇಲೆ ಅದರಿಂದ ಟ್ರಸ್ಟ್ ಇನ್ನೊಂದ ಮತ್ತೊಂದ ಬೇರೆ ಚಟುವಟಿಕೆಗಳನ್ನು ಅವರು ಹಮ್ಮಿಕೊಳ್ಬೋದು. ಆದರೆ ಇದು ಪ್ರಾರಂಭ ಮಾಡುವಾಗಲೇ ಒಂದು ವಿಷನ್, ಬೇರೆ ರೀತಿಯ ಒಂದು ವಿಷನ್ ಇಟ್ಟುಕೊಂಡು, ದೃಷ್ಟಿಕೋನವನ್ನು ಇಟ್ಟುಕೊಂಡು, ಇವತ್ತು ಸಮಾಜಮುಖಿಯಾಗಿ ಚಿಂತನೆಯನ್ನಿಟ್ಟುಕೊಂಡು ಒಂದು ಟ್ರಸ್ಟಿನ ಮೂಲಕವೇ ಟ್ರಸ್ಟನ್ನು ಸುರಿಗೆ ಪ್ರಾರಂಭ ಮಾಡಿ ಅದರ ಮೂಲಕ ಒಂದು ಮೀಡಿಯಾ ಹೌಸನ್ನು ಮಾಡುತ್ತಿರುವಂಥದ್ದು ಮೊಟ್ಟ ಮೊದಲ ಬಾರಿಗೆ ನಾನು ನೋಡ್ತಾ ಇದ್ದೇನೆ. ಅದಕ್ಕಾಗಿ ಇದಕ್ಕೆ ಎಲ್ಲರಿಗೂ ಕೂಡ ರಾಜೇಂದ್ರ ಪ್ರಸಾದ್ ಶೆಟ್ಟಿ ಮತ್ತು ಬಳಗದವರಿಗೆ, ಎಲ್ಲರೂ ನನ್ನ ಸನ್ಮಿತ್ರರಾದ ಚಿದಾನಂದ ಬಯಲಾಡಿಯವರಿದ್ದಾರೆ, ಎಲ್ಲ ಭಾಳ ಕರ್ತೃತ್ವ ಶಕ್ತಿ ಇರುವ ಎಲ್ಲ ನಿರ್ದೇಶಕರುಗಳಿದ್ದಾರೆ, ಒಳ್ಳೆಯ ಸಿಬ್ಬಂದಿಗಳಿದ್ದಾರೆ. ಇವರಿಗೆಲ್ಲರಿಗೂ ಕೂಡ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಸಾಕಷ್ಟು ಪೈಪೋಟಿ ಇದೆ ಮೀಡಿಯಾ ಇದರಲ್ಲಿ, ನಾವು ನೋಡ್ತಾ ಇದ್ದೇವೆ. ಸಾಕಷ್ಟು ವೆಬ್ ಚಾನೆಲ್ಗಳಿವೆ, ನ್ಯೂಸ್ ಪೇಪರ್ಗಳಿವೆ. ಆದರೆ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು, ಒಂದು ಪ್ರಿನ್ಸಿಪಲನ್ನು ಇಟ್ಟುಕೊಂಡು, ಒಂದು ತತ್ವದಡಿ ಕೆಲಸ ಮಾಡಿದಾಗ ಅದಕ್ಕೆ ಯಶಸ್ಸು ಸಿಗುವಂಥದ್ದು ಖಂಡಿತ. ನೋಡಿ, ಇವರ ಧ್ಯೇಯವಾಕ್ಯದಲ್ಲೇ ಹೇಳ್ತದೆ, ವಸ್ತುನಿಷ್ಠತೆ, ಆಬ್ಜೆಕ್ಟಿವಿಟಿ, ವಿಶ್ವಾಸಾರ್ಹತೆ, ನಿಖರತೆ, ಬೆರಳ ತುದಿಯಲ್ಲಿ ಸಚಿತ್ರ ವರದಿ, ಚಲಿಸುತ್ತಲೇ ಓದಿ, ಇದೆಲ್ಲವೂ ಇದ್ದಾಗ ಇದು ಯಶಸ್ವಿಯಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಇವತ್ತು ಏನು ಈ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿನ ಮೂಲಕ ಪ್ರಾರಂಭವಾದ ನ್ಯೂಸ್ ಪುತ್ತೂರು ಇದೆಯಲ್ಲ, ಅದಕ್ಕೆ ಉಜ್ವಲವಾದ ಭವಿಷ್ಯವನ್ನು ನಾನು ಕೋರಲಿಕ್ಕೆ ಇಷ್ಟಪಡ್ತೇನೆ. ಮಹಾಲಿಂಗೇಶ್ವರಲ್ಲಿ ಪ್ರಾರ್ಥನೆ, ಇದು ನಿರಂತರವಾಗಿ ಬೆಳೀತಾ ಪುತ್ತೂರಿನ ಜನತೆಗೆ ಮಾತ್ರ ಅಲ್ಲ, ಜಿಲ್ಲೆಯ ಜನತೆಗೆ ಮಾತ್ರ ಅಲ್ಲ, ಕರ್ನಾಟಕದ ಜನತೆ ಕೂಡ ಮುಂದೊಂದು ದಿನ ರಾಷ್ಟ್ರವ್ಯಾಪಿಯಾಗಿ ಬೆಳೆಯಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಹಾರೈಸ್ತಾ ಇದ್ದೇನೆ. ಭಾಳ ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀರಿ. ಹಿಂದೆ ಒಂದು ದಿವಸ ಅದು ನಿಯೋಜನೆಗೊಂಡಿತ್ತು, ಆಗ ನಾನು ಇರಲಿಲ್ಲ ಊರಿನಲ್ಲಿ. ಮತ್ತೆ ಸಹ ಅವ್ರು ಬಿಡಲಿಲ್ಲ, ಸತ್ಯಶಂಕರ್ ಸಹ ಸಿಗಲಿಲ್ಲ, ನೀವು ಸಿಗಲಿಲ್ಲ, ನಾವು ಇನ್ನೊಂದು ದಿವಸ ಮಾಡ್ತೇವೆ ಅಂತ ಹೇಳಿ ಸೇರಿಸಿಕೊಂಡು ಇವತ್ತು ಈ ಸಭಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ನಿಮ್ಮ ಏನು ಪ್ರೊಫೆಷನಲಿಸಮ್ ಇದೆ ಅಲ್ಲ, ಈ ಕಾರ್ಯಕ್ರಮದಲ್ಲಿ ಕೂಡ ನಮಗೆ ಕಾಣ್ತಾ ಇದೆ. ಅಷ್ಟು ಅಚ್ಚುಕಟ್ಟಾದ ಕಾರ್ಯಕ್ರಮ ಅದು. ವೇದಿಕೆ ವಿನ್ಯಾಸ ಇರ್ಬೋದು ಅಥವಾ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ ರೀತಿ ಇರ್ಬೋದು, ಎಲ್ಲವೂ ಕೂಡ ಅಚ್ಚುಕಟ್ಟು. ಮೊಟ್ಟ ಮೊದಲನೇದಾಗಿ ನಾನು ಹೇಳಬೇಕಾದ್ದು ನಮ್ಮ MC ಅವರನ್ನು. ನನ್ನ ಬಗ್ಗೆ ಕೂಡ ಬಹಳಷ್ಟು ಉತ್ಪ್ರೇಕ್ಷೆಯ ಮಾತುಗಳಿಂದ ನನ್ನನ್ನು ಸಭೆಗೆ ಪರಿಚಯಿಸಿದ್ದಾರೆ. ಅಷ್ಟು ದೊಡ್ಡ ಸಾಧನೆ ಮಾಡಿಲ್ಲ ಅಂತ ನಾನು ಅನ್ನಿಸಿಕೊಳ್ತೇನೆ. ಅಂತೂ ಒಟ್ಟು ಕಾರ್ಯಕ್ರಮ ಬಹಳ ಚೆನ್ನಾಗಿ ರೂಪುಗೊಂಡಿದೆ. ಇದೇ ಪ್ರೊಫೆಷನಲಿಸಮ್ ಏನಿದೆ ಇದು ಮುಂದುವರಿತದೆ ಅಂತ ಹೇಳುವ ಖಂಡಿತವಾಗಿ ಭರವಸೆ ನನಗಿದೆ. ಈ ನ್ಯೂಸ್ ಪುತ್ತೂರು ಮತ್ತು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿನ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳು, ವಿಶೇಷವಾಗಿ ಇವತ್ತೊಂದು ಪುಸ್ತಕದ ಕವರ್ ಪೇಜನ್ನು ನಮ್ಮ ಸಂಬಂಧಿಗಳು ಸತ್ಯಶಂಕರ್ ಅವರ ದಿವ್ಯಾಸ್ತದಿಂದ ಇದಾಗಿದೆ, ಅನಾವರಣಗೊಂಡಿದೆ. ಪುಸ್ತಕ ಬರಬೇಕಷ್ಟೇ. ಈಗ ನಾವೆಲ್ಲ ಅದನ್ನು ಕಾತರದಿಂದ ಕಾಯುವ ರೀತಿ ಆಯಿತು. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಸಂಜೀವಣ್ಣ ಮಾತಾಡ್ತಾ ಇದ್ದೆವು, ಇದು ಭಾಳ ಸಮಯೋಚಿತವಾಗಿ ಬಂದು ನಿಜವಾಗಿ ಬೇಕಾಗುವಂಥದ್ದು. ಇದು ಸಂಗ್ರಹೀಯ ಯೋಗ್ಯವಾದ ಪುಸ್ತಕ. ಮಾತಿಗೆ ಹೇಳೋದುಂಟು ಸಂಗ್ರಹ ಯೋಗ ಅಂತೇಳಿ, ಅದು ಮನೆಗೆ ಹೋದ್ಮೇಲೆ ಎಲ್ಲಿಯ ಮೂಲೆಯಲ್ಲಿ ಇರ್ತದೆ. ಇದು ಹಾಗೆಲ್ಲ, ಇದು ಓದಿ ಮತ್ತೆ ಪುನಃ ಅದನ್ನು ಒಳ್ಳೆ ಜಾಗ್ರತೆ ಮಾಡಿ ಇಟ್ಟುಕೊಂಡು ಮತ್ತೆ ರೆಫರೆನ್ಸಿಗೆ ಯಾವುದು ದೇವಸ್ಥಾನದ ಬಗ್ಗೆ ಏನು ಬೇಕು ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ ಹೇಳುವಾಗ ಆ ಪುಸ್ತಕವನ್ನು ತೆಗೆದು ಓದುವಂಥ ಅಂಥ ಒಂದು ವಿಚಾರ ಇರುವಂಥ ಒಂದು ಇಟ್ಟುಕೊಂಡು ಪುಸ್ತಕ ಮಾಡಿದ್ದೀರಾ. ಭಾಳ ಉತ್ತಮ ಕೆಲಸ. ಇಂಥದ್ದೇ ಉತ್ತಮ ಕೆಲಸಗಳು ಇನ್ನೂ ಕೂಡ ಮೂಡಿ ಬರಲಿ. ನಾನು ನಿಮ್ಮ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಲಿಕ್ಕೆ ಇಷ್ಟಪಡೋದಿಲ್ಲ. ಈಗಾಗಲೇ ಸಭಾಕಾರ್ಯದಲ್ಲಿ ಮಾತಾಡಲಿಕ್ಕೆ ತುಂಬ ಜನ ಇದ್ದಾರೆ. ಈ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮದಲ್ಲಿ ಮುಂದೆ ಹೋಗ್ತಾ ಇದ್ದೇವೆ. ದಿವ್ಯ ದರ್ಶನ ಪುಸ್ತಕದ ಮುಖಪುಟ ಇವತ್ತು ಅನಾವರಣಗೊಂಡಿದೆ. ದಿವ್ಯ ದರ್ಶನ ಪುಸ್ತಕದ ಒಳಗೆ ಏನಿರ್ತದೆ ಅನ್ನುವುದನ್ನು ವಿಡಿಯೋದಲ್ಲಿ ಸ್ವಲ್ಪಾಂಶ ನಾವು ಹೇಳಿದ್ದೇವೆ. ಗೌರವಾನ್ವಿತ ನಮ್ಮ ಸಭಾ ಕಾರ್ಯಕ್ರಮದ ಉದ್ಘಾಟಕರು ಕೂಡ ಒಂದಷ್ಟು ವಿಚಾರವನ್ನು ಹೇಳಿದ್ದಾರೆ. 1-2 ಅಂಶಗಳನ್ನು ಮಾತ್ರ ನಾನು ಸೇರಿಸುವುದಕ್ಕೆ ಇಷ್ಟಪಡ್ತೇನೆ.
ಸುಮಾರು 5,000 ಪ್ರತಿಗಳನ್ನು ನಾವು ಅಚ್ಚು ಹಾಕಲಿಕ್ಕಿದ್ದೇವೆ. ಎಲ್ಲ ಗ್ರಾಮ ದೈವಸ್ಥಾನಗಳ ಸಮಗ್ರ ಮತ್ತು ಸಂಕ್ಷಿಪ್ತ ಮಾಹಿತಿ ಅದರಲ್ಲಿ ಇರ್ತದೆ. ಆ ದೇವಸ್ಥಾನದ ಹಿಂದಿನ ಛಾಯಾಚಿತ್ರಗಳು, ಈಗಿನ ಆಧುನೀಕರಣಗೊಂಡ ಛಾಯಾಚಿತ್ರಗಳು, ಅಲ್ಲಿಯ ಅರ್ಚಕರ ಬಗ್ಗೆ ಮಾಹಿತಿ, ಆಡಳಿತ ಮಂಡಳಿಯ ಬಗ್ಗೆ ಮಾಹಿತಿ, ಇದೆಲ್ಲವೂ ಸರ್ವೇ ಸಾಮಾನ್ಯವಾಗಿ ಇರ್ತದೆ. ಆ ದೇವಸ್ಥಾನದ ಐತಿಹ್ಯ ಇರ್ತದೆ, ದೇವಸ್ಥಾನದಲ್ಲಿ ವಿಶೇಷ ನಂಬಿಕೆಗಳು, ಆಚರಣೆಗಳು ಇರುವಂಥದ್ದು, ವಾರ್ಷಿಕವಾಗಿ ವಾರ್ಷಿಕಾವರ್ತನ ನೆಲೆಯಲ್ಲಿ ನಡೆಯುವಂತಹ ಜಾತ್ರೆಗಳು, ಇದೆಲ್ಲವೂ ಎಲ್ಲದರ ವಿವರ ಅದರಲ್ಲಿ ಇರ್ತದೆ. ಮತ್ತು ಶ್ರೀಯುತ ಆಚಾರ್ಯರು ಹೇಳಿದರು, ಆಧುನಿಕ ಕಾಲಕ್ಕೆ ಹೊಂದಿಕೊಳ್ಳುವ ಒಂದು ಪರಿಪಾಠ ನಮ್ಮಲ್ಲಿ ಇರಬೇಕು ಅಂತ. ಈ ಆಧುನಿಕತೆಗೆ ಹೊಂದಿಕೊಳ್ಳುವ ಹಾಗೆ ಪ್ರತಿ ದೇವಸ್ಥಾನಕ್ಕೆ ಇರುವ ಒಂದು ಮಾರ್ಗಸೂಚಿ, GPS ಲೊಕೇಶನ್ ಸಹಿತವಾದ QR ಕೋಡ್ ಸಹಿತವಾದಂಥ ಒಂದು ಮಾರ್ಗಸೂಚಿಯನ್ನು ಕೂಡ ನಾವು ಪ್ರತಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಲೇಖನದ ಆ ಪುಟದಲ್ಲಿ ನಾವು ಅಚ್ಚು ಹಾಕಲಿಕ್ಕಿದ್ದೇವೆ. ಹಾಗಾಗಿ ಮೊಬೈಲ್ ಸ್ಕ್ಯಾನ್ ಮಾಡಿ ಆ ದೇವಸ್ಥಾನವನ್ನು ತಲುಪುವುದಕ್ಕೆ, ದಾರಿಯನ್ನು ಕಂಡುಕೊಳ್ಳುವುದಕ್ಕೆ ಕೂಡ ಈ ಆಧುನಿಕ ತಂತ್ರಜ್ಞಾನದ ನೆಲೆಯಲ್ಲಿ ಸಹಾಯ ಆಗ್ತದೆ. ಆ ರೀತಿಯಲ್ಲಿ ನಮ್ಮ ಪುಸ್ತಕ ಮೂಡಿಬರುವುದಕ್ಕಿದೆ. ಅಂತಹ ಒಂದು ಸಂಗ್ರಹ ಯೋಗ್ಯ ಮತ್ತು ಅಪರೂಪದ ಮಾಣಿಕ್ಯ ಅನಿಸಿಕೊಳ್ಳಬಹುದಾದಂಥ ಪುಸ್ತಕವನ್ನು ಅಷ್ಟೇ ಅಪರೂಪದ ಒಬ್ಬ ಮಾಣಿಕ್ಯ ಸ್ವರೂಪಿಯಾದಂಥ ವ್ಯಕ್ತಿಯೇ ಅದನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ಪ್ರೇರಣಾ ಪುತ್ತೂರು, ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ನ್ಯೂಸ್ ಪುತ್ತೂರು, ಇದು 3 ಸಂಸ್ಥೆಗಳು ಕೂಡ ಸಹಯೋಗಿ ಸಂಸ್ಥೆಗಳು. ಆಟೋ ರಿಕ್ಷಾಕ್ಕೆ ಇರುವಂಥದ್ದು 3 ಚಕ್ರ. ಯಾಕೆ ನಾನು ಈ ಮೂರನ್ನು ಉಲ್ಲೇಖಿಸ್ತೇನೆ ಅಂದರೆ, ಇವತ್ತು ಈ ದಿವ್ಯ ದರ್ಶನ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದಂಥ ಒಬ್ಬ ಸನ್ಮಾನ್ಯ ವ್ಯಕ್ತಿ ಅವರು, ನಾನು ಈಗಾಗಲೇ ಹೇಳಿದಂತೆ ಮತ್ತೆ ಪುನರಪಿ ಹೇಳುವುದಕ್ಕೆ ಸಂತೋಷ ಪಡ್ತೇನೆ, ಹಿ ಹ್ಯಾಸ್ ಬಿಕಮ್ ಹೀರೋ ಫ್ರಮ್ ಝೀರೋ ಆಗಿದ್ದವರು ಹೀರೋ ಆದವರು. ಅವರ ಜೀವನಗಾಥೆಯನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸುವಂಥದ್ದು ನನ್ನ ಧರ್ಮ ಅಂತ ಭಾವಿಸಿಕೊಳ್ತೇನೆ. ಯಾಕಂದರೆ ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವಂತಹ ಮತ್ತು ಉದ್ಯಮವನ್ನು ಸ್ಥಾಪಿಸಬೇಕು ಅನ್ನುವಂಥ ಹೂಗನಸನ್ನು ಹೊತ್ತಿರುವಂತಹ ಅನೇಕ ಯುವ ಮನಸ್ಸುಗಳು ಇಲ್ಲಿ ಇರಬಹುದು. ಅವರಿಗೆ ಜ್ವಲಂತ ಉದಾಹರಣೆಯಾಗಿ ನಮ್ಮ ಮುಖ್ಯ ಅತಿಥಿ ಶ್ರೀ ಸತ್ಯಶಂಕರರು ಇದ್ದಾರೆ. ಆದ ಕಾರಣ ಅವರ ವ್ಯಕ್ತಿತ್ವದ ಬಗ್ಗೆ ಕೆಲವು ಅಂಶಗಳನ್ನು ನಾನು ಉಲ್ಲೇಖಿಸಲೇಬೇಕು. ಇದು ನನ್ನ ಕರ್ತವ್ಯ ಅಂತ ನಾನು ಭಾವಿಸಿಕೊಳ್ತೇನೆ. ಪಕ್ಕದ ಬೆಳ್ಳಾರಿಯಲ್ಲಿ ಸರಕಾರಿ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಮುಗಿಸ್ತಾರೆ. ಪೂರೈಸಿ ಆನಂತರ ಉದ್ಯಮಶೀಲತೆಯ ಕಡೆಗೆ ಅವರು ಮನಸ್ಸು ಮಾಡಿದರೆ, ಆದರೆ ಜೇಬಿನಲ್ಲಿ ದುಡ್ಡಿಲ್ಲ. ಮನಸ್ಸು ತುಂಬ ದೊಡ್ಡದಿದೆ, ಜೇಬಿನಲ್ಲಿ ದುಡ್ಡಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಅವರು ಸಾಲವನ್ನು ಪಡ್ಕೊಂಡು ಒಂದು ಆಟೋ ರಿಕ್ಷಾವನ್ನು ಖರೀದಿ ಮಾಡ್ತಾರೆ. ಈ ಆಟೋ ರಿಕ್ಷಾಕ್ಕೆ 3 ಚಕ್ರ ಅಂತ ಹೇಳಿದ್ದು ನಾನು ಇದೇ ಕಾರಣಕ್ಕೆ. ನಮ್ಮ ನ್ಯೂಸ್ ಪುತ್ತೂರು, ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್, ಪ್ರೇರಣಾ, ಇದು 3 ಚಕ್ರಗಳ ಹಾಗೆ. ಅಂಥ ಒಂದು ತ್ರಿಚಕ್ರ ವಾಹನದಲ್ಲಿ ತಮ್ಮ ಜೀವನ ರಥವನ್ನು ಸಾಗಿಸುವಂಥ ಧೈರ್ಯವನ್ನು ಮಾಡಿದವರು ಶ್ರೀ ಸತ್ಯಶಂಕರ ಭಟ್. ಅಲ್ಲಿಂದ ಒಂದೇ ವರ್ಷದ ಅವಧಿಯಲ್ಲಿ ಅತ್ಯಂತ ನಿಯತ್ತಿನಿಂದ ದುಡಿದು ಆ ಸಾಲವನ್ನೆಲ್ಲ ಮರುಪಾವತಿ ಮಾಡಿ ಚತುಶ್ಚಕ್ರಕ್ಕೆ ಹೋಗ್ತಾರೆ. ಒಂದು ಕಾರನ್ನು ತಗೊಳ್ತಾರೆ, ಅದರಲ್ಲಿ ದುಡಿತಾರೆ. ಅಲ್ಲಿಂದ ಒಂದು ಸ್ಪೇರ್ ಪಾರ್ಟ್ ಅಂಗಡಿಯನ್ನು ಮಾಡ್ತಾರೆ. ಅಲ್ಲಿಂದ ಕಾರಿನ ವಾಹನಗಳ ಚಕ್ರಗಳ ವ್ಯಾಪಾರವನ್ನು ಆರಂಭ ಮಾಡ್ತಾರೆ. ಈ ರೀತಿಯಲ್ಲಿ ಅವರು ಉದ್ಯಮವನ್ನು ಬೆಳೆಸ್ತಾ ಹೋದಾಗ ಅವರು ನೋಡಿ, ಆ ಕಾಲಕ್ಕೆ ಏನು ಬೇಕು, ಒಂದು ರೀತಿಯ ಡಾಕ್ಟರ್ನ ಹಾಗೆ. ಡಾಕ್ಟರ್ಗಳು ಏನು ಮಾಡ್ತಾರೆ, ನಮ್ಮ ಪಲ್ಸ್ ರೇಟ್ ನೋಡ್ತಾರೆ, ನಮ್ಮ ಕಣ್ಣು ನಾಲಗೆಯನ್ನು ನೋಡ್ತಾರೆ, ಏನು ಬೇಕು ಆ ಚಿಕಿತ್ಸೆ ಕೊಡ್ತಾರೆ. ಅದೇ ರೀತಿಯ ಒಂದು ಚಿಕಿತ್ಸಕ ಮನೋಭಾವದ ಒಬ್ಬ ಉದ್ಯಮಿ ಸತ್ಯಶಂಕರ ಭಟ್. ಯಾಕಂದರೆ ಆ ಕಾಲಕ್ಕೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ತಗೊಳ್ಬೇಕು ಅಂತೇಳಿ ತುಂಬ ಜನಕ್ಕೆ ಮನಸ್ಸಿತ್ತು. ಆದರೆ ಅವರಿಗೆ ಹಣದ ಅಡಚಣೆ ಇತ್ತು. ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಆಗಲಿ ಬೇರೆ ಯಾವುದೇ ಬ್ಯಾಂಕ್ಗಳು ಸೆಕೆಂಡ್ ಹ್ಯಾಂಡ್ ವೆಹಿಕಲಿಗೆ ಅವರು ಸಾಲವನ್ನು ಕೊಡ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಅವರಿಗೆ ಆಧಾರ ಸ್ತಂಭವಾಗಿ ನಿಂತು ಅವರಿಗೆ ಅಭಯ ನೀಡಿ ಸೆಕೆಂಡ್ ಹ್ಯಾಂಡ್ ವೆಹಿಕಲಿಗೆ ಸಾಲವನ್ನು ನಾನು ಕೊಡ್ತೇನೆ ಅಂತೇಳಿ ಹೇಳಿ ಪ್ರವೀಣ್ ಕ್ಯಾಪಿಟಲ್ ಅನ್ನುವಂಥ ಒಂದು ಆರ್ಥಿಕ ಸಂಸ್ಥೆಯನ್ನು ಅವರು ಆರಂಭ ಮಾಡ್ತಾರೆ. ಆ ಮೂಲಕ ಸಹಸ್ರ ಜನಕ್ಕೆ ಅವರು ಸಾಲವನ್ನು ಕೊಟ್ಟು ಅವರಿಗೆ ಜೀವನವನ್ನು ರೂಪಿಸಿ ಆ ಕುಟುಂಬಗಳ ಒಬ್ಬರು ಅನ್ನದಾತರಾಗಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿಯಾಗ್ತದೆ. ಈ ರೀತಿಯ ಒಂದು ಉದ್ಯಮಶೀಲತೆಯನ್ನು ಹೊಂದಿದಂಥ ಅವರು ಆ ನಂತರ 2000ನೇ ಇಸವಿಯಲ್ಲಿ SG ಗ್ರೂಪ್ನ ಮೂಲಕ ನಮ್ಮ ವೇದಿಕೆಯಲ್ಲಿ ಕೂಡ ಕಾಣ್ತಾ ಇದೆ ಬಿಂದು ನೀರಿನ ಬಾಟಲಿ. ಹಾಗೂ ನಾವೆಲ್ಲರೂ ಕೂಡ ಅದನ್ನು ಅನುಭವಿಸಿದ್ದೇವೆ. ಇದರಿಂದ ಅವರು ಉದ್ಯಮವನ್ನು ಆರಂಭಿಸ್ತಾರೆ. ಇವತ್ತು ಸುಮಾರು, ನಾನು ತಪ್ಪು ಹೇಳಲಿಕ್ಕಿಲ್ಲ ಅಂತ ಭಾವಿಸ್ಕೊಳ್ತಾನೆ, ಸುಮಾರು 57 ನಮೂನೆಯ ಪಾನೀಯಗಳು ಮತ್ತು ಲಘು ತಿಂಡಿಗಳು, ಸ್ನ್ಯಾಕ್ಸ್ ಅಂತ ಕರಿತೇವಲ್ಲ, ಈ ರೀತಿಯ ಪ್ರಾಡಕ್ಟ್ಗಳನ್ನು ಮಾಡಿ ದೇಶದಾದ್ಯಂತ ಅದನ್ನು ತಲುಪಿಸಿ
ಕಳೆದ ವರ್ಷದ ಸಾಲಿನಲ್ಲಿ 800 ಕೋಟಿ ರೂಪಾಯಿಯ ವ್ಯವಹಾರವನ್ನು ಮಾಡಿ ಈ ವರ್ಷ 1,000 ರೂಪಾಯಿ ಕೋಟಿಯ ವ್ಯವಹಾರವನ್ನು ಮಾಡಬೇಕು ಅನ್ನೋ ಸಂಕಲ್ಪವನ್ನು ಅವರು ಹೊತ್ತಿದ್ದಾರೆ. ಖಂಡಿತವಾಗಿ ಇಂಥ ಸುಮನಸರು ಸೇರಿದಂಥ, ಇಂಥ ಗಣ್ಯರು ಸೇರಿದಂಥ ಸಂದರ್ಭದಲ್ಲಿ ಖಂಡಿತ ಅದು ಈಡೇರ್ತದೆ. 2024-25ನೇ ವರ್ಷ ಪೂರೈಸುವ ಮೊದಲೇ ನೀವು 1,000 ಮೈಲಿಗಲ್ಲನ್ನು, 1,000 ಕೋಟಿ ಮೈಲಿಗಲ್ಲನ್ನು ದಾಟ್ತೀರಿ ಅನ್ನುವಂಥ ಒಂದು ಭರವಸೆ ನಮ್ಮದಿದೆ. ಮಹಾಲಿಂಗೇಶ್ವರನ ಆಶೀರ್ವಾದ ಅದಕ್ಕೆ ಇರ್ತದೆ ಅಂತ ನಾವು ಭಾವಿಸಿಕೊಳ್ತೇವೆ. ತಮ್ಮ ಉದ್ಯಮವನ್ನು ವಿಸ್ತರಿಸ್ತಾ ಬೆಂಗಳೂರಿನ ಮೂಲೆ ಮೂಲೆಯಲ್ಲಿ ಕೂಡ ಇವತ್ತು ಔಟ್ಲೆಟನ್ನು ಮಾಡಿ, ಹೈದರಾಬಾದ್ನಲ್ಲಿ, ವಿಶಾಖಪಟ್ಟಣಂನಲ್ಲಿ ಕೂಡ ಅದರ ಪ್ರೊಡಕ್ಷನ್ ಯೂನಿಟ್ಗಳನ್ನು ಮಾಡಿ, ನಮಗೆ ನಮ್ಮ ಕಣ್ಣೆದುರೇ ಕಾಣುವ ಹಾಗೆ ಸಹಸ್ರಾರು ಕುಟುಂಬಗಳಿಗೆ ಅನ್ನದಾತರಾಗಿ ಎಷ್ಟು ಜನ ಅವರಿಂದಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಅವರು ಉದ್ಯಮವನ್ನು ಪಡ್ಕೊಂಡಿದ್ದಾರೆ, ಯಾವ ರೀತಿಯಲ್ಲಿ ಅವರು ಅನ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಆ ರೀತಿಯ ಒಬ್ಬ ಅತಿ ಶ್ರೇಷ್ಠವಾದಂಥ ವ್ಯಕ್ತಿ ಸತ್ಯಶಂಕರ ಭಟ್. ಅತಿ ಸರಳ ವ್ಯಕ್ತಿ. ಖಂಡಿತ ಕೆಲವರಿಗಾದರೂ ಇವತ್ತು ಅನ್ನಿಸಿರ್ಬೋದು, ಬಿಂದುದ ಸತ್ಯಶಂಕರ ಭಟ್ ಇಂಬೇರೆನಾ ಅಂತ ಅನ್ನಿಸಿರ್ಬೋದು ಅಂತ ಖಂಡಿತ ನನಗೆ ಅನ್ನಿಸ್ತದೆ. ಅಂತಹ ಒಬ್ಬ ಸರಳ ಸಜ್ಜನ ವ್ಯಕ್ತಿ. ಅವರ ಕಚೇರಿಗೆ ಮೊನ್ನೆ ನಾವು ಹೋಗಿದ್ದಾಗ ಬಹಳ ಪ್ರೀತಿಯಿಂದ ಅವರ ಕಂಪನಿಯ ಹೊಸ ಉತ್ಪನ್ನವಾದಂತಹ ಕೋಕಮ್ ಜ್ಯೂಸನ್ನು ಅವರೇ ಕೈಯಾರೆ ತರಿಸಿ ಅವರೇ ನಮಗೆ ಕೈಯಾರೆ ನೀಡಿ ಒಂದು ಉಪಚರಿಸಿದ್ದಿದೆ ಅಲ್ಲ, ನನಗೆ ಒಂದು ನಮ್ಮನೆಯಲ್ಲಿ ಸೋದರಮ್ಮನ ಮನೆಗೆ ಹೋದಂಥ ಅನುಭವ ಆಗಿತ್ತು. ಅಂತಹ ಒಬ್ಬ ಸರಳ ವ್ಯಕ್ತಿ ದಿವ್ಯದರ್ಶನ ಪುಸ್ತಕದ ಮುಖಪುಟವನ್ನು ಅನಾವರಣಗೊಳಿಸಿದ್ದಾರೆ. ಇದೀಗ ಅವರ ಹೃದಯದ ಭಾವನೆಗಳನ್ನು ಅನಾವರಣಗೊಳಿಸುವುದಕ್ಕಾಗಿ ಸರ್, ವೇದಿಕೆ ನಿಮಗಾಗಿ. ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್, ರಿಜಿಸ್ಟರ್ಡ್ ಪುತ್ತೂರು ಮತ್ತು ನ್ಯೂಸ್ ಪುತ್ತೂರು ಇದರ ವತಿಯಿಂದ ದಿವ್ಯದರ್ಶನ ಪುಸ್ತಕ ಬಿಡುಗಡೆ ಸಮಾರಂಭದ ಅಧ್ಯಕ್ಷರಾದ ರಾಜೇಂದ್ರ ಪ್ರಸಾದ್ ಶೆಟ್ಟಿ, ಅಧ್ಯಕ್ಷರು, ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು, ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ನನ್ನ ಆತ್ಮೀಯರಾದ ಬಲರಾಮ್ ಆಚಾರ್ಯವರೇ, ಪ್ರದೀಪ್ ಆರ್ ಗೌಡ, ವೈಸ್ ಪ್ರೆಸಿಡೆಂಟ್ ಗೋಲ್ಡ್ಮ್ಯಾನ್ ಸ್ಯಾಚ್ ಬೆಂಗಳೂರು ರವರೇ, ನಮ್ಮ ಸ್ನೇಹಿತರಾದ ಸೀತಾರಾಮ ಕೇವಳವರೇ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಬಂದಂಥ ಗಣ್ಯ ಅತಿಥಿಗಳೇ, ಮಾಧ್ಯಮ ಮಿತ್ರರೇ, ಸಾವಿರಾರು ವರ್ಷಗಳ ಹಿಂದೆ ಶಿಲೆಯಲ್ಲಿ ಬರೆಯುವ ಲಿಪಿ ಇತ್ತು. ನೂರಾರು ವರ್ಷಗಳ ಹಿಂದೆ ತಾಳೆಯಲ್ಲಿ ಲಿಪಿ ಇತ್ತು. ಇವಾಗ ಪುಸ್ತಕ ಚಾಲಾವಣೆಯಲ್ಲಿದೆ. ಇನ್ನು 10 ವರ್ಷ ಕಳೆದರೆ ಪುಸ್ತಕ ಕೂಡ ಮ್ಯೂಸಿಯಮಲ್ಲಿರ್ಬೋದು, ಇ ಬುಕ್ ಇರ್ಬೋದು. ನಾನು ಮೊನ್ನೆ ಇಂಡೋನೇಷ್ಯಾ ಹೋಗಿದ್ದೆ. ಆವಾಗ ಅಲ್ಲೆಲ್ಲ ಈ ತಾಳೆಗರಿಯಲ್ಲಿ ರಾಮಾಯಣ ಮಹಾಭಾರತ ಎಲ್ಲ ಬರೆದಿತ್ತು. ನಮ್ಮ ಹಿಂದೂ ಸಂಸ್ಕೃತಿ ಎಲ್ಲ ಅಲ್ಲಿ ತಾಳೆಗರಿಯಲ್ಲಿ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಅದೇ ರೀತಿ ಇನ್ನು 10-15 ವರ್ಷ ಹೋದರೆ ಪುಸ್ತಕ ಕೂಡ ಮ್ಯೂಸಿಯಮಲ್ಲಿ ಮಾತ್ರ ಕಾಣಲಿಕ್ಕೆ ಇರ್ಬೋದು. ಯಾಕೆ ಹೇಳಿದರೆ ಈಗಿನ ಜನ್ರೇಷನು ಎಲ್ಲ ಮೊಬೈಲಲ್ಲಿ, ಲ್ಯಾಪ್ಟಾಪಲ್ಲಿ, ಟ್ಯಾಬಲ್ಲಿ ಮಾತ್ರ ನ್ಯೂಸನ್ನು ನೋಡುವಂಥದ್ದು, ಪುಸ್ತಕವನ್ನು ಯಾರೂ ಓದ್ತಾ ಇಲ್ಲ. ಇವತ್ತಿನ ಈ ಒಂದು ಪುಸ್ತಕ ದಿವ್ಯದರ್ಶನ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ನಮ್ಮ ಊರಿನ ದಕ್ಷಿಣ ಕನ್ನಡದ ದೇವಸ್ಥಾನಗಳ ಎಲ್ಲ ವಿವರಗಳನ್ನು ಒಳಗೊಂಡ ಪುಸ್ತಕವನ್ನು ಬಿಡುಗಡೆಯನ್ನು ಮಾಡುವಂಥ ವಿಷಯ ಬಹಳ ಒಂದು ಅಭಿನಂದನೀಯ ಕೆಲಸ. ಕರ್ನಾಟಕದ ರಾಜ್ಯದಲ್ಲಿ ಜಾಸ್ತಿ ಪುಣ್ಯಕ್ಷೇತ್ರಗಳಿರೋದು ನಮ್ಮ ದಕ್ಷಿಣ ಕನ್ನಡದಲ್ಲಿ. ಹೈಯೆಸ್ಟ್ ರೆವಿನ್ಯೂ ಕೊಡುವಂಥ ಟೆಂಪಲ್ ಕೂಡ ಸುಬ್ರಹ್ಮಣ್ಯ ಟೆಂಪಲ್ ಕರ್ನಾಟಕದ್ದು. ಅಂಥ ಒಂದು ದೇವಸ್ಥಾನಗಳ ಪುಣ್ಯಕ್ಷೇತ್ರಗಳ ಡಿಸ್ಟಿಕ್ ನಮ್ಮ ದಕ್ಷಿಣ ಕನ್ನಡ. ಈ ಒಂದು ದೇವಸ್ಥಾನಗಳ ವಿಶೇಷತೆಗಳನ್ನು ಗುರುತಿಸುವಂಥ ಈ ಒಂದು ಪುಸ್ತಕವನ್ನು ವ್ಯವಸ್ಥೆಯನ್ನು ಮಾಡಿದಂಥ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ನ್ಯೂಸ್ ಪುತ್ತೂರು ಇವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಲೇಖನವು ಸಮಾಜದ ಅಭಿವೃದ್ಧಿಗೆ ಪೂರಕವಾಗಿರಬೇಕು. ಸಮಾಜದ ಮುಂದಿನ ಸವಾಲುಗಳು ಮತ್ತು ಮಾರ್ಗದರ್ಶನಗಳು
ತಿಳಿಸುವಂಥ, ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನವನ್ನು ತಿಳಿಸುವಂಥ ಒಂದು ವ್ಯವಸ್ಥೆಯಾಗಬೇಕು. ಮಾಧ್ಯಮ ಪುಸ್ತಕ ಅಂದರೆ ಫ್ಲೈಟಿನ ಪೈಲಟಿನಾಗೆ, ಅಂದರೆ ಯಾವ ದಿಕ್ಕಿಗೆ ಜನರ ಯೋಚನೆಯನ್ನು ತಗೊಂಡು ಹೋಗುವಂಥ ಶಕ್ತಿ ಮಾಧ್ಯಮದವರ ಥರ ಇದೆ. ಮುಖ್ಯವಾಗಿ ನಮ್ಮೂರಿನಲ್ಲಿ ನಮ್ಮ ಸಮಾಜದಲ್ಲಿರುವ ಚಾಲೆಂಜುಗಳು, ಇದನ್ನು ಅರ್ಥ ಮಾಡಿ ಜನರ ಯೋಚನೆಯನ್ನು, ಜನರ ಥಿಂಕಿಂಗನ್ನು ಮುಂದಿನ ಸಕ್ಸಸ್ಸಿಗೆ, ಸವಾಲುಗಳನ್ನು ಪರಿಹರಿಸುವಂಥ ಒಂದು ವ್ಯವಸ್ಥೆಗೆ ಈ ಮಾಧ್ಯಮವು ಆ ರೀತಿಯ ಒಂದು ಲೇಖನಗಳು, ಆ ರೀತಿಯ ಒಂದು ಪ್ರಕಟಣೆಗಳು, ಆ ರೀತಿಯ ಒಂದು ನಾಲೆಜ್ ಬರುವಂಥ ಜನರಿಗೆ ನಾಲೆಜ್, ಆ ರೀತಿಯ ಒಂದು ವಿಷಯಗಳನ್ನು ಮಾಡುವಂಥ, ವಿಷಯಗಳನ್ನು ಕಲಿಸುವಂಥ ಮಾಧ್ಯಮದವರು ಕೆಲಸವಾಗಬೇಕು. ಇವತ್ತು ನಮ್ಮ ಪುತ್ತೂರು, ಸುಳ್ಯ, ಈ ದಕ್ಷಿಣ ಕನ್ನಡ ಏರಿಯಾದಲ್ಲಿ, ಆಲ್ಮೋಸ್ಟ್ ಸೌತ್ ಇಂಡಿಯಾದಲ್ಲಿ ಹೇಳ್ಬೋದು, ಹಳ್ಳಿಗೆ ಹೋದರೆ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಉಂಟು. ನಮ್ಮ ಫ್ಯಾಕ್ಟ್ರಿಯಿಂದ ಸಹ ಮುಂದೆ ಒಂದು 10 ವರ್ಷ ಮುಂದೆ ಒಂದು ವೃದ್ಧಾಶ್ರಮ ಆಗಿತ್ತು, ಅಲ್ಲಿ ಫುಲ್ ಆಗಿದೆ, ಈಗ ಜಾಗವೇ ಇಲ್ಲ, ತುಂಬ ಡಿಮ್ಯಾಂಡ್ ಇದೆ. ಅದನ್ನು ನೋಡಿ ಇನ್ನೊಂದು ಯಾರೋ ಒಂದು ಕಂಪೆನಿಯವರು ಒಂದು ವಾರದ ಹಿಂದೆ ಶಂಕುಸ್ಥಾಪನೆ ಮಾಡಿದರು. ನನಗೆ ಸಹ ಬರಲಿಕ್ಕೆ ಹೇಳಿದರು, ನಾನು ಬೆಂಗಳೂರಲ್ಲಿದ್ದೆ. 50 ಕೋಟಿ ಇನ್ವೆಸ್ಟ್ಮೆಂಟ್ ಇದು ಒಂದು ವೃದ್ಧಾಶ್ರಮ ಆಗ್ತಾ ಉಂಟು. ಯಾಕಂದರೆ ಅಷ್ಟು ಡಿಮ್ಯಾಂಡ್ ಇದೆ ವೃದ್ಧಾಶ್ರಮಕ್ಕೆ. ಯಾಕೆ ವೃದ್ಧಾಶ್ರಮಕ್ಕೆ ಡಿಮ್ಯಾಂಡ್ ಅಂತ ಹೇಳಿದರೆ, ನಮ್ಮೂರಿನೆಲ್ಲ ಯುವಕರು, ಯುವತಿಯರು, ಯಂಗ್ ಜನರೇಷನ್ ಎಲ್ಲ ಆಲ್ಮೋಸ್ಟ್ 60-70% ಜನ ನಮ್ಮಂಥ ಹಳ್ಳಿ, ಪುತ್ತೂರಂಥ ಹಳ್ಳಿಯನ್ನು ಬಿಟ್ಟು ಸಿಟಿಗೆ, ದೇಶ ವಿದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ಉದ್ಯೋಗದ ಕೊರತೆ, ಜೀವನಕ್ಕೆ ಇರುವ ದಾರಿ ಈ ಪ್ಲೇಸಲ್ಲಿ ಇಲ್ಲದಿರುವಂಥದ್ದು ಜನರು ಇಲ್ಲಿಂದ ಬಿಟ್ಟು ವಲಸೆ ಹೋಗಲಿಕ್ಕೆ ಮುಖ್ಯ ಕಾರಣ. ಮಾಧ್ಯಮ ಮಿತ್ರರೇ, ನಾವು ನಿಮ್ಮ ಹತ್ರ ಇದೇ ಹೇಳೋದು, ನೀವು ಜನರ ಯೋಚನೆಯನ್ನು ಚೇಂಜ್ ಮಾಡಬೇಕಂತೇಳಿ. ಅಂದರೆ ಇಲ್ಲಿ ಸ್ಥಳೀಯ ಉತ್ಪನ್ನಗಳನ್ನು ಉಪಯೋಗಿಸಿಕೊಂಡು ತುಂಬ ಕೈಗಾರಿಕೆಗಳನ್ನು ಮಾಡ್ಬೋದು, ತುಂಬ ಅವಕಾಶ ಇದೆ. ಇಲ್ಲಿಯ ಉತ್ಪನ್ನಗಳನ್ನೇ ಉಪಯೋಗಿಸಿಕೊಂಡು ಇಲ್ಲಿ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಮಾಡುವಂಥದ್ದು, ದೊಡ್ಡ ಕೈಗಾರಿಕೆಗೆ ಸಪೋರ್ಟ್ ಮಾಡುವಂಥದ್ದು, ಉದ್ಯೋಗ ಸೃಷ್ಟಿಯನ್ನು ಜಾಸ್ತಿ ಮಾಡುವಂಥದ್ದು, ಈ ರೀತಿಯ ಯೋಚನೆ ಜನರಿಗೆ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಒಂದು ಮನಸ್ಸಲ್ಲಿ ಬರುವ ಹಾಗೆ ಆಲೋಚಿಸುವಂಥ ಒಂದು ಯೋಚನೆ ಬಂದರೆ ವೃದ್ಧಾಶ್ರಮಕ್ಕೆ ಹೋಗುವ ಪ್ರಮೇಯ ಕಮ್ಮಿ ಆಗ್ಬೋದು. ವೃದ್ಧಾಶ್ರಮವನ್ನು ಮಾಡುವುದರಿಂದ ಸಹ ವೃದ್ಧಾಶ್ರಮಕ್ಕೆ ಹೋಗದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವುದು ಇವತ್ತಿನ ಕಾಲಕ್ಕೆ ಬಹಳ ಅಗತ್ಯ. ಈ ಒಂದು ಮಾಧ್ಯಮ ಪುತ್ತೂರು ನ್ಯೂಸ್, ಪುತ್ತೂರು ಮತ್ತು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್, ಇದರೆಲ್ಲ ಪದಾಧಿಕಾರಿಗಳಲ್ಲಿ ಇನ್ನೊಮ್ಮೆ ವಿನಂತಿ ಮಾಡುತ್ತಾ, ನೀವೊಂದು ಸಮಾಜವನ್ನು ಶಾಂತಿಯಿಂದ, ಸಮೃದ್ಧಿಯಿಂದ ಮತ್ತು ಉನ್ನತಿ, ಅಭಿವೃದ್ಧಿಯೊಂದಿಗೆ ಈ ಸಮಾಜವು ನಡೆಯುವಂಥ ಒಂದು ಸಲಹೆ ಸೂಚನೆಗಳನ್ನು, ಯೋಚನೆಗಳನ್ನು, ಜನರು ಆ ರೀತಿಯ ಮುಂದೆ ಹೇಗೆ ಈ ಏರಿಯಾವನ್ನು ಡೆವಲಪ್ ಮಾಡ್ಬೋದು, ಇಲ್ಲೇ ಉದ್ಯೋಗವನ್ನು ಕಂಡುಕೊಳ್ಬೋದು, ಈ ರೀತಿಯ ಒಂದು ಯೋಚನೆಗಳನ್ನು ಬರುವಂಥ ಒಂದು ಸಮಾಜದ ಒಂದು ಪರಿವರ್ತನೆಯ ಒಂದು ವಿಷಯದಲ್ಲಿ ನಿಮ್ಮ ಲೇಖನಗಳು ಬರಲಿ, ಮೂಡಿ ಬರಲಿ. ಇದರಿಂದ ನಮ್ಮ ಊರು ಅಭಿವೃದ್ಧಿ ಆಗ್ಬೋದು ಅಂತ ಹೇಳುವ ಸಲಹೆಯೊಂದಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಅತ್ಯಂತ ಚೆನ್ನಾಗಿ ಮೂಡಿ ಬಂದಿದೆ. ತಮಗೆಲ್ಲರಿಗೂ, ಸದಸ್ಯರಿಗೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ತೆ. ಶ್ರೀಯುತ ಸತ್ಯಶಂಕರ್ ಭಟ್, ಶ್ರೀ ಬಲರಾಮ್ ಆಚಾರ್ಯ, ಶ್ರೀ ಪ್ರದೀಪ್ ಆರ್ ಅರವಗುತ್ತು, ಶ್ರೀ ಸಂಜೀವ ಮಠಂದೂರು, ಇಂತಹ ಗಣ್ಯರು ನ್ಯೂಸ್ ಪುತ್ತೂರನ್ನು ಕೈ ಹಿಡಿದು ನಡೆಸುವಂಥ ಸಂಕಲ್ಪ ಮಾಡಿದಾಗ ನಡೆಯುವುದು ನಮಗೇನು ಕಷ್ಟಕರ ಆಗಲಾರದು ಅನ್ನುವಂಥ ಒಂದು ಆಶಾಭಾವನೆ ನಮ್ಮದಿದೆ. ಕುಳಿತವ ನಡೆಯುವನಲ್ಲದೆ ಕುಳಿತವ ನಡೆಯುವನೆಂತ ಪ್ರಾಜ್ಞರು ಹೇಳ್ತಾರೆ. ಎಡವು ಬೀಳುವುದು ಯಾವಾಗಲೂ ಕೂಡ ನಡಿಲಿಕ್ಕೆ ಪ್ರಯತ್ನ ಮಾಡುವವರು ಮಾತ್ರ. ಹಾಗೆ ನಾವು ನಡಿಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಎಡವು ಬಿದ್ದರೆ ನಮ್ಮೆಲ್ಲ ಆಢ್ಯರು ನಮ್ಮನ್ನು ಎತ್ತಿ ಹಿಡಿಲಿಕ್ಕೆ ಇದ್ದಾರೆ ಅನ್ನುವಂಥ ಒಂದು ದೃಢ ಸಂಕಲ್ಪದೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಮುಂದೆ ಹೋಗ್ತಾ ಇದ್ದೇವೆ. ರಾಷ್ಟ್ರಕವಿ ಅಂತ ಹೇಳಿದಾಗ ನಮಗೆ ನೆನಪಾಗುವುದು ಕುವೆಂಪು.
ನೂರು ದೇವರನ್ನೆಲ್ಲ ನೂಕಾಚೆ ದೂರ ತಾಯಿ ಭಾರತೀಯ ದೇವಿ ನಮಗಿಂದು ಪೂಜಿಸುವ ಭಾರ ಅಂತ ಕರೆ ಕೊಟ್ಟವರು ಕುವೆಂಪು ಅವರು. ಅವರ ಹೆಸರಲ್ಲಿ ಮೈಸೂರಿನಲ್ಲಿ ಒಂದು ನಗರ ಇದೆ, ಕುವೆಂಪು ನಗರ. ಆ ಕುವೆಂಪು ನಗರದಿಂದ ಬಂದಿರುವಂಥ ಒಬ್ಬ ಗಣ್ಯ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅವರು ಕ್ರೀಡಾ ಲೋಕದಲ್ಲಿ ಒಳ್ಳೆಯ ಕ್ರಿಕೆಟರ್ ಕೂಡ, ಟೆನ್ನಿಸ್ ಕೂಡ ಆಡ್ತಾ ಇದ್ದವರು, ಒಳ್ಳೆಯ ಕ್ರಿಕೆಟರ್ ಆಗಿದ್ದವರು, ಬ್ಯಾಟ್ಸ್ಮನ್ ಆಗಿದ್ದವರು. ಆನಂತರ ಈಗ ವಯಸ್ಸು ಏರ್ತಾ ಹೋದ ಹಾಗೆ ತೆರೆಮರೆಗೆ ಸರಿಲಿಲ್ಲ, ವಿಕೆಟ್ನ ಹಿಂದೆ ಸರಿದಿದ್ದಾರೆ, ವಿಕೆಟ್ ಕೀಪರ್ ಆಗಿದ್ದಾರೆ. ವಿಕೆಟ್ ಕೀಪರ್ ಆಗುವಂಥದ್ದು ಇಟ್ಸ್ ನಾಟ್ ಎ ಜೋಕ್. SMS ಕಿರ್ಮಾನಿ ಅಥವಾ MS ಧೋನಿ ಅವರ ಹೆಸರು ನಮಗೆ ಯಾವಾಗಲೂ ವಿಕೆಟ್ ಕೀಪರ್ ಅಂತ ಹೇಳಿದಾಗ ನೆನಪಾಗುವಂಥದ್ದು. ಎಂಥ ಚಾಕಚಕ್ಯತೆ ಬೇಕು, ಎಷ್ಟು ಏಕಾಗ್ರತೆ ಬೇಕು, ಎಂಥ ಸಂಕಲ್ಪ ಬೇಕು ವಿಕೆಟ್ ಕೀಪರಿಗೆ ಅನ್ನುವಂಥದ್ದು. ಅಂಥ ತನ್ನ ಉದ್ಯಮವನ್ನು ನಡೆಸುವಲ್ಲಿ ಆ ರೀತಿಯ ಚಾಕಚಕ್ಯತೆ, ಆ ರೀತಿಯ ಎಚ್ಚರಿಕೆ, ಆ ರೀತಿಯ ಒಂದು ಕ್ವಿಕ್ನೆಸ್, ಆ ರೀತಿಯ ಒಂದು ಸರಾಗವಾಗಿ ಚಲಿಸುವಂಥ ಒಂದು ಪ್ರವೃತ್ತಿಯೊಂದಿಗೆ ತಾನು ದುಡಿಯುವಂಥ ಸಂಸ್ಥೆಯಾದಂಥ ಗೋಲ್ಡ್ಮನ್ ಸಚ್ ಅದರಲ್ಲಿ ಉಪಾಧ್ಯಕ್ಷರಾಗಿ, ವೈಸ್ ಪ್ರೆಸಿಡೆಂಟ್ ಆಗಿ ಆ ಸಂಸ್ಥೆಯನ್ನು ಉನ್ನತಿಗೆ ಏರಿಸ್ತಾ ಇರುವಂಥ ಒಬ್ಬರು ನಮ್ಮ ಮುಖ್ಯ ಅತಿಥಿ ಕೂಡ ಆಗಿ ನಮ್ಮೊಂದಿಗೆ ಇದ್ದಾರೆ. ಹಿ ಈಸ್ ನನ್ ಅದರ್ ದ್ಯಾನ್ ದ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಮ್ಯಾನ್ ಫ್ರಮ್ ಮೈಸೂರು. ಅವರ ತಾತ ಮಿಸ್ಟರ್ ಬೋರಯ್ಯ ಅಂತ ಇದ್ರಂತೆ. ಅವರು ಮೈಸೂರು ಮಹಾರಾಜರ ಜೊತೆ ಒಡನಾಡಿಗಳಾಗಿದ್ದವರು. ಮೈಸೂರಿನ ಅರಮನೆಯ ವ್ಯವಹಾರಗಳ ಜೊತೆ ಅವರು ತುಂಬ ಒಡನಾಟವನ್ನು ಹೊಂದಿದ್ದವರು. ಅಂತಹ ಒಬ್ಬ ಬೋರಯ್ಯ ಅವರ ಪುಳ್ಳಿ ಪ್ರದೀಪ್ ಆರ್ ಗೌಡ ನಮ್ಮ ಮುಖ್ಯ ಅತಿಥಿಯಾಗಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಬಹಳ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಸರ್. ಈ ದಿವ್ಯ ಸಂಜೆಯ ದಿವ್ಯ ದರ್ಶನ ಪುಸ್ತಕ ಬಿಡುಗಡೆಯ ಈ ಸಂದರ್ಭದಲ್ಲಿ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ರಾಜೇಂದ್ರ ಪ್ರಸಾದ್ ಅವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ದಿಗ್ಗಜರೇ, ಸಮರ್ಪಣಾ ಚಾರಿಟಬಲ್ ಟ್ರಸ್ಟ್, ಪ್ರೇರಣಾ ಹಾಗೂ ನ್ಯೂಸ್ ಪುತ್ತೂರಿನ ಎಲ್ಲ ನಿರ್ದೇಶಕರೇ, ವೇದಿಕೆಯ ಮುಂದಿರುವ ಎಲ್ಲ ನನ್ನ ಬಂಧುಗಳೇ, ಸ್ನೇಹಿತರೆ, ದಿವ್ಯ ದರ್ಶನ ಬುಕ್ಕಿನ ವಿಚಾರವಾಗಿ ಮತ್ತೆ ಮಾತಾಡೋಣ. ಇವತ್ತು ಇಲ್ಲಿಗೆ ಪುತ್ತೂರು ಕ್ಲಬ್ಗೆ ಬಂದಾಗ 3 ದಿವ್ಯ ದರ್ಶನಗಳು ಆಗಲೇ ಆಯಿತು. ಒಂದು ಬರ್ತಿದ್ದಾಗೆ ಅತ್ಯಂತ ಸುಸಜ್ಜಿತವಾದ ಈ ಕಾರ್ಯಕ್ರಮವನ್ನು ನೋಡ್ತಿದ್ದಾಗೆ ಅದು ಮೊದಲನೆಯ ದಿವ್ಯ ದರ್ಶನ. ಎರಡನೇದಾಗಿ ಸಮರ್ಪಣಾ ಚಾರಿಟಬಲ್ ಟ್ರಸ್ಟ್ ಹಾಗೂ ಪ್ರೇರಣಾ ಹಾಗೂ ನ್ಯೂಸ್ ಪುತ್ತೂರು ಅವ್ರು ಮಾಡಿದಂಥ 11 ನಿಮಿಷದ ವಿಡಿಯೋ ನೀವು ಮಾಡ್ತಿರುವ ಸಮಾಜಮುಖಿ ಕೆಲಸದ ಒಂದು ದಿವ್ಯ ದರ್ಶನ. ಮೂರನೇದು, ಈ ವೇದಿಕೆಯಲ್ಲಿ 2 ದಿಗ್ಗಜರಿದ್ದಾರೆ, ಹಲವಾರು ಜನ ದಿಗ್ಗಜರಿದ್ದಾರೆ. ನಿಮ್ಮ ದಿವ್ಯ ದರ್ಶನದಿಂದ, ದಿವ್ಯ ಸಾನ್ನಿಧ್ಯದಿಂದ, ದಿವ್ಯ ದರ್ಶನದ ಬುಕ್ಕಲ್ಲಿ ಹಲವಾರು ದೇವಸ್ಥಾನದ ಬಗ್ಗೆ ಹಲವಾರು ವಿಚಾರಗಳನ್ನು ಹೇಳಿರ್ತಾರೆ. ಇನ್ನು ಓದಿಲ್ಲ ಬುಕ್ಕು, ಆದರೆ ಅದು ಯಾವ ಒಂದು ಹಿನ್ನೆಲೆಯಲ್ಲಿ ಆ ಬುಕ್ಕಿನ ರಚನೆ ಆಗಿದೆ ಅಂತ ಹೇಳಿದ್ದಾರೆ. ಆ ನಿಟ್ಟಲ್ಲಿ ಇಷ್ಟೊಂದು ದಿವ್ಯವಾದ ಒಂದು ಈ ವಾತಾವರಣದಲ್ಲಿ, ಈ ಪರಿಸರದಲ್ಲಿ, ಈ ಒಂದು ದಿವ್ಯ ಗಳಿಗೆಯಲ್ಲಿ ನಾವು ಭಾಗಿಯಾಗಿರೋದು ಒಂದು ಐತಿಹಾಸಿಕ ಒಂದು ಕ್ಷಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್ ಹೇಳಿದಾಗೆ ದಕ್ಷಿಣ ಕನ್ನಡ ಅತ್ಯಂತ ದೈವಿಕವಾದ ಒಂದು ಜಿಲ್ಲೆ. ಇಲ್ಲಿ ಹಲವಾರು ದೈವಸ್ಥಾನಗಳು ಹಲವಾರಿದೆ. ಪ್ರತಿಯೊಂದಕ್ಕೂ ಅದಕ್ಕೆ ಆದಂಥ ಒಂದು ಕಾರಣಿಕತೆ ಇದೆ. ಅದನ್ನು ನೋಡಿದ್ದೇವೆ, ಅನುಭವಿಸಿದ್ದೇವೆ. ಇಲ್ಲಿನ ದಕ್ಷಿಣ ಕನ್ನಡದ ಜಿಲ್ಲೆಯ ಜನರು ಹಾಗೂ ಕರ್ನಾಟಕದಲ್ಲಿರುವಂತಹ ಹಲವಾರು ದೈವ ಭಕ್ತರು. ಅಷ್ಟೇ ಅಲ್ಲದೆ ಇಡೀ ದೇಶದಿಂದ ಅತ್ಯಂತ ಉನ್ನತವಾದ ಒಂದು ಹುದ್ದೆಯಲ್ಲಿ, ಇನ್ಕ್ಲೂಡಿಂಗ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ಬೋದು ಅಥವಾ ಯಾರೇ ಒಬ್ಬ ಸೆಲೆಬ್ರಿಟಿ ಇರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರದೆ ಅವರು ಯಾವತ್ತೂ ಹೋಗಿದ್ದೇ ಇಲ್ಲ. ನಮ್ಮ ಧರ್ಮಸ್ಥಳಕ್ಕೆ ಬಂದು ಹೋಗಿದ್ದೇ ಇಲ್ಲ. ಪ್ರತಿಯೊಬ್ಬರು ಸಹ ಬರುವಂತಹ ನಮ್ಮ ಜಿಲ್ಲೆ ದೈವಿಕವಾಗಿ ಅತ್ಯಂತ ಕಾರಣಿಕತೆ ಇರುವಂತಹ ಒಂದು ಜಿಲ್ಲೆ. ಇಲ್ಲಿ ಈ ಜಿಲ್ಲೆಯ ಒಂದೇ ಒಂದು ತಾಲೂಕಿನ ಒಂದು ಸಂಶೋಧನೆ ಅಂತಲೇ ಹೇಳ್ಬೋದು. ಅವರು ಹೇಳಿರೋ ಪ್ರಕಾರ, ನನಗೆ ನಾಗೇಶ್ ಅವರು ಮತ್ತು ಸೀತಾರಾಮ್ ಸರ್ ಅವರ ಈ ಪುಸ್ತಕದ ಹಿನ್ನೆಲೆಯನ್ನು ಹೇಳಿರೋ ಪ್ರಕಾರ,
ಈ ಬುಕ್ ಒಂದು ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಡಾಕ್ಟರೇಟ್ ಪದವಿಯನ್ನು ಕೊಡುವಂತಹ ಒಂದು ಸಂಶೋಧನೆಯನ್ನ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಮಾಹಿತಿಯನ್ನು ಒದಗಿಸಿಕೊಟ್ಟಿರುವಂತಹ ಒಂದು ಪುಸ್ತಕ ಆಗಿರೋದ್ರಿಂದ ಈ ಡಾಕ್ಟರೇಟ್ ಮೋಸ್ಟ್ಲಿ ಸಮರ್ಪಣಾ ಟ್ರಸ್ಟ್ಗೆ ಸಲ್ಲಬೇಕಾಗ್ತದೆ. ಒಂದು ತಾಲೂಕಿನ ಸಂಶೋಧನೆಯಲ್ಲಿ ಒಂದು ಪುಸ್ತಕ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ 9 ತಾಲೂಕು ಇರ್ಬೋದು, 9 ತಾಲೂಕಿದೆ. ಆ 6 ತಾಲೂಕು ಇರ್ಬೋದು. 6 ತಾಲೂಕಿನ ಸಂಶೋಧನೆಯನ್ನು ನಡೆಸಿ ಇನ್ನೂ 6 ಸಂಚಿಕೆಗಳನ್ನ ಸಮರ್ಪಣಾ ಚಾರಿಟಬಲ್ ಟ್ರಸ್ಟ್ ಇಂದ ಹಾಗೂ ನಿಮ್ಮೆಲ್ಲರ ಒಂದು ಮಾರ್ಗದರ್ಶನದಿಂದ ಅದು ಆಚೆ ಹೊರಹೊಮ್ಮಲೇಬೇಕು. ಯಾಕೆಂದ್ರೆ ಇಡೀ ದೇಶ ಅಲ್ಲ, ಇಡೀ ಪ್ರಪಂಚ ದಕ್ಷಿಣ ಕನ್ನಡದತ್ತ ನೋಡುವಂತಹ ಒಂದು ಕಾಲ ಬಂದಿದೆ. ಯಾಕೆ ಅಂದ್ರೆ ಸಂಜೀವಣ್ಣ ಅವ್ರು ಹೇಳ್ತಾ ಅಥವಾ ಸ್ವಾಗತ ಭಾಷಣದಲ್ಲಿ ನಾಗೇಶ್ ಅವರು ಅಥವಾ ಸೀತಾರಾಮ್ ಸರ್ ಅವರು ಹೇಳ್ದ ಹಾಗೆ ಇಡೀ ಜಗತ್ತು ನಮ್ಮ ಭಾರತ ದೇಶದ ಹತ್ರ ನೋಡ್ತಾ ಇರೋದು ಏನಕ್ಕೆ ಅಂದ್ರೆ ಇದು ನಾವು ಯಾವ ಒಂದು ಅಂಚಿನಲ್ಲಿದ್ದೇವೆ ಅಂದ್ರೆ ಇಡೀ ದೇಶವನ್ನ ಅಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ನಾವು ಮಾರ್ಗದರ್ಶನವನ್ನು ಕೊಡುವಂತಹ ಒಂದು ಹಂತದಲ್ಲಿದ್ದೇವೆ. ವಿ ಆರ್ ಲುಕ್ಡ್ ಅಟ್ ಆಸ್ ದ ಗುರುಸ್. ನಾವು ವಿಶ್ವಗುರುಗಳನ್ನಾಗಿ ಇಡೀ ಪ್ರಪಂಚ ನಮ್ಮನ್ನ ನೋಡ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ವೇಗವಾದ ಒಂದು ಪ್ರಪಂಚದಲ್ಲಿ ಎಲ್ಲೋ ಒಂದು ಕಡೆ ಮನಃಶಾಂತಿಗೆ ಅಂತ ಮನುಷ್ಯ ನೋಡಿದಾಗ ಎಲ್ಲ ಪ್ರಪಂಚದ ಪ್ರತಿಯೊಂದು ದೇಶ ನೋಡ್ತಾ ಇರೋದು ಭಾರತದೆಡೆಗೆ. ಯಾಕೆ ಅಂದ್ರೆ ಇಲ್ಲಿ ಸನಾತನ ಧರ್ಮವನ್ನ ಅಷ್ಟು ವರ್ಷದಿಂದ ಕಾಪಾಡಿಕೊಂಡು ಬಂದಂತ ಒಂದು ನಮ್ಮ ದೇಶ ಯಾವ ರೀತಿಯಲ್ಲಿ ಇಲ್ಲಿ ಋಷಿ ಮುನಿಗಳಿದ್ರು, ಯಾವ ರೀತಿಯಲ್ಲಿ ಒಬ್ಬ ಸಂತನಿದ್ದ, ಯಾವುದೇ ಧರ್ಮ ಆಗಿರ್ಬೋದು, ಧರ್ಮದ ಬಗ್ಗೆ ಮಾತಾಡೋದ ವಿಚಾರನೇ ಅಲ್ಲ, ಅದೆಲ್ಲವನ್ನ ನಾವು ಒಳಗೂಡಿಸ್ಕೊಂಡು ಎಂತಹ ದಾಳಿಗಳಾದ್ರೂ ಹಲವಾರು ವರ್ಷದಿಂದ ಹಲವಾರು ಶತಮಾನಗಳಿಂದ ದಾಳಿಗಳಾಗಿದ್ರು ಸಹ ನಮ್ಮ ಧರ್ಮವನ್ನು ನಮ್ಮ ಸಂಸ್ಕೃತಿಯನ್ನ ಬಿಟ್ಟುಕೊಡದೆ ಅತ್ಯಂತ ಗಟ್ಟಿಯಾಗಿ ನಿಂತ ದೇಶ ಭಾರತ ದೇಶ. ಆ ದೇಶದ ಒಂದು ಭಾಗವಾಗಿ ನಾವು ಕರ್ನಾಟಕದ ದಕ್ಷಿಣ ಕನ್ನಡದ ಜಿಲ್ಲೆ ಒಂದು ದೈವಿಕವಾದ ಒಂದು ಸ್ಥಳ ಆಗಿರೋದ್ರಿಂದ ನಾನು ಆ ಒಂದು ಐ ಆಮ್ ಟೆಲಿಂಗ್ ಯು ವಿತ್ ಕನ್ವಿಕ್ಷನ್ ದಟ್ ಇಡೀ ಪ್ರಪಂಚ ದಕ್ಷಿಣ ಕನ್ನಡದ ಜಿಲ್ಲೆ ಹತ್ರ ಅತಿ ಶೀಘ್ರದಲ್ಲಿ ತಿರುಗಿ ನೋಡುವಂತಹ ದಿನಗಳು ಅತ್ಯಂತ ಹತ್ತಿರ ಇದ್ದಾವೆ. ಈ ನಿಟ್ಟಿನಲ್ಲಿ ನಾನು ಪುಸ್ತಕ ಪ್ರೇಮಿ, ನಮ್ಮ ಮನೆಗೆ ಬಂದಿರೋರು ನೋಡಿದ್ದೀರಿ. ನನಗೆ ನೀವು ಯಾವುದೇ ರೀತಿಯ ಪುಸ್ತಕ ಕೊಟ್ಟರು ನಾನು ಓದ್ತೀನಿ. ಆದರೆ ಈ ಪುಸ್ತಕ ಎಲ್ಲರಿಗೂ ಲಭ್ಯ ಆಗಬೇಕು. ಇದು ಅಮೆಝಾನಲ್ಲಿ ನೀವು ಅದನ್ನು ಬಿಡುವಂಥ ಒಂದು ಕೆಲಸ ಕೂಡ ಮಾಡಬೇಕಾಗ್ತದೆ. ಎಲ್ಲ ಯಾರೇ ವ್ಯಕ್ತಿ ಎಲ್ಲೇ ಕೂತಿದ್ರು ಸಹ ಪ್ರಪಂಚದ ಯಾವುದೇ ಮೂಲೆ ಅಥವಾ ಅಟ್ಲೀಸ್ಟ್ ನಮ್ಮ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಒಬ್ಬನಿಗೆ ಈ ದಕ್ಷಿಣ ಕನ್ನಡದ ಇವಾಗ ಸದ್ಯಕ್ಕೆ ಪುತ್ತೂರಿನ ಇರುವ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ರೆ ದೊರಕುವಂತಹ ಒಂದು ಸೌಲಭ್ಯನ ಏನು ಆಗಲೇ ಒಂದು ಪ್ಲಾಟ್ಫಾರ್ಮ್ ಇದೆ, ಡಿಜಿಟಲ್ ಪ್ಲಾಟ್ಫಾರ್ಮ್. ಅದಕ್ಕೆ ನೀವು ಅದನ್ನು ಸದುಪಯೋಗ ಮಾಡ್ಕೊಳ್ಳಿ. ಅದರಿಂದ ಇನ್ನೂ ಹಲವಾರು ಜನಕ್ಕೆ ತಲುಪಬೇಕು. ನಾನು ಹೇಳ್ದಾಗೆ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರೋ ಎಲ್ಲ ತಾಲೂಕಿನ ಎಲ್ಲ ದೈವಿಕವಾದ ಸ್ಥಳಗಳು ಹಾಗೂ ಕಾರ್ಣಿಕವಾದ ಸ್ಥಳಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ, ನಿಮಗೆ ಬೇಜಾರಾದ್ರೂ ಪರವಾಗಿಲ್ಲ. ಕೆಲವರಿಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಂತಂದ್ರೆ ಯಾವುದೇ ಧರ್ಮದ ಯಾವುದೇ ಸ್ಥಳ ಕಾರ್ಣಿಕವಾಗಿದ್ದಲ್ಲಿ ಅದು ಯಾವುದೇ ಧರ್ಮ ಆಗಿರಲಿ ಅದನ್ನು ಸಹ ನೀವು ಮುದ್ರಿಸುವಂತಹ ಒಂದು ಸಾಹಸಕ್ಕೆ ನೀವು ಕೈ ಹಾಕಿದಲ್ಲಿ ನಿಜವಾದ ಸನಾತನ ಧರ್ಮವನ್ನು ಎತ್ತಿ ಹಿಡಿದಂತಹ ಒಂದು ಕೆಲಸ ನಿಮ್ಮ ಕೈಲಾಗ್ತದೆ. ಆ ನಿಟ್ಟಿನಲ್ಲಿ ನೀವು ಮಾಡ್ತಾ ಇರೋ ಕೆಲಸಕ್ಕೆ ಸದಾ ಬೆಂಬಲ ಇದ್ದೇ ಇದೆ. ಅದಕ್ಕೆ ಹಿರಿಯರ ಆಶೀರ್ವಾದ ಇದೆ. ಈ ದೈವದ ಒಂದು ಪುತ್ತೂರಿನ ಮಹತೋಬರ ಮಹಾಲಿಂಗೇಶ್ವರರ ಆಶೀರ್ವಾದ ಇದ್ದೇ ಇದೆ. ಈ ಎಲ್ಲ ನಿಟ್ಟಿನಲ್ಲಿ ನೀವು ಮಾಡುವ ಕಾರ್ಯ ಎಲ್ಲ ಸುಗಮವಾಗಿ ನಡೆದು ಅತ್ಯಂತ ಯಶಸ್ಸಿನ ಹಾದಿಯಲ್ಲಿ ನಾವೆಲ್ಲರೂ ಮುನ್ನುಗ್ಗೋಣ. ಐ ಆಲ್ವೇಸ್ ಸ್ಟ್ಯಾಂಡ್ ಬಿಟ್ವೀನ್ ದ ಡಿನ್ನರ್ ಆ್ಯಂಡ್ ಯು. ಸೊ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತಾ ನಿಮ್ಮ ಎಲ್ಲ ನ್ಯೂಸ್ ಪುತ್ತೂರಿನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ನಿರ್ದೇಶಕರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ಭಾಗಿಯಾದ ಎಲ್ಲ ನನ್ನ ಮಿತ್ರರು, ಬಂಧುಗಳಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಕಾರ್ಯಕ್ರಮದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ನಮ್ಮ ನಿರ್ದೇಶಕರಲ್ಲಿ ಓರ್ವರಾದಂತಹ ಶ್ರೀಯುತ ವಸಂತ ವೀರಮಂಗಲ ದೂರದ ಊಟಿಯಿಂದ ಓಡೋಡಿ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದಾರೆ. ತಡವಾದರೂ ಕೂಡ ಬೇಗ ಬಂದಿದ್ದೀರಿ ವಸಂತ್ ಸರ್. ದಯವಿಟ್ಟು ವೇದಿಕೆಗೆ ಬರಬೇಕು, ಆಸನವನ್ನು ಸ್ವೀಕರಿಸಬೇಕು. ಈ ಮಧ್ಯೆ ಕಾರ್ಯಕ್ರಮದ ಆರಂಭದಲ್ಲಿ ನಾವೊಂದು ಪ್ರಕಟಣೆಯನ್ನು ಕೊಟ್ಟಿದ್ದೆವು. ಆಗಮಿಸಿರುವಂಥ ಎಲ್ಲರೂ ಕೂಡ, ನಾವು ನಿರ್ದೇಶಕರನ್ನು ಹೊರತುಪಡಿಸಿ ಆಗಮಿಸಿರುವಂಥ ಎಲ್ಲರೂ ಕೂಡ ನಿಮ್ಮ ಹೆಸರು ಮತ್ತು ಮೊಬೈಲ್ ಸಂಖ್ಯೆಯನ್ನು ಚೀಟಿಯಲ್ಲಿ ಬರೆದು ನಮ್ಮ ಅದೃಷ್ಟದ ಪೆಟ್ಟಿಗೆಗೆ ಹಾಕಬೇಕು. ಈ ಕಾರ್ಯಕ್ರಮದ ಅಂತ್ಯದಲ್ಲಿ ನಾವು ಅದೃಷ್ಟವಂತ ವ್ಯಕ್ತಿಯನ್ನು ಆಯ್ಕೆ ಮಾಡುವಂಥದ್ದು ಇದೆ ಅನ್ನುವಂಥ ಪ್ರಕಟಣೆಯನ್ನು ನೀಡಿದ್ದೆವು. ಯಾರಾದರೂ ತಮ್ಮ ಹೆಸರು ಮತ್ತು ಮೊಬೈಲ್ ಸಂಖ್ಯೆಯನ್ನು ಬರೆದು ಅದೃಷ್ಟದ ಪೆಟ್ಟಿಗೆಗೆ ಹಾಕಲಿಕ್ಕೆ ಬಾಕಿ ಆಗಿದ್ದಿದ್ರೆ ತಾವು ದಯವಿಟ್ಟು ಅದನ್ನು ಮಾಡಬೇಕು. ನಮ್ಮ ಆ ಡೆಸ್ಕ್ನಲ್ಲಿರುವಂಥ ಸಿಬ್ಬಂದಿಗಳು ಒಂದಿಬ್ಬರು ಸಭೆಯ ಮಧ್ಯದಲ್ಲಿ ಹಿಂದುಗಡೆಯಿಂದ ಬಂದು ಯಾರು ಹೆಸರು ಬರೆಯುವುದಕ್ಕೆ ಬಾಕಿಯಾಗಿದ್ದಾರೆ ಅಂಥವರ ಹೆಸರನ್ನು ಪಡ್ಕೊಂಡು ಅವರನ್ನು ಕೂಡ ಅದೃಷ್ಟವಂತರ ಸಾಲಿಗೆ ಸೇರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ನಮ್ಮ ಇಂದಿನ ಸಭೆ ಅತ್ಯಂತ ಸಸೂತ್ರವಾಗಿ, ಅತ್ಯಂತ ಸಂಕ್ಷಿಪ್ತವಾಗಿ ಮತ್ತು ಶಿಸ್ತುಬದ್ಧವಾಗಿ ನಡೆದಿದೆ. ಇದಕ್ಕೆ ನಮ್ಮ ಮುಖ್ಯ ಅತಿಥಿಗಳೇ ಅದರ ಸಮ್ಮತಿಯ ಮುದ್ರೆಯನ್ನು ಒತ್ತಿದ್ದಾರೆ. ಇದು ನಮಗೆ ಖುಷಿ ಕೊಡುವಂಥ ಸಂಗತಿ. ಈ ಕಾರ್ಯಕ್ರಮ ಈ ಪ್ರಶಾಂತ ವಾತಾವರಣದ ಪುತ್ತೂರು ಕ್ಲಬ್ನಲ್ಲೇ ಆಗಬೇಕು ಅನ್ನುವಂಥ ಒಂದು ಶರಾವನ್ನು ಬರೆದು ನಮಗೆ ಅದನ್ನು ವಿಧಿಸಿದವರು ನಮ್ಮ ಅಧ್ಯಕ್ಷರು ಶ್ರೀ ರಾಜೇಂದ್ರ ಪ್ರಸಾದ್ ಶೆಟ್ಟಿ ಅವರು. ಅವರ ಕಾರ್ಯಕ್ರಮಗಳು ಯಾವತ್ತೂ ಹಾಗೆ, ಹಿ ಈಸ್ ಎ ವಿಷನರಿ. ಅವರೊಂದು ಕಾರ್ಯಕ್ರಮ ಆಗಬೇಕು ಅಂತಂದರೆ 2+2 4, ಅದು 3.5 ಇಲ್ಲ 4.5 ಇಲ್ಲ, ಅದು ಹೀಗಂದರೆ ಹೀಗೆ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಸಂಯೋಜಿಸುವವರು ನಮ್ಮ ಅಧ್ಯಕ್ಷರು. ಅವರ ಒಂದು ನಿರ್ದೇಶನದ ನೆಲೆಯಲ್ಲಿ ಕಾರ್ಯಕ್ರಮವನ್ನು ನಾವು ಇವತ್ತು ಈ ಸುಂದರ ವಾತಾವರಣದಲ್ಲಿ ನಾವು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದ ಸಂಪೂರ್ಣವಾದಂಥ ವ್ಯವಸ್ಥೆಯನ್ನು ಮತ್ತು ಸಂಪೂರ್ಣವಾದಂಥ ಒಂದು ಆರ್ಥಿಕ ವೆಚ್ಚವನ್ನು ಕೂಡ ಸ್ವತಃ ಅವರೇ ಭರಿಸಿಕೊಂಡು ನಮಗೆ ಒಂದು ಭರವಸೆಯನ್ನು ನೀಡಿದ್ದಾರೆ, ನಮಗೆ ಒಂದು ಧೈರ್ಯವನ್ನು ಕೂಡ ತುಂಬಿದ್ದಾರೆ. ಅವರು ಒಬ್ಬ ಉದ್ಯಮಿ ಹೌದು, ಅವರು ಒಬ್ಬ ಕ್ಲಾಸ್ 1 ಗುತ್ತಿಗೆದಾರರು ಕೂಡ ಹೌದು, ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಒಬ್ಬ ಧಾರ್ಮಿಕ ಶ್ರದ್ಧಾಳು ಕೂಡ ಹೌದು. ಅದು ನಮಗೆ ದೊಡ್ಡ ಬಲವನ್ನು ಕೊಡುವಂಥದ್ದು ಈ ರೀತಿಯ ಕೆಲಸವನ್ನು ಮಾಡುವುದಕ್ಕೆ. ಜೊತೆಗೆ ಸಮಾಜ ಸೇವೆಯಲ್ಲೂ ಕೂಡ ಅತ್ಯಂತ ಪ್ರೀತಿಯನ್ನು ಕಾಳಜಿಯನ್ನು ಇರಿಸಿಕೊಂಡಂಥ ಒಬ್ಬ ಸಹೃದಯಿ ವ್ಯಕ್ತಿ. ಅವರ ಜೊತೆ ಒಡನಾಡಿದವರಿಗೆ ಗೊತ್ತಿದೆ, ಅವರು ತುಂಬ ಹಾಸ್ಯ ಪ್ರವೃತ್ತಿ ಉಳ್ಳವರು ಮತ್ತು ಅವರೊಬ್ಬರು ಹಾಸ್ಯದ ಖಜಾನೆ ಅವರು. ಅವರ ಜೊತೆ ಕುಳಿತರೆ ನಮ್ಮ ಎಲ್ಲ ಆಯಾಸಗಳು ಮತ್ತು ಸಾಧಾರಣ ಮಟ್ಟಿಯ ಎಲ್ಲ ಕಾಯಿಲೆಗಳು ಮದ್ದು ಇಲ್ಲದೆ ಗುಣ ಆಗ್ತದೆ. ಆ ರೀತಿಯ ಒಂದು ಹಾಸ್ಯವನ್ನು ಹೇಳುವಂಥ ಒಬ್ಬ ವ್ಯಕ್ತಿ ಕೂಡ ಹೌದು. ಇತ್ತೀಚೆಗೆ ಎಣ್ಮೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಅಲ್ಲಿ ಸ್ಪರ್ಧಿಸಿದಂಥ 12 ಅಭ್ಯರ್ಥಿಗಳಲ್ಲಿ 12 ಅಭ್ಯರ್ಥಿಗಳ ಕೂಡ ಒಂದೇ ಬಣದಿಂದ ಗೆದ್ದಿದ್ದಾರೆ. ಆ ಬಣಕ್ಕೆ ಅತ್ಯಂತ ಹೆಚ್ಚು ಮತವನ್ನು ಪಡ್ಕೊಂಡು ಜನಪ್ರಿಯತೆಯಿಂದ ಗೆದ್ದವರು ಶ್ರೀ ರಾಜೇಂದ್ರ ಪ್ರಸಾದ್ ಶೆಟ್ಟಿ. ಅದು ಕೂಡ ನಮಗೆ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿಗೆ ನ್ಯೂಸ್ ಪುತ್ತೂರಿಗೆ ಸಿಕ್ಕಿದ ಒಂದು ಕಿರೀಟ ಅಂತ ನಾವು ಭಾವಿಸಿಕೊಳ್ತೇವೆ. ಅಂತಹ ಒಬ್ಬ ಸಹೃದಯ ವ್ಯಕ್ತಿ ಸಭಾಧ್ಯಕ್ಷ ಸ್ಥಾನದಿಂದ ನಮ್ಮನ್ನುದ್ದೇಶಿಸಿ ಮಾತಾಡಬೇಕು ಸರ್, ಪ್ಲೀಸ್. ಪುತ್ತೂರಿನ ಅಧಿಪತಿ ಶ್ರೀ ಮಹಾಲಿಂಗೇಶ್ವರ ದೇವರ ಅಡಿದಾವರಿಗಳಿಗೆ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ, ಈ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ನ್ಯೂಸ್ ಪುತ್ತೂರು ಇದರ ದಿವ್ಯ ದರ್ಶನ ಪುಸ್ತಕ ಬಿಡುಗಡೆ ಸಮಾರಂಭದ ಸಭಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಸಭಾ ಕಾರ್ಯಕ್ರಮದ ಉದ್ಘಾಟಕರು ಹಾಗೂ ಪುತ್ತೂರಿನ ಇಬ್ಬರು ಮುತ್ತುಗಳಲ್ಲಿ ಒಬ್ಬರಾದಂತಹ ಸ್ವರ್ಣೋದ್ಯಮಿಗಳು ಮತ್ತು ಶಿಕ್ಷಣ ಪ್ರೇಮಿಗಳು, ಧಾರ್ಮಿಕ ಮುಂದಾಳುಗಳು ಆದಂತಹ ಶ್ರೀ ಬಲರಾಮಾಚಾರ್ಯ ಅವರೇ, ಅದೇ ರೀತಿ ಈ ಪುಸ್ತಕ ಬಿಡುಗಡೆಯನ್ನು ನೆರವೇರಿಸಿಕೊಟ್ಟಂತಹ ಶ್ರೀ ಸತ್ಯಶಂಕರ ಭಟ್ ಇವರು ಪುತ್ತೂರಿನ ಮತ್ತೊಬ್ಬ ಮುತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಂದಿನ ಯುವಕರಿಗೆ ರೋಲ್ ಮಾಡೆಲ್ ಆದಂತಹ ಶ್ರೀ ಸತ್ಯಶಂಕರ ಭಟ್ ಅವರೇ, ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ನಮ್ಮ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ಈ ನ್ಯೂಸ್ ಪುತ್ತೂರಿಗೆ ಆರಂಭದಿಂದಲೂ ಮಾರ್ಗದರ್ಶನವನ್ನು ನೀಡ್ತಾ
ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವಲ್ಲಿ ಆಗಾಗ ನಮಗೆ ಎಚ್ಚರಿಸ್ತಾ ನಮ್ಮ ಸಂಸ್ಥೆಯ ಪ್ರತಿ ಆಗುಹೋಗುಗಳನ್ನು ಫೋನಿನ ಮುಖಾಂತರ ವಿಚಾರಿಸ್ತಾ ಈ ಪುತ್ತೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮೌಲ್ಯಾಧಾರಿತ ರಾಜಕಾರಣವನ್ನು ಮಾಡಿದಂತಹ ಶ್ರೀ ಸಂಜೀವ ಮಠಂದೂರ್ ಅವರೇ ಅದೇ ರೀತಿ ಯುವ ಉದ್ಯಮಿ ಮತ್ತು ಈಗಾಗಲೇ ನಾನು ಅವ್ರು ನೋಡಿದರೆ ಅವರಿಷ್ಟು ಮಾತಾಡ್ತಾರ ಅಂತ ಅನ್ನಿಸ್ತಾ ಇತ್ತು ನನಗೆ. ಯುವ ಉದ್ಯಮಿ ಪ್ರದೀಪ್ ಪಾರ್ಗೌಡ ಅವರೇ, ಅದೇ ರೀತಿ ನಮ್ಮ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ನಿರ್ದೇಶಕರು ವೇದಿಕೆಯಲ್ಲಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿ ಎಲ್ಲ ಸಮಾನ ಮನಸ್ಕರ ತಂಡವನ್ನು ಕಟ್ಟಿ ಇಂಥ ಒಂದು ಯೋಜನೆಯ ರೂಪದಲ್ಲಿ ಇಳಿಸಲಿಕ್ಕೆ ನನ್ನೊಟ್ಟಿಗೆ ನನ್ನ ಹೆಸರು ಮಾತ್ರ ದುಡಿಯೋರ ತಂಡ ಯಾವುದು ಅಂತ ನೀವಿದ್ದರೆ ನಿಮಗೆ ಗೊತ್ತಾಗ್ಬೋದು. ಅದೇ ರೀತಿ ವೇದಿಕೆಯಲ್ಲಿ ಒಂದು ಬದಿಯಿಂದ ನಮ್ಮ ಯುವ ನಿರ್ದೇಶಕರೆಲ್ಲ ಇದ್ದಾರೆ. ಅವರೆಲ್ಲರ ಹೆಸರನ್ನು ನಿಮಗೆಲ್ಲ ಗೊತ್ತಿರಬಹುದು, ಪರಿಚಯ ಇದೆ. ನಾನು ಇವತ್ತಲ್ಲಿ ಅದನ್ನು ಉಲ್ಲೇಖಿಸ್ತಾ ಇಲ್ಲ. ಅದೇ ರೀತಿ ವೇದಿಕೆಯ ಎದುರು ಭಾಗದಲ್ಲಿರುವಂಥ ಎಲ್ಲ ನಮ್ಮ ಗಣ್ಯಾತಿಥಿಗಳು ಎಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಇಲ್ಲಿರುವಂಥ ಎಲ್ಲರೂ, ಯಾಕಂತ ಹೇಳಿದರೆ ಈ ಕಾರ್ಯಕ್ರಮ ಎಲ್ಲ ಕಡೆ ಲೈವ್ ಆಗ್ತಾ ಇದೆ. ಇಲ್ಲಿರುವಂಥ ಇಷ್ಟು ಜನರಲ್ಲದೆ ಸುಮಾರು 10,000ಕ್ಕಿಂತ ಮಿಕ್ಕ ಜನರು ಇದನ್ನು ನೋಡ್ತಾ ಇದ್ದಾರೆ. ಆದ ಕಾರಣ ಈ ಒಂದು ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಮಗೊಂದು ಆಸೆ ಇತ್ತು. ಆದರೆ ಅದು ಕಾರಣಾಂತರಗಳಿಂದ ಸಾಧ್ಯ ಆಗಲಿಲ್ಲ. ಮುಂದೆ ಮಹಾಲಿಂಗೇಶ್ವರನ ಅನುಗ್ರಹದಲ್ಲಿ ಅದು ಸಾಧ್ಯ ಆಗ್ಬೋದು. ಆಗ ನೀವೆಲ್ಲರೂ ಅದಕ್ಕೆ ಸಾಕ್ಷಿಗಳಾಗಿರ್ತೀರಿ ಅಂತೇಳಿ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಈವರೆಗೆ ಏನು ಮಾಡಿದೆ ಅಂತ ಹೇಳೋದನ್ನು ನಮ್ಮ ವಿಡಿಯೋ ಮುಖಾಂತರ ಆಗಲಿ ಅತಿಥಿಗಳಾಗಲಿ ಮಾತಾಡಿದವರೆಲ್ಲ ಹೇಳಿದ್ದಾರೆ. ಅದನ್ನು ನಾನು ಮತ್ತೊಮ್ಮೆ ಉಲ್ಲೇಖಿಸುವಂಥ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದರೆ ಟೀಕೆಗಳು ಸಾಯ್ತವೆ, ಕೆಲಸ ಮಾತಾಡ್ತದೆ ಅಂತ ಆಗಬೇಕು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ನಮ್ಮ ಆ ಕೆಲಸ ಮಾಡುವಂಥ ಮನೋಭಾವ ಬೇಕು ಮತ್ತು ಸಮಾನ ಮನಸ್ಕತೆ ಬೇಕು. ಯಾಕಂತ ಹೇಳಿದರೆ ಇವತ್ತಿನ ಈ ಸಮಾಜದಲ್ಲಿ ನಮಗೆ ಸೂಕ್ತ ಮಾರ್ಗದರ್ಶನ ಮತ್ತು ನಮ್ಮ ಹಿನ್ನೆಲೆ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರಗಳ ಬಗ್ಗೆ ತಿಳಿಸಿಕೊಡುವಂಥ ಅವಶ್ಯಕತೆ ತುಂಬ ಇದೆ ಅಂತೇಳಿ ನನ್ನ ಭಾವನೆ. ಅದೇ ರೀತಿ ನಾವು ಈ ನ್ಯೂಸ್ ಪುತ್ತೂರು ಆರಂಭ ಮಾಡುವ ಸಮಯದಲ್ಲಿ ನಮಗೊಂದು ಕೆಲವೊಂದು ನಮ್ಮ ವಿಷನ್ಗಳಿತ್ತು ಸರ್ ಹೇಳಿದಾಗೆ. ಯಾಕಂತ ಹೇಳಿದರೆ ನಾವು ಈಗ ಪ್ರತಿಯೊಂದು ಮಾಧ್ಯಮ ಕ್ಷೇತ್ರದಲ್ಲಿ ಯಾರೆಷ್ಟೇ ಹೇಳಿದರೂ ಕೂಡ ಕೆಲವೊಂದು ಪಕ್ಷಪಾತ, ಸ್ವಜನ ಪಕ್ಷಪಾತ ಅಂತ ಕೆಲವೊಂದು ಸನ್ನಿವೇಶಗಳು ಸೃಷ್ಟಿ ಆಗ್ತಾ ಇದೆ. ಯಾಕಂತ ಹೇಳಿದರೆ ಯಾರು ಯಶಸ್ಸಿನ ಉತ್ತುಂಗದಲ್ಲಿರ್ತಾರೆ ಅಂಥವರನ್ನು ಏನಾದರೊಂದು ಚಿಕ್ಕ ವಿಷಯಗಳನ್ನ ಇಟ್ಕೊಂಡು ಅವರನ್ನು ತುಳಿಯುವಂಥ ಕೆಲಸ ಅಥವಾ ಅವರ ಜನಪ್ರಿಯತೆಯನ್ನು ಕಡಿಮೆ ಮಾಡುವಂಥ ಕೆಲವೊಂದು ವ್ಯಕ್ತಿಗಳು ಇರ್ತಾರೆ. ಅದಕ್ಕೆ ಬೇಕಾಗಿ ನಮ್ಮ ಈ ನ್ಯೂಸ್ ಪುತ್ತೂರು ಚಾನೆಲ್ನಲ್ಲಿ ಯಾವುದೇ ಒಂದು ದುಡ್ಡಿನ ವಿಷಯ ಆಗಲಿ ಯಾವುದೇ ಇಲ್ಲ, ದೊಡ್ಡ ದೊಡ್ಡ ಉದ್ಯಮಗಳಿಗಾಗಲಿ ಅಥವಾ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಾಗಲಿ ಏನೇ ಸಮಸ್ಯೆಗಳಾದರೂ ನಮ್ಮ ನ್ಯೂಸ್ ಪುತ್ತೂರಿಗೆ ಒಂದು ಕಾಲ್ ಮಾಡಿ ಹೇಳಿದರೆ ಅದಕ್ಕೊಂದು ನ್ಯಾಯ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತ ಪ್ರಥಮ ಉದ್ದೇಶದಿಂದ ಮಾಡಿದಂತಹ ಈ ಒಂದು ನ್ಯೂಸ್ ಪುತ್ತೂರು ಸಂಸ್ಥೆ. ಈಗಾಗಲೇ ನಮ್ಮ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿನ ಮಾಡಿದ ಕೆಲಸದ ಬಗ್ಗೆ ಹೇಳಿದ್ದೇವೆ. ಮುಂದೆ ನಾವೇನು ಮಾಡಬೇಕು ಅಂತ ಹೇಳಿ ನಮ್ಮ ನಿಶ್ಚಯ ಮಾಡಿಕೊಂಡಿದ್ದೇವೆ. ಅದರ ಬಗ್ಗೆ ಒಂದೆರಡು ಮಾತಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ನಾವು ಮುಂದಕ್ಕೆ ಬೇರೆ ಬೇರೆ ಟ್ರಸ್ಟ್ಗಳು ಮತ್ತು ಚಾರಿಟೇಬಲ್ ಟ್ರಸ್ಟ್ಗಳು ಬೇರೆ ಬೇರೆ ಸಮಾಜದ ವ್ಯವಸ್ಥೆಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಕೈ ಜೋಡಿಸ್ತಾ ಇದೆ. ಆದರೆ ನಾವು ಅವರಿಗಿಂತ ಭಿನ್ನವಾದಂಥ ಯಾವುದಾದ್ರೂ ಒಂದು ಸಮಸ್ಯೆಗಳು ಬಾಕಿ ಇದ್ದರೆ ಅದನ್ನು ಕೈಗೆತ್ತಿಕೊಂಡು ಸಮಾಜಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ಸಾರುವಂಥ ಕೆಲಸಗಳಾಗಬೇಕು ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಪುತ್ತೂರಿನ ಕೆಲ ಭಾಗಗಳಾಗಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ
ಯಾರಾದರೂ ರೋಗಿಗಳಿದ್ದರೆ ಅಂಥವರನ್ನು ಮಂಗಳೂರಿಗೆ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಆರಂಭದಲ್ಲಿ ಅವರ ಆಸ್ಪತ್ರೆಗೆ ಸೇರಿಸುವಂಥ ಸಂದರ್ಭದಲ್ಲಿ ತುಂಬ ಕಷ್ಟಗಳಾಗ್ತಾ ಇದೆ. ಅದರ ಬಗ್ಗೆ ಕೆಲವೊಂದು ಅವರಿಗೆ ಮಾಹಿತಿ ಇರುವುದಿಲ್ಲ. ಕ್ಷಮಿಸಿ, ಆರೋಗ್ಯದ ಸ್ವಲ್ಪ ಸಮಸ್ಯೆ ಇದೆ. ಅಂಥ ಒಂದು ವ್ಯಕ್ತಿಗಳಿಗೆ ಮಂಗಳೂರಲ್ಲಿ ಅವರಿಗೆ ಆಸ್ಪತ್ರೆಯನ್ನು ಕರ್ಕೊಂಡೋಗಿ ಅವರನ್ನು ಅಡ್ಮಿಟ್ ಮಾಡುವಂಥ ವ್ಯವಸ್ಥೆ ಮತ್ತು ಅವರಿಗೆ ಅವರ ಮನೆಯವರಿಗೆ ಸುದ್ದಿ ಮುಟ್ಟಿಸುವಂಥ ಎಲ್ಲ ಕೈಗಾರಿಕೆಗಳಿಗೆ ನಮ್ಮದೇ ಸಂಸ್ಥೆಯಿಂದ ಯಾವುದಾದ್ರೂ ಸಿಬ್ಬಂದಿಯನ್ನು ನೇಮಿಸಿ ಅವರನ್ನಲ್ಲಿ ಮಂಗಳೂರಲ್ಲಿ ನಿಲ್ಲಿಸಿ ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ವ್ಯವಸ್ಥೆಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಈಗ ನಮ್ಮ ಪುತ್ತೂರು ತಾಲೂಕನ್ನು ಕೇಂದ್ರೀಕೃತವಾಗಿ ನಾವು ಕಾರ್ಯಾಚರಿಸ್ತಿರುವಂತಹ ನಮ್ಮ ಟ್ರಸ್ಟನ್ನು ಮುಂದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗಾಗಲಿ ಮತ್ತು ಮುಂದಕ್ಕೆ ಮುಂದುವರಿಸಂತಹ ಯೋಚನೆಗಳಿವೆ. ಅದಕ್ಕೆ ಸಹ ಶ್ರೀ ಮಹಾಲಿಂಗೇಶ್ವರ ದೇವರು ನಮಗೆ ಅನುಗ್ರಹ ಮಾಡಲಿ ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಟ್ರಸ್ಟಿನ ಎಲ್ಲ ನಿರ್ದೇಶಕರ ಸಹಕಾರ, ಅದರಲ್ಲೂ ನಮ್ಮ ಈ ದಿವ್ಯ ದರ್ಶನ ಪುಸ್ತಕಕ್ಕೆ ನಾನು ನಮ್ಮ ಪ್ರಾನ್ಸಿಪಾಲರಾದ ಶ್ರೀರಾಮ್ ಕೇವಲ ಸರ್ ಮತ್ತು ನಾಗೇಶ್ ಕೆಡೆಂಜಿ ಮತ್ತು ವಸಂತ್ ವೀರಮಂಗಲ ಮತ್ತೆಲ್ಲರೂ ಸಹಕರಿಸ್ತಾರೆ. ಆದರೆ ಅವರನ್ನು ನಾನು ಪ್ರಮುಖವಾಗಿ ಈ ಪುಸ್ತಕದಲ್ಲಿ ಅವರು ಪಟ್ಟಂಥ ಶ್ರಮ, ಅದೇ ರೀತಿ ನಮ್ಮ ಸಿಬ್ಬಂದಿಗಳು ಅವರು ಸಹ ಈ ಪುಸ್ತಕಕ್ಕೆ ಬೇಕಾಗಿ ಪಟ್ಟಂಥ ಶ್ರಮವನ್ನು ನಾನು ನೆನೆಸ್ಕೊಳ್ಳಲೇಬೇಕು. ನಿಮ್ಮೆಲ್ಲರ ಕಾರ್ಯಕ್ಕೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೀವು ಮಾಡಿದಂಥ ಕಾರ್ಯಕ್ಕೆ ಆ ದೇವರ ಆಶೀರ್ವಾದ ನಿಮಗೆ ಖಂಡಿತ ಇದೆ. ಅದೇ ರೀತಿ ನಮಗೆ ಸಹಕರಿಸಿ ಎಲ್ಲ ರೀತಿಯಲ್ಲಿ ಸಹಕರಿಸಿದ ನಮ್ಮ ಶಿವಾಮೃತ ಬುಕ್ಕಿನ ಜಾಹೀರಾತುದಾರರು ಸಹ ನೀವು ಕೊಟ್ಟಂಥ ಯಾವುದೇ ಒಂದು ದುಡ್ಡು ನಮ್ಮ ನಾವು ಮೀಟಿಂಗಲ್ಲಿ ಕುಡಿಯುವ ಒಂದು ಚಹಾ ತಿಂಡಿಯನ್ನು ಸಹ ನಮ್ಮದೇ ಖರ್ಚಿನಲ್ಲಿ ಭರಿಸ್ತೇವೆ. ನೀವೇನಾದರೂ ನಮಗೆ ಜಾಹೀರಾತು ರೂಪದಲ್ಲಿ ಯಾವುದೇ ರೂಪದಲ್ಲಿ ನಮಗೆ ಸಹಕರಿಸಿದರೆ ಖಂಡಿತ ಅದು ಯಾರಿಗೆ ಅದರ ಅವಶ್ಯಕತೆ ಇದೆ ಅದನ್ನು ಮುಟ್ಟಿಸುವಂಥ ಕೆಲಸವನ್ನು ನಾವು ಖಂಡಿತ ಮಾಡ್ತೇವೆ. ಯಾರು ಸಹ ನಮ್ಮ ನಿರ್ದೇಶಕರಲ್ಲಿ ಇದರಲ್ಲಿ ಯಾವುದೇ ಫಲಾಪೇಕ್ಷೆಗೆ ಇಲ್ಲದೆ ಬಂದಂಥ ಎಲ್ಲ ಜನ ಯಾರೊಬ್ಬರು ನಮಗೇನಾದರೂ ಇದರಿಂದ ಫಲಾಪೇಕ್ಷೆ ಬೇಕು ಅಂತ ಖಂಡಿತ ಯಾರು ನಿರೀಕ್ಷೆಯೂ ಮಾಡ್ತಾ ಇಲ್ಲ. ಇಷ್ಟವರೆಗೆ ನಮಗೆ ಅಂತಹ ಒಂದು ವ್ಯವಸ್ಥೆಯೂ ನಮ್ಮಲ್ಲಿಲ್ಲ. ಯಾರಾದರೂ ನಮಗೆ ಸಹಾಯ ಚಾಚಿದರೆ ಅದು ಖಂಡಿತ ಅದಕ್ಕೆ ಬೇಕಾದ ನೀವು ಕೊಟ್ಟಂತಹ ದುಡ್ಡು ಅದು ಎಲ್ಲಿಗೆ ಮುಟ್ಟಿದೆ, ಯಾರಿಗೆ ಸಹಾಯ ಆಗಿದೆ ಅಂತೇಳಿ ಖಂಡಿತ ತಿಳಿಸ್ತೇವೆ ಸರ್. ಅದೇ ರೀತಿ ನಮ್ಮ ಈ ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ನ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಈ ಒಂದು ವ್ಯವಸ್ಥೆಯ ಬಗ್ಗೆ ಹಾಗಾಗಿ ನಮ್ಮ ಸೀತಾರಾಮ್ ಸರ್ ಅವರು ಮಧ್ಯೆ ವಿವರಿಸ್ತಾ ಇದ್ದಾರೆ. ಅದೇ ರೀತಿ ಮುಂದೆ ಕೂಡ ನಮ್ಮ ಈ ಸಂಸ್ಥೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ನಡೆಸಿ ತಮ್ಮನ್ನು ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಮಗೆ ಉತ್ಸಾಹ ಸ್ಫೂರ್ತಿಯನ್ನು ತುಂಬುವಂಥ ಕೆಲಸವನ್ನು ತಾವುಗಳು ಮಾಡಿದರೆ ಮುಂದುವರಿಸಿಕೊಂಡು ಹೋಗುವಂಥ ಕೆಲಸವನ್ನು ನಾವು ಖಂಡಿತ ಮಾಡ್ತೇವೆ ಅಂತೇಳಿ ಎಲ್ಲರಲ್ಲಿ ಪ್ರಾರ್ಥಿಸುತ್ತಾ, ಅದೇ ರೀತಿ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತು ಎಲ್ಲ ನಮ್ಮ ಅತಿಥಿಗಳು ಈಗ ನಮ್ಮ ಆತಿಥ್ಯವನ್ನು ಸ್ವೀಕರಿಸಿಯೇ ತೆರಳಬೇಕು ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸಭಾಧ್ಯಕ್ಷರ ಅನಿಸಿಕೆಯನ್ನು, ಅವರ ವಿಷನ್ನನ್ನು, ಚಿಂತನೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಹಿಂದಿ ಭಾಷೆಯ ಶಾಯಿರಿ ನನಗೆ ನೆನಪಾಗ್ತದೆ. ಬಾತ್ ಹಿ ಬಾತೋ ಮೇ ವಿಶ್ವಾಸ ಬದಲ್ ಜಾತಾ ಹೈ, ರಾತ್ ಹಿ ರಾತೋ ಮೇ इतिहास बदल जाता है. बात ही बातों में विश्वास बदल जाता है, रात ही रातों में इतिहास बदल जाता है. और मैं चाहूँ तो तुम चाहो तो हम सभी चाहे तो, ನಾವೆಲ್ಲರೂ ಬಯಸಿದರೆ ಇತಿಹಾಸ ಕ್ಯಾ ವಿಶ್ವಾಸ ಕ್ಯಾ ಸಾರೆ ಜಮಾನ ಬಿ ಬದಲ್ ಜಾತಾ ಹೈ. ಇಂಥ ಸುಮನಸರು ತುಂಬಿದಂಥ ಈ ಸಭೆಯಲ್ಲಿ ಅಧ್ಯಕ್ಷರ ಚಿಂತನೆ ಯಾವುದಿದೆ, ಇದಕ್ಕೆ ನಾವೆಲ್ಲರೂ ಕೈ ಜೋಡಿಸಿದರೆ ಖಂಡಿತ ಈ ಪುತ್ತೂರಿನ ಭಾಗದಲ್ಲಿ ಹೊಸತೊಂದು ಇತಿಹಾಸ ನಿರ್ಮಾಣ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂಥದ್ದನ್ನು ಅಧ್ಯಕ್ಷರೇ ಖಂಡಿತವಾಗಿ ಈ ಸುಮನಸರ, ಈ ಪ್ರಬುದ್ಧರ, ಈ ಆಡ್ಯರ ಸಮ್ಮುಖದಲ್ಲಿ ನಾನು ಪ್ರಸ್ತುತಪಡಿಸುವುದಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ನಾವು ಕಾರ್ಯಕ್ರಮದ ಇನ್ನೊಂದು ಅತ್ಯಾಕರ್ಷಕ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಎಲ್ಲರೂ ಕೂಡ ಲಕ್ಕಿಗಳೇ. ಅವಲಕ್ಕಿ ಹಾಗೆ ಆಗುವುದಿಲ್ಲ. ಎಲ್ಲರೂ ಕೂಡ ಲಕ್ಕಿ. ಕೆಲವರು ಸ್ವಲ್ಪ ಹೆಚ್ಚು ಲಕ್ಕಿ, ಕೆಲವರು ಸ್ವಲ್ಪ ಕಡಿಮೆ ಲಕ್ಕಿ. ಕುಲ್ನಡ್ತು ಲಕ್ಕೊಡ್ಚಿ ಲಕ್ಕಿ ಅಂತ ಹೇಳಿದ್ದಲ್ಲ. ಈಗ ಎಲ್ಲರೂ ಕೂಡ ನಿಮ್ಮ ಹೆಸರು ಮತ್ತು ಮೊಬೈಲ್ ಸಂಖ್ಯೆಯನ್ನು ಅದೃಷ್ಟದ ಪೆಟ್ಟಿಗೆಗೆ ಹಾಕಿದ್ದೀರಿ. ನಮ್ಮ ಸಿಬ್ಬಂದಿ ವರ್ಗದವರನ್ನು ನಾನು ವಿನಂತಿ ಮಾಡ್ತಾ ಇದ್ದೇನೆ, ಆ ಅದೃಷ್ಟವನ್ನು ಹೊತ್ತು ತನ್ನಿ ವೇದಿಕೆಗೆ. ಇಂದು ಒಬ್ಬ ಆದರ್ಶ ಉದ್ಯಮಿಯಾಗಿ
ಒಬ್ಬ ಸರಳ ವ್ಯಕ್ತಿಯಾಗಿ ಶೂನ್ಯದಿಂದ ಮಾನ್ಯತೆಯ ಕಡೆಗೆ ಬಂದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಶ್ರೀಯುತ ಸತ್ಯಶಂಕರ್ ಭಟ್ ಅವರು ನಮ್ಮ ದಿವ್ಯ ದರ್ಶನ ಪುಸ್ತಕದ ಮುಖಪುಟವನ್ನು ಕೂಡ ಅನಾವರಣಗೊಳಿಸಿದವರು. ಅವರ ಅಮೃತ ಹಸ್ತದಿಂದ ನಾವು ಅದೃಷ್ಟವಂತ ವ್ಯಕ್ತಿಗಳು ಯಾರು, ನಮ್ಮ ನಿರ್ದೇಶಕರು ಯಾರು ಹೆಸರು ಹಾಕಲಿಲ್ಲ ಸರ್. ನಮ್ಮ ನಿರ್ದೇಶಕರನ್ನು ಹೊರತುಪಡಿಸಿ ಉಳಿದ ಎಲ್ಲರಿಗೂ ಕೂಡ ಇಟ್ಸ್ ಎ ಓಪನ್ ಫೋರಮ್, ಎಲ್ಲರಿಗೂ ಕೂಡ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ದಯವಿಟ್ಟು ತನ್ನಿ ಶ್ರೀಯುತ ಸತ್ಯಶಂಕರ್ ಭಟ್ ಸರ್, ಹಾಗೆ ಬಲರಾಮಾಚಾರ್ಯರ ಒಂದು ಅನುಮತಿಯೊಂದಿಗೆ ನಾವು ಈ ಒಂದು ಅದೃಷ್ಟವಂತ ವ್ಯಕ್ತಿಯ ಘೋಷಣೆಯನ್ನು ಮಾಡಲಿಕ್ಕಿದ್ದೇವೆ. ದಯವಿಟ್ಟು ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ಆ ಅದೃಷ್ಟವಂತ ವ್ಯಕ್ತಿಗೆ ಅದೃಷ್ಟ ಒಲಿಲಿ ಈ ಪುತ್ತೂರು. ರವೀಂದ್ರ ಕುಮಾರ್ 9999991005 ರವೀಂದ್ರ ಕುಮಾರ್ ಅವರು ಇವತ್ತಿನ ಅದೃಷ್ಟ ವ್ಯಕ್ತಿಯಾಗಿ ಆಯ್ಕೆಯಾಗಿದ್ದಾರೆ. ದಯವಿಟ್ಟು ರವೀಂದ್ರ ಕುಮಾರ್ ದಯವಿಟ್ಟು ವೇದಿಕೆಗೆ ಬನ್ನಿ, ದಯವಿಟ್ಟು ಇದರಲ್ಲಿ ಯಾವುದೇ ಫಿಕ್ಸಿಂಗ್ ಇಲ್ಲ. ಬಹಳ ಇಂಟ್ರೆಸ್ಟಿಂಗ್ ಆದಂಥ ವಿಷಯ. ನನ್ನ ವೆರಿ ನೇಬರ್ ರವೀಂದ್ರ ಕುಮಾರ್ ಅವರು ಮುನಿಸಿಪಾಲಿಟಿಯಲ್ಲಿ ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈ ಚೀಟಿಯನ್ನು ಆಯ್ಕೆ ಮಾಡಿಕೊಟ್ಟದ್ದು ಸತ್ಯಶಂಕರ್ ಸರ್, ನಾನಲ್ಲ. ಆದರೆ ನನಗೆ ಅದೊಂದು ಹೆಚ್ಚಿನ ಖುಷಿ ಕೊಟ್ಟಿದೆ. ಹಾಗೆ ಅವರ ಧರ್ಮಪತ್ನಿ ಶಶಿಕಲಾ ಅವರು ಕೊಟ್ಟಿದ್ದಾರೆ. ದಯವಿಟ್ಟು ಬನ್ನಿ, ಶಶಿ ಅಕ್ಕ ದಯವಿಟ್ಟು ಬನ್ನಿ. ಹಾಗೆ ಶ್ರೀಮತಿ ಶಶಿಕಲಾ ಅವರು ಕೂಡ ಒಳ್ಳೆಯ ಕಲಾವಂತಿಕೆಯಿಂದ ಕೂಡಿದಂಥ ಶ್ರೀಮತಿ ಶಶಿಕಲಾ ಅವರು ದಂಪತಿಗಳು ಈ ಅದೃಷ್ಟವಂತ ಬಹುಮಾನವನ್ನು ಪಡೆದುಕೊಳ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯನ್ನು ಅವರಿಗೆ ಕೊಡಿ ಸರ್. ನಾವು ಇನ್ನೊಬ್ಬರು ಅದೃಷ್ಟ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾ ಇದ್ದೇವೆ. ಭಾವಗೂ ಭಾವಬಲ ಅಂತ ಹೇಳ್ತಾರೆ. ಹಾಗಾಗಿ ಸತ್ಯಶಂಕರ್ ಅವರ ಭಾವ ಶ್ರೀಯುತ ಆಚಾರ್ಯ ಸರ್, ತಾವು ಇನ್ನೊಬ್ಬ ಅದೃಷ್ಟವಂತ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಕೊಡಬೇಕು. ನೋಡೋಣ ಅದೃಷ್ಟ ಲಕ್ಷ್ಮಿ ಯಾವ ಕಡೆಗೆ ಹೋಗ್ತಾ ಇದೆ. ಶ್ರೇಷ್ಠ ಪಿ ದಯವಿಟ್ಟು ಬನ್ನಿ. ಯಾರು ಶ್ರೇಷ್ಠ ಪುಟಾಣಿಯ ನಿಮ್ಮ ಪೋಷಕರು ಕೂಡ ದಯವಿಟ್ಟು ಬನ್ನಿ. ನಮ್ಮ ಇನ್ನೊಂದು ಖುಷಿ ಕೊಡುವಂಥ ಸಂಗತಿ, ನಾವು ನಿರ್ದೇಶಕರು ಯಾರು ಕೂಡ ಅದೃಷ್ಟಕ್ಕೆ ಪ್ರಯತ್ನ ಮಾಡಲಿಲ್ಲ. ಆದರೆ ನಮ್ಮ ನಿರ್ದೇಶಕರಲ್ಲಿ ಓರ್ವರಾದಂಥ ಶ್ರೀಯುತ ಪ್ರಸಾದ್ KN ಅವರ ಮಗಳು ಶ್ರೇಷ್ಠ ಅವರಿಗೆ ಅದೃಷ್ಟವಲ್ಲಿದೆ. ಪ್ರಸಾದ್ ದಯವಿಟ್ಟು ಎದುರು ಬನ್ನಿ. ಶ್ರೇಷ್ಠ ಮತ್ತು ಶ್ಲೋಕ ಇಬ್ಬರು ಮಕ್ಕಳನ್ನು ಪಡೆದಂಥ ಪ್ರಸಾದ್ ಮತ್ತು ಅವರ ಧರ್ಮಪತ್ನಿಯವರು ಈ ಬಹುಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಎಲ್ಲ ಅದೃಷ್ಟವಂತರಿಗೆ ನಾವು ಧನ್ಯವಾದವನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೆ ನಾವು ಕಾರ್ಯಕ್ರಮದ ಕೊನೆಯ 2 ಭಾಗಕ್ಕೆ ನಾವು ಅಣಿಯಾಗ್ತಾ ಇದ್ದೇವೆ. ಈ ಕಾರ್ಯಕ್ರಮಗಳು ಮುಗಿದ ನಂತರ ಸಂಚುವಸ್ ಫುಡ್, ಅತ್ಯಂತ ರುಚಿಕರವಾದಂಥ ಆಹಾರ ನಿಮಗಾಗಿ ತಯಾರಾಗಿದೆ. ಬೇಕಾದವರಿಗೆ ಬೇಕಾದ ನಮೂನೆಯ ಆಹಾರವೂ ಕೂಡ ತಯಾರಾಗಿದೆ. ಎಲ್ಲವೂ ಸಿದ್ಧವಾಗಿದೆ. ನಮ್ಮ ಘನ ಅಧ್ಯಕ್ಷರು ಅದೆಲ್ಲವನ್ನು ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗ ನಾವು ಧನ್ಯವಾದ ಸಮರ್ಪಣೆಯ ಕಡೆಗೆ ಹೋಗ್ತಾ ಇದ್ದೇವೆ. ನಮ್ಮ ನಿರ್ದೇಶಕರಲ್ಲಿ ಓರ್ವರಾದಂಥ ಭಾರತ ಸರ್ಕಾರದ ನೋಟರಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಧಾರ್ಮಿಕ ಕ್ಷೇತ್ರದಲ್ಲಿ ಇದೆ ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ದೇವಳದಲ್ಲಿ ಹಿಂದಿನ ಸಮಿತಿಯಲ್ಲಿ ಆಡಳಿತ ಮುಕ್ತೇಸರ ಜೊತೆ ಸಹಕಾರ ಕೊಡುವಂಥ ಓರ್ವರಲ್ಲಿ ಸಮಿತಿಯಲ್ಲಿ ಇದ್ದವರು ಕೂಡ. ಅವರ ವಿಶೇಷವಾಗಿ ವಿಷಯವನ್ನು ನಾನು ಉಲ್ಲೇಖಿಸಬೇಕು. ಇವತ್ತು ನಮ್ಮ ಗೌರವಾನ್ವಿತ ಮುಖ್ಯ ಅತಿಥಿಗಳಾದಂತಹ ಶ್ರೀ ಬಲರಾಮ್ ಆಚಾರ್ಯ ಅವರಿಗೆ ರೋಟರಿ ಕ್ಲಬ್ನಲ್ಲಿ ಇಟ್ ವಾಸ್ ಎ ಬ್ಯುಸಿ ಶೆಡ್ಯೂಲ್. ಆದರೆ ಮ್ಯಾಗ್ನೆಟ್ನ ಹಾಗೆ ಅಂಟಿ ಹಿಡಿದು ಅವರನ್ನು ಈ ಕಾರ್ಯಕ್ರಮಕ್ಕೆ ಎಳ್ಕೊಂಡು ಬಂದವರು ಚಿದಾನಂದ ಬೈಲಾಡಿಯವರು. ಈ ರೀತಿ ನಮ್ಮನ್ನು ಕೂಡ ಎಲ್ಲ ನಿರ್ದೇಶಕರು ಎಳ್ಕೊಂಡು ಅವರು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ನ್ಯೂಸ್ ಪುತ್ತೂರಿನಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಧನ್ಯವಾದ ಸಮರ್ಪಣೆಗಾಗಿ ಬೈಲಾಡಿ. ಇಂದಿನ ಸುಂದರ ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯ ಮುಂದಿರುವ ಎಲ್ಲ ಗೌರವಾನ್ವಿತ ಸಭಾಸದರೇ, ಕಾರ್ಯಕ್ರಮದ ಕೊನೆಯ ಅಂಗ ಧನ್ಯವಾದ ಸಮರ್ಪಣೆ.
ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಅನ್ನೋದು ಸುಮಾರು 1.5 ವರ್ಷದ ಹಿಂದೆ ಪುತ್ತೂರಲ್ಲಿ ಸಮಾನ ಮನಸ್ಕರ ಒಂದು 14 ಮಂದಿಯ ತಂಡದೊಂದಿಗೆ ಪ್ರಾರಂಭಗೊಂಡಿತ್ತು. ಪ್ರಾರಂಭಗೊಂಡ 6 ತಿಂಗಳಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವರ ಒಂದು ಶಿವಾಮೃತ ಅನ್ನೋ ಒಂದು ಸ್ಮರಣ ಸಂಚಿಕೆಯನ್ನು ಹೊರತರುವಂಥ ಕೆಲಸವನ್ನು ಕಳೆದ ವರ್ಷ ಜಾತ್ರಾ ಹೊತ್ತಿನಲ್ಲಿ ಏಪ್ರಿಲ್ 15ನೇ ತಾರೀಕಿಗೆ ಅದನ್ನು ಸಾರ್ವಜನಿಕ ಲೋಕಾರ್ಪಣೆ ಮಾಡಲಾಯಿತು. ನಂತರ ಈಗ 1.5 ವರ್ಷ ಆದಾಗ ಮತ್ತೆ ಪುತ್ತೂರು ತಾಲೂಕಿನಲ್ಲಿರುವಂಥ ಎಲ್ಲ ಧಾರ್ಮಿಕ ಕೇಂದ್ರಗಳ ಒಂದು ದಿವ್ಯ ದರ್ಶನವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ದಿವ್ಯ ದರ್ಶನದ ಮುಖಪುಟ ಬಿಡುಗಡೆ ಕಾರ್ಯಕ್ರಮ ಆಗಿದೆ. ಮುಂದಕ್ಕೆ ಸಮಗ್ರ ಗ್ರಂಥ ಕೂಡ ಇದು ಬರಲಿಕ್ಕಿದೆ. ಇಂದಿನ ಸಮಾರಂಭದ ಅಧ್ಯಕ್ಷರನ್ನು ವಹಿಸಿಕೊಂಡವರು ನಮ್ಮವರೇ ಆದಂತಹ ರಾಜೇಂದ್ರ ಪ್ರಸಾದ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಂತಹ ನನ್ನ ಆತ್ಮೀಯ ಮಿತ್ರರು ಮತ್ತು ಪುತ್ತೂರಿನ ಮುತ್ತು ಎಲ್ಲ ಮುತ್ತುಗಳು ಅವರ ಅಂಗಡಿಯಲ್ಲಿದೆ, ಶಾಪಲ್ಲಿದೆ, ಬಲರಾಮಾಚಾರ್ಯರು ಅವರೀಗ MC ಅವರು ಕೇವಲ್ರವರು ಹೇಳಿದಾಗೆ ಇವತ್ತು ಅವರದ್ದೇ ಪ್ರೋಗ್ರಾಮ್ ರೋಟರಿಯಲ್ಲಿ ಆಗ್ತಾಯಿತ್ತು. ಅದನ್ನು ಅರ್ಧ ಮುಗಿಸಿ ನಾವಿಲ್ಲಿಗೆ ಬಂದುಕೊಂಡಿದ್ದೇವೆ. ಆ್ಯಕ್ಚುಲಿ ಈ ಹೊತ್ತಲ್ಲಿ ಅವರು ಕೂಡ ಅಲ್ಲಿ ಇರಬೇಕಿತ್ತು, ನಾನು ಅಲ್ಲಿ ಇರಬೇಕಿತ್ತು. ಆದರೆ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಡನೆ ಈ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಶುಭವನ್ನು ಹಾರೈಸಿದಂಥ ಬಲರಾಮಾಚಾರ್ಯರವರಿಗೆ ವಂದನೆಗಳನ್ನು ಎಲ್ಲರ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಇಂದಿನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಕೂಡ ಒಬ್ಬ ಸಮರ್ಥ ವ್ಯಕ್ತಿಯಿಂದ ನಾವು ಮಾಡಿಕೊಂಡಿದ್ದೇವೆ. ಸತ್ಯಶಂಕರ್ ಭಟ್ ಹಲವಾರು ಯುವಕರಿಗೆ ಮಾದರಿಯಾಗಿರತಕ್ಕಂತಹ ಸತ್ಯಶಂಕರ್ ಭಟ್ಟರವರನ್ನು ಈ ಸಮಾರಂಭದಲ್ಲಿ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೊಬ್ಬ ಯುವ ಉದ್ಯಮಿ ನಮ್ಮ ಆತ್ಮೀಯರಾದಂಥ ಪ್ರದೀಪ್ ಆರ್ ಗೌಡ ಕೂಡ ಇಂದು ನಮ್ಮೊಡನೆ ಇದ್ದು ನಮಗೆ ಸ್ಫೂರ್ತಿಯ ಚಿಲುಮೆಯಾಗಿ ಮೂಡಿ ಬಂದಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ನಮ್ಮ ಎಲ್ಲ ಸಮಾನ ಮನಸ್ಕರ ದಂಡೆ ಇದೆ. 14 ಮಂದಿ ವಿವಿಧ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಸಮರ್ಪಣಾ ಭಾವದಿಂದ ಮೂಡಿಸುವಂಥ ಎಲ್ಲ ನಿರ್ದೇಶಕ ಮಂಡಳಿಗೆ ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲಿ ಮತ್ತು ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಸಭೆಯ ಮುಂದಿರುವ ಎಲ್ಲ ಗೌರವಾನ್ವಿತ ಸಭಾಸದರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಒಂದೇ ಮಾತಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಮುಂದಕ್ಕೆ ಈಗಾಗಲೇ ಪ್ರಸ್ತಾಪ ಮಾಡಿದಂತೆ ಚೈತನ್ಯ ಪಾನೀಯ ಒಂದು ಕಡೆ ಇದೆ, ನಾನ್ ವೆಜ್ ಮತ್ತೊಂದು ಕಡೆ ಇದೆ, ವೆಜ್ ಇನ್ನೊಂದು ಕಡೆ ಇದೆ. ಎಲ್ಲರೂ ಸ್ವೀಕರಿಸಿ ಸಹಕರಿಸಬೇಕು ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಚಿತ್ತದಲ್ಲಿ ಆನಂದವನ್ನು ಯಾರು ಹೊಂದಿದ್ದಾನೋ ಅವನೇ ಚಿದಾನಂದ. ಎಲ್ಲರಿಗೂ ಕೂಡ ಬಹಳ ಪ್ರೀತಿಯ ಧನ್ಯವಾದವನ್ನು ಸಮರ್ಪಿಸಿದ್ದೀರಿ. ಸರ್ ಚಿದಾನಂದ ಬೈಲಾಡಿ, ನಿಮಗೂ ಕೂಡ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಈ ಮಧ್ಯೆ ಇನ್ನೊಂದು ಪ್ರಕಟಣೆಯನ್ನು ನಾನು ನೀಡಬೇಕು. ನಮ್ಮ ಈ ಸಭಾ ಕಾರ್ಯಕ್ರಮ ಮುಗಿದ ತಕ್ಷಣ ಇದೇ ವೇದಿಕೆಯಲ್ಲಿ ನಮ್ಮ ಸಿಬ್ಬಂದಿ ಶ್ರೀಮಾ ಅವರ ನೇತೃತ್ವದಲ್ಲಿ ವಿವಿಧ ಮನರಂಜನೆ ಮತ್ತು ಮನೋವಿಕಸನ ಆಟಗಳು, ಫನ್ನಿ ಗೇಮ್ಸ್ ಇದೆಲ್ಲವೂ ಕೂಡ ನಡೆಯುವುದಕ್ಕಿದೆ. ಅದರಲ್ಲಿ ಎಲ್ಲ ಸಭಾಸದರು ಕೂಡ ಭಾಗವಹಿಸ್ಬೋದು. ಅದಕ್ಕೆ ಆಕರ್ಷಕ ಬಹುಮಾನಗಳು ಕೂಡ ಇವೆ. ಆ ಬಹುಮಾನಗಳನ್ನು ಪಡೆಯುವಂಥ ಅವಕಾಶವೂ ನಿಮಗೆ ಇದೆ. ಜೊತೆಗೆ ಊಟವೂ ಕೂಡ ಸಾಗ್ತದೆ. ತೀರಾ ತುರ್ತಿದ್ದವರು ಊಟದ ಕಡೆಗೆ ಹೋಗ್ಬೋದು, ಪುರುಸೊತ್ತಿದ್ದವರು ಈ ಮನೋವಿಕಸನ ಆಟಗಳಲ್ಲಿ ಭಾಗವಹಿಸ್ಬೋದು, ಆಸಕ್ತಿ ಇದ್ದವರು ಸುಶ್ರಾವ್ಯ ಕಂಠದ ಗಾಯನವನ್ನು ಕೇಳಬಹುದು. ಈ ರೀತಿ ನಾನಾ ಥರದ ವ್ಯವಸ್ಥೆಗಳು ನಮ್ಮಲ್ಲಿ ಇವೆ. ಅವೆಲ್ಲ ವ್ಯವಸ್ಥೆಗಳನ್ನು ಬಳಸಿಕೊಳ್ಳಿ ಅಂತ ಹೇಳ್ತಾ ಈಗ ಶ್ರೀಮಾ ಅವರನ್ನು ದಯವಿಟ್ಟು ನಾನು ಮೈಕ್ ಪಾಯಿಂಟಿಗೆ ಆಹ್ವಾನಿಸ್ತಾ ಇದ್ದೇನೆ. ಅವರ ಸಿರಿಕಂಠದ ಸಾರಥ್ಯದಲ್ಲಿ ನಾವೆಲ್ಲರೂ ಎದ್ದು ನಿಂತು ರಾಷ್ಟ್ರಗೀತೆಯನ್ನು ಹಾಡೋಣ. ರಾಷ್ಟ್ರ ದೇವೋಭವ ಅನ್ನುವಂಥದ್ದನ್ನು ನಾವು ಮತ್ತೊಮ್ಮೆ ಸಂಕಲ್ಪ ಮಾಡಿಕೊಳ್ಳೋಣ. ಇದೀಗ ರಾಷ್ಟ್ರಗೀತೆ. जनगण मन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल वंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभाशिष मागे
गावे तव जय गाता जनगण मंगलदायक जय हे भारत भाग्य विदाता जय हे जय हे जय हे जय 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 हे. ಸಭಾಧ್ಯಕ್ಷರ ಅನುಮತಿಯೊಂದಿಗೆ ಈ ಕಾರ್ಯಕ್ರಮದ ವೇದಿಕೆಯನ್ನು ಭೋಜನಕ್ಕೆ, ಮನೋವಿಕಸನ ಆಟಗಳಿಗೆ ಮತ್ತು ಮನರಂಜನಾ ಕಾರ್ಯಕ್ರಮಗಳಿಗಾಗಿ ಮುಂದೂಡುತ್ತಿದ್ದೇವೆ. check, check, check.
ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವ ಕಾರ್ಯೇಷು ಸರ್ವದಾ. ಬೈದಿನಂಚಿ ಮಾತಾ ಬೆನ್ನೆರೆಗ್ಲ ಸೊಲ್ಮೆ ಸಂದಾವುದಲ್ಲೇ ಆಗಮಿಸಿರುವ ಎಲ್ಲ ಬಂಧುಗಳಿಗೆ ನ್ಯೂಸ್ ಪುತ್ತೂರು ವತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸೊ ಈ ಒಂದು ವೇದಿಕೆಯಲ್ಲಿ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಊಟ ಆದವರು ದಯಮಾಡಿ ಸಭಾಂಗಣದಲ್ಲಿ ಕುಳಿತುಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಿಘ್ನ ವಿನಾಶಕ ಗಣಪತಿ ದೇವರನ್ನ ಸ್ಮರಿಸುತ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಲೋ 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 ಎಸ್ ಹಲೋ 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 ಹಲೋ.
ಹಲೋ 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 ಎಸ್ ಸೊ ಆಡಿಯನ್ಸ್ ಎಲ್ಲ ಜೋರಾಗಿ ಒಮ್ಮೆ ಇಡೀ ಮರಿಲ್ ದರ್ಬೆಗೆ ಕೇಳುವಾಗೆ ಒಮ್ಮೆ ಬೊಬ್ಬೆ ಹಾಕಿ ಅಂತೆ, ಒಮ್ಮೆ ಜೋಶ್. ಬಿಕಾಸ್ ತುಂಬಾ ಸೈಲೆಂಟ್ ಆಗಿ ಕಾಣಿಸ್ತಾ ಉಂಟು ಈ ಒಂದು ಸಭಾಂಗಣ. ಸೊ ಹಾಗಾಗಿ ಕೇಳ್ತಾ ಇದ್ದೇನೆ, ಜೋರಾಗಿ ಒಮ್ಮೆ ಜೋಶ್, ಜೋರ ಇನ್ನಷ್ಟು. ಎಸ್, ಈ ಎನರ್ಜಿ ಬೇಕು ನನಗೆ ಕಡೆವರೆಗೂ. ಅಂಡ್ ಊಟ ಮಾಡಿ ಆದ್ಮೇಲೆ ದಯವಿಟ್ಟು ಎಲ್ಲರೂ ಸಭಾಂಗಣದಲ್ಲಿ ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸೊ ಹಾಗಾಗಿ ನಿಮ್ಗೆಲ್ರಿಗೂ ಈ ಒಂದು ಮನೋರಂಜನೆ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ, ನ್ಯೂಸ್ ಪುತ್ತೂರು ವತಿಯಿಂದ ಏರ್ಪಡಿಸಿದ್ದೇವೆ. ಸೊ ಹಾಗಾಗಿ ಎಲ್ಲರೂ ಮನೋರಂಜನೆಯನ್ನ ನನಗೆ ಸಪೋರ್ಟ್ ಕೊಡಬೇಕು ನಿಮ್ಮ ಕ್ಲಾಪ್ಸ್ ಮೂಲಕ. ಹಾಗೆ ಮಕ್ಕಳ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಇದೆ. ಸೊ ಮುಂದಕ್ಕೆ ನಾನೊಂದು ಒಂದು ಲೈನ್ ಹಾಡ್ತೇನೆ. ಸೊ ಅದು ಯಾವ ಚಲನಚಿತ್ರದ ಗೀತೆ ಅಂತ ಹೇಳಬೇಕು. ಸೊ ಆನ್ಸರ್ ಗೊತ್ತಿದ್ದವರು ದಯವಿಟ್ಟು ವೇದಿಕೆಗೆ ಬಂದು ಉತ್ತರವನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸೊ ಆ ಸಾಂಗ್ ಅನ್ನ ನಾನು ನೆಕ್ಸ್ಟ್ ಹಾಡ್ತೇನೆ. ಹಾಗಾಗಿ ಓಕೆ, ನಾ ರೆಡಿನಾ? ಎಸ್, ಓಕೆ. ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬುಗೊಂಡೆನು, ಮುಬ್ಬು ಹರಿಯುವುದೇನಾ, ಹಬ್ಬವಾಗುದೇನಾ? ಗೊತ್ತಿದ್ರೆ ದಯವಿಟ್ಟು ವೇದಿಕೆಗೆ ಆಗಮಿಸಿ ಉತ್ತರವನ್ನ ಹೇಳಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎನಿ ಗೆಸಸ್? ಊಟದಲ್ಲಿ ಬಿಸಿ ಇದ್ದಾರೆ. ಓಕೆ, ಎಸ್, ಗೊತ್ತಿದ್ಯಾ? ಹೇಳ್ಬೇಕಾ ಸಾಂಗ್ ಅನ್ನ? ನೀವು ಒಂದು ಲೈನ್ ಹೇಳ್ಬೇಕು, ಪರವಾಗಿಲ್ಲ ಬನ್ನಿ. ಆದ್ರೆ ಸಾರಿ, ನಾನೇ ಬರ್ತೇನೆ. ಓಕೆ, ಎಸ್. ಎಸ್, ನಿಮ್ಮ ಹೆಸರು? ಮಮತಾ. ಓಕೆ, ಸೊ ಊಟ ಆದ್ಮೇಲೆ ಬನ್ನಿ, ನಿಮ್ಗೆ ಪ್ರೈಸ್ ಇದೆ. ಕರೆಕ್ಟ್ ಆಗಿ ಆನ್ಸರ್ ಹೇಳಿದ್ರು. ಕಂಬದ ಮ್ಯಾಲಿನ ಗೊಂಬೆ, ನಿಮ್ಗೋಸ್ಕರ ಈ ಒಂದು ಜನಪದ ನಾಗಮಂಡಲ ಚಲನಚಿತ್ರದ ಗೀತೆ ಕಂಬದ ಮ್ಯಾಲಿನ ಗೊಂಬೆ ಇದೀಗ ನಿಮ್ಮ ಮುಂದೆ. ಎಸ್, ಹಲೋ ಹಲೋ ಹಲೋ.
ಊಟ ಆದವರು ದಯವಿಟ್ಟು ಸಭಾಂಗಣದಲ್ಲಿ ಆಸೀನರಾಗಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಸೊ ಮುಂದಕ್ಕೆ ನಿಮ್ಮ ಎದುರು ಒಂದು ಮನೋರಂಜನೆ ನೃತ್ಯ ಪರ್ಫಾರ್ಮೆನ್ಸ್ ನಡೀಲಿಕ್ಕಿದೆ, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಡೀಲಿಕ್ಕಿದೆ. ನಮ್ಮ ಈ ಸಂಸ್ಥೆಯ ನಿರ್ದೇಶಕರಾದ ನಾಗೇಶ್ ಕೆಡಂಜಿ ಸರ್ ಇವರ ಮಗಳು ಸಾನ್ವಿ, ಹಾಗೆಯೇ ಅವರ ಸಹೋದರ ಅಣ್ಣನ ಮಗಳು ನಿಶಾನಿ, ಇವರಿಬ್ಬರಿಂದ ಇವಾಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಡೀಲಿಕ್ಕಿದೆ. ನಿಮ್ಮನ್ನೆಲ್ಲರನ್ನ ಮನೋರಂಜಿಸ್ಲಿಕ್ಕಿದ್ದಾರೆ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. काजळ लावणे आले मी आज, असं नका बघू अहो येते मला लाज. केला शृंगार आज घातला या साज, दिसते मी भारी जणू अप्सरा मी खास. नखरेवाली कुठे निघाली घालून साडी लाल गुलाबी, पागल करते तुझे मोरनीशी चाल. गुलाबी साडी आणि लाली लाल लाल, दिसते मी भारी ताजा फोटो माझा. ठुमक जब हिट जाए तू पहाड़ी बाटोमा, छम छमे पायल घुंघरू बाजन त्यारे खुटमा. ठुमक ठुमक जब हिट जाए तू पहाड़ी बाटोमा, छम छमा पायल घुंघरू बाजन त्यारे खुटमा. लाल त्यार कंगना हाथ में चूड़ी छनहरा, लाल त्यार कंगना हाथ में चूड़ी छनहरा. चुनरी तेरी आए हाय चुनरी तेरी चमकनी गुलाबी शरारा, अरे चुनरी तेरी चमकनी गुलाबी शरारा. शरारा 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 गुलाबी शरारा. हे हे गुलाबी शरारा. ಎಲ್ಲರೂ ಊಟ ಮಾಡೋದ್ರಲ್ಲಿ ಬಿಸಿ ಅಂತ ಕಾಣಬೇಕು. ವೇರ್ ಇಸ್ ದ ಜೋಶ್, ಎಲ್ಲಿದೆ ಕ್ಲಾಪ್ಸ್? ಸೊ ಅವರನ್ನ ನೀವು ಪ್ರೋತ್ಸಾಹ ಮಾಡಲೇಬೇಕು. ಇಬ್ರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಸೊ ಹಾಗಾಗಿ ಕ್ಲಾಪ್ಸ್ ಇನ್ನೊಮ್ಮೆ ಬರ್ಲಿ. ಎಸ್, ಓಕೆ. ಊಟ ಮಾಡದವರು ಕುತ್ಕೊಂಡಿದ್ದೀರಲ್ಲ, ಅವರ ಬದಲಾಗಿ ಜೋರಾಗಿ ಕ್ಲಾಪ್ಸ್ ತಟ್ಟಿ. ಎಸ್, ಬೊಬ್ಬೆ ಹಾಕಿ, ಪರವಾಗಿಲ್ಲ. ಎಸ್, ಒಂದೇ ಹೂ ಅಂತ. ಓಕೆ ಓಕೆ ಫೈನ್. ಎಸ್, ತುಂಬಾ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು. ಸೊ ಹಾಗೆ ನೀವಿಬ್ರು ಬಂದ್ರಲ್ಲ, ಹೇಗೂ ಸಹ ಬನ್ನಿ. ನಿಮ್ಮ ಫ್ರೆಂಡ್ಸ್ ಇದ್ದಾರಲ್ಲ, ಅವರನ್ನು ಕರಿಬೇಕಾಯ್ತಾ? ನಿಮ್ಗೆ ಏನಾದ್ರು ಗೇಮ್ಸ್ ಆಡಿಸ್ತಾನೆ? ಬನ್ನಿ. ಓಕೆ ಅಲ್ಲ? ಗೇಮ್ಸ್ ಅಂದ್ರೆ ಇಷ್ಟನಾ? ಡ್ಯಾನ್ಸ್ ಇಷ್ಟನಾ? ಗೇಮ್ಸ್ ಆಡೋದಂದ್ರೆ ಇಷ್ಟನಾ? ಎರಡು ಸಹ. ಎಸ್, ಓಕೆ. ಸೊ ಬೇರೆ ಮಕ್ಕಳು, ಇಲ್ಲಿ ಆಗಮಿಸಿರುವ ಮಕ್ಕಳು, ಸಭಾಂಗಣದಲ್ಲಿ ಕುಳಿತಿರುವಂತಹ ಮಕ್ಕಳು, ತುಂಬಾ ಜನ ಮಕ್ಕಳಿದ್ದಾರೆ ಇಲ್ಲಿ. ಸೊ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸೊ ಹಾಗೆ ಕೆಲವು ಮಕ್ಕಳು ಊಟ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಊಟ ಮಾಡಿ ಆದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಸ್, ಸೊ ಬನ್ನಿ. ಓಕೆ, ಊಟ ಅರ್ಧದಲ್ಲಿ ಬಿಟ್ಟು ಓಡ್ಕೊಂಡು ಬಂದ್ರ ಅಂತ? ಹೌದಾ? ಇಲ್ಲ, ನೀವು ಓಡೋ ಸ್ಟೈಲ್ ನೋಡೋಕೆ ಹಾಗೆ ಆಯ್ತು. ಗಿಫ್ಟ್ ಮಿಸ್ ಆಗ್ತದೆ ಅಂತ ಅನ್ಕೊಂಡು ಅಲ್ವಾ? ಹೌದಾ? ಅಲ್ವಾ? ಓಕೆ. ಹೇಗಿತ್ತು ಊಟ? ಊಟ ಆಯ್ತಾ? ಹೇಗಿತ್ತು? ಚೆನ್ನಾಗಿತ್ತು. ವೆಜ್ ನಾನ್ ವೆಜ್? ನಾನ್ ವೆಜ್.
ನಾನ್ ವೆಜ್. ಓಕೆ ಓಕೆ, ಚೆನ್ನಾಯ್ತಲ್ಲ. ಓಕೆ, ಇಲ್ಲೆಲ್ಲ ನಾನ್ ವೆಜ್. ಓಕೆ, ಸೊ ನಿಮ್ಮ ಹೆಸರು? ಮೋಕ್ಷಿತ್, ಅನೀಶ್, ಸ್ವಸ್ತಿಕ್, ಅದೀಶ್, ತಾರುಷ್, ಸಾನ್ವಿ, ಯಶಿಕಾ, ಸಾನ್ವಿ, ನಿಶಾನಿ, ಧರಿತ್ರಿ. ಓಕೆ, ಸಾನ್ವಿ ಇಬ್ಬರಿದ್ದಾರೆ. ಓಕೆ, ನೈಸ್. ಬೇರೆ ಬನ್ನಿ ಬನ್ನಿ ಬನ್ನಿ. ಎಸ್, ನೀವು ಸಹ ಬನ್ನಿ. ಪ್ರೈಮರಿ ಅಲ್ಲ, ಪ್ರೈಮರಿ ಮಕ್ಕಳು ಟಿಲ್ 7th. ಹೈಸ್ಕೂಲಾ? ಓಕೆ, ಟಿಲ್ 7th. ಯಾ, ಎಲ್ಲ ಫಸ್ಟ್ ಟು 7th ಇರುದಲ್ಲ ಇಲ್ಲಿ. ಎಸ್, ಬೇರೆ ಮಕ್ಕಳು? ಬೇರೆ ಯಾರಾದರೂ? ಎಸ್, ಬನ್ನಿ. ಓಕೆ, ಎಲ್ಲರದ್ದು ಊಟ ಆಗಿದೆ ಅಲ್ಲ? ನಿಮ್ದಾಯ್ತಾ? ಇಲ್ಲ ಅಂತ ಏನು ಮಾಡಿದ್ರಿ? ಡ್ಯಾನ್ಸ್ ಫಸ್ಟ್, ಮತ್ತೆ ಗೇಮ್ಸ್ ಆದಮೇಲೆ ಊಟ. ಓಕೆ ಓಕೆ, ಎಸ್. ಓಕೆ, ಊಟ ಅರ್ಧದಲ್ಲಿ ಬಿಟ್ಟು ಬಂದದ ಹೇಗೆ? ಇಲ್ಲ ಅಲ್ಲ, ಊಟ ಮಾಡಿ ಬಂದದಲ್ಲ. ಓಕೆ, ಈಗ ಯಾರು ಜಾಯ್ನ್ ಆದ್ದು ಈಚೆ? ಓಕೆ, ನಿಮ್ಮ ಹೆಸರು? ವಿಹಾನ್. ತುತಿ. ಎಂತ? ಸ್ತುತಿಯಾ ತುತಿಯಾ? ತುತಿ. ತುತಿ ಅಂತ ಹೆಸರಾ? ಹೇಗೆ? ದುತಿಯಾ? ಓಕೆ. ಐಶಾನಿ, ಆರಾಧ್ಯ, ವಿಹಾನಿ. ವಿಹಾನಿ, ಎಸ್. ಎಲ್ಲರದ್ದು ಹೆಸರು ತುಂಬ ಚೆನ್ನಾಗಿದೆ. ಸೊ ಈಗ ಏನು ಗೊತ್ತಾ, ಎಲ್ಲ ಊಟ ಆಗಿದೆ ಎಲ್ಲರದ್ದು. ನಿಮ್ಮದು ವಾಯ್ಸ್ ನಂಗೆ ಗೊತ್ತಿಲ್ಲ, ನಿಮ್ಮದು ಊಟ ಮಾಡಿರೋರ್ಗಿಂತ ಜಾಸ್ತಿ ವಾಯ್ಸ್ ಇರ್ಬೋದು ಅಂತ ಅನ್ಕೊಳ್ತಾ ಇದ್ದೇನೆ. ಸೊ ಏನು ಗೊತ್ತಾ, ಜಸ್ಟ್ ಒಂದು ನಿಮ್ಮನ್ನು ಇನ್ನಷ್ಟು ಜೋಶ್ ಮಾಡಿಸ್ಲಿಕ್ಕೆ, ಇದು ಟಾಸ್ಕ್ ಅಲ್ಲ, ಇದು ಗೇಮ್ ಅಲ್ಲ, ನಿಮ್ಮನ್ನು ಜಸ್ಟ್ ಜೋಶ್ ಮಾಡಿಸೋದು. ಸೊ ಹೇಗೂ ಸಹ ನನಗೆ ಅಲ್ಲಿಂದ ಎನ್ಕರೇಜ್ಮೆಂಟ್, ಅಂದರೆ ಬೊಬ್ಬೆ ಸ್ವಲ್ಪ ಕಡಿಮೆ ಕೇಳಿತಲ್ವಾ. ಸೊ ಯು ನೀಡ್ ಟು ಸ್ಕ್ರೀಮ್ ಲೌಡರ್, ಅಂದರೆ ನೀವು ಜೋರಾಗಿ ಬೊಬ್ಬೆ ಹಾಕಬೇಕು. ಎಲ್ಲರಲ್ಲ, ಒಬ್ಬೊಬ್ಬರ ಸೌಂಡ್ ನಾನು ನೋಡ್ತೇನೆ. ಯಾರ ಸೌಂಡ್ ಜಾಸ್ತಿ ಇದೆಯಾ ಅವರಿಗೊಂದು ಪ್ರೈಸ್. ಓಕೆನಾ? ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್, ಆಯ್ತಾ? ಇದು ಗೇಮ್ ಅಲ್ಲ, ಜಸ್ಟ್ ನಿಮ್ಮನ್ನು ಒಂದು ಹುರಿದುಂಬಿಸ್ಲಿಕ್ಕೆ. ಓಕೆ, ಎಸ್. ನಿಮ್ಮಿಂದ ಸ್ಟಾರ್ಟ್ ಮಾಡ್ತೇನೆ. ಜೋರಾಗಿ ಬೊಬ್ಬೆ ಹಾಕ್ಬೇಕಾಯ್ತಾ? ಇಡೀ ಪುತ್ತೂರು ಇಲ್ಲಿ ಎಲ್ಲ ಗುಡ್ಡ ಅಲ್ಲ, ಅದೆಲ್ಲ ದಾಟಿ ದರ್ಬೆಗೆ ಕೇಳಬೇಕಾಯ್ತಾ? ಓಕೆ, ಒಬ್ಬರೇ ಇರೋದು ಪರವಾಗಿಲ್ಲ, ಮೈಕ್ ಕೊಡ್ತೇನೆ ಜೋರಾಗಿ. ಎಸ್. ಲಾಸ್ಟಿಗೆ ಎಲ್ಲರೂ ಸುಮ್ಮನೆ ಬೇಕಾ? ಒಬ್ಬ ನೀವೇ ಡಿಸೈಡ್ ಮಾಡಿದ್ರಿ ಮಾರೆ ನನ್ನ ಗೇಮನ್ನು. ಓಕೆ, ಸ್ಟಾರ್ಟಾ? ಯಾ, ಎಸ್, ನೈಸ್. ಹಾಂ, ಓಕೆ ಓಕೆ, ಮೂರು ಸಹ ಒಂದು ಸ್ವಲ್ಪ ಸಿಮಿಲರ್. ದಾಟಿ ನೋಡುವ, ಇದನ್ನು ಮೀರಿಸಿ. ನೈಸ್. ಸೊ ಲೇಡೀಸ್ ನೋಡುವ, ಜೆಂಟ್ಸ್ ಸಾರಿ ಓಕೆ, ಬಾಯ್ಸ್ಗಿಂತ ಗರ್ಲ್ಸ್ ಜಾಸ್ತಿ ವಾಯ್ಸ್ ಇದೆಯಾ ಅಂತ ನೋಡುವ. ಎಬೇನಾ? ಹಾಗೆ ಮಾಡಬೇಡಿ, ಲೇಡೀಸ್ ಸ್ಟ್ರಾಂಗ್ ಎಲ್ಲದರಲ್ಲಿ, ಗೊತ್ತುಂಟಾ? ಇಲ್ಲ ಪರವಾಗಿಲ್ಲ, ಗರ್ಲ್ಸ್ ಕೂಡ ಸ್ಟ್ರಾಂಗ್ ಇರ್ತಾರೆ, ನೋಡುವ. ಓಕೆ, ಇದೆ ಪರವಾಗಿಲ್ಲ ಪರವಾಗಿಲ್ಲ, ಇದ್ದಾರೆ. ಎಂತ ನೋವಾಯ್ತಾ? ಎಂತಾಯ್ತು? ತಾಗಿತಾ? ಓಕೆ, ಇದು ನೋವೇ ಆಯ್ತು. ಎಂತ ಆಯ್ತು? ತಾಗಿತ್ತು ನಿಮ್ಗೆ ಕೂಡ? ಇಲ್ಲ ಮತ್ತೆ ಎಂತ ಯೋಚನೆ ಮಾಡ್ತಿದ್ದೀರಾ ಯಾವ ಸೌಂಡ್ ಮಾಡೋದು ಅಂತ? ನೀವು ಮೆಲ್ಲ ಹೇಳ್ತೀರಿ, ನಂಗೆ ಗೊತ್ತು. ಇವಾಗ ನೀವು ಜೋರಾಗಿ ಹೇಳಲ್ಲ, ನೀವು ಹೀಗೆ ಪ್ರಾಕ್ಟೀಸ್ ಮಾಡಿ ನಿಮ್ಮ ವಾಯ್ಸ್ ಸ್ಲೋ ಆಗ್ತದೆ. ಸೊ ನೀವು ಜೋರಾಗಿ ಇವರನ್ನು ನೋಡಬೇಡಿ ಆಯ್ತಾ, ಕಣ್ಣು ಮುಚ್ಚಿ ಜೋರಾಗಿ ಮಾಡಿ. ಟ್ರೈ ಮಾಡಿ. ಪೋಡಿಗೆ ಪುರ ದಾಲೆಜ್ಜಿ ತಾಯಿ ಪೋಡಿನು ಟ್ರೈ ಮನ್ಪ್ಲೆ ಆಯ್ತಾ? ಮುಲ್ಪ ಪೂರ ನಮ್ಮ ಕ್ಲೇಪುನ್ ಮನ್ಪ್ಲೆ. ಎಸ್, ಕಣ್ಣು ಮುಚ್ಚಿದ ಮನ್ಪ್ಲೆ. ಅಕಲ್ ದಾಲ ಮಲ್ಪುಜೇರ್ ಅಕಲ್ ಪೊಕ್ಕಡೆ ಅಕಲೆನ್ ತೋಡ್ಚಿ ಅವೇ. ಹಾ, ಇರ್ದ ಕೂಲಿ ಶೋಕುಂಡಲೆ ಫುಲ್ ಕೂಲಿ ಬಿಡ್ದು ತೆಲ್ತೊಂದುಲ್ಲ ಅಪ್ಪಗಂಡ ಮನ್ಪರಬ್ಜ ಮನ್ಪ್ಲೆ ಮನ್ಪ್ಲೆ. ನಾಚಿಗೆ ಅಪ್ಪಣ ಅಲ್ಲಿ ಅಂಚ ಬಣ್ಣ ಮಾತ ತಗೊಂದುಲ್ಲೇರಲ್ಲೇ ಬೇಗ ಜೋರು. ಅದ್ನಡ ಪ್ರಾಕ್ಟೀಸ್ ಮನ್ಪಲೆ, ಯಾರು ಮಂದಿ ಬಗ್ಗೆ ಮನ್ಪಬೇಡ. ಓಕೆ, ಎಸ್. ಓಕೆ, ಚಂದಾಗಿದೆ. ಒಂದು ಅಡೆಟ್ಟು ಸ್ಪಟಾಕಿ ಅಣ್ಣ ಅಂದು ಆತ ದಾಯ ಅಂಚೆ ಇರ್ ಪೋಡಿವಾರ ಅಂದು ಮುಲ್ಪ ತೂಪಿನಕ್ಲು ಏರ್ಲಂದ ಏರ್ಲ ತೋಜೊಂದಿಜ್ಜೇರು ಜಸ್ಟ್ ಇರೆ ಕತ್ತಲೆ ಉಂಡು ಇರಿಗೆ ಏನ ಮೋನೆ ತೋಜೊಂದುಂಡು ಅಲ್ಪ ಇಜ್ಜತ ಬುಕದಾಯಿ ಪೋಡಿನು. ಎಸ್, ಜೋರಾದ ಕಣ್ಣು ಮುಚ್ಚಿದ ಮನ್ಪಲೆ ಇಜ್ಜ ಯಾವತ್ತು? ಓಕೆ ಓಕೆ, ಕ್ಯೂಟ್ ಅದ ಆಯ್ತು. ಓಕೆ, ಮಲ್ಲೇಜಿ ಇರ್ನ ಹೈಟ್ಗೆ ಇರ್ನ ಏಜ್ಗೆ ಯಾವಿತ್ತು? ಇದೆಂತ ಅಷ್ಟೇ. ನಿಮ್ಗೆ ಒಬ್ಬ ಹಾಕ್ಲಿಕ್ಕೆ ಬರೋದಿಲ್ಲ? ಜಾಸ್ತಿ ಬರ್ತದಾ? ಮನೇಲಿ ಬರ್ತದೆ, ಇಲ್ಲಿ ಯಾಕೆ ಆಗೋದಿಲ್ಲ? ಟ್ರೈ ಮಾಡಿ. ಅಷ್ಟೇನಾ? ಅಷ್ಟೇ ಆಗೋದಾ?
ಓಕೆ, ನಿಮ್ಗೆ ಇಲ್ಲಿ ನಾಚಿಕೆ ಆಗ್ತಾ ಇದೆ. ಗರ್ಲ್ಸ್ ಆಲ್ಮೋಸ್ಟ್ ನಾಚಿಕೆ ಪಡ್ತಾ ಇದ್ದಾರೆ, ಬಟ್ ಇವರು ಸ್ವಲ್ಪ ಲವ್ ಹಿಡಿದ್ರು. ಓಕೆ ಫೈನ್. ಯಾ, ಇದು ಹುಡುಗಿರೆಲ್ಲ ಹೀಗೆ ಮೆಲ್ಲ ಅಷ್ಟೇ. ಯಾಕೆ ಒಬ್ರು ಮಾಡಿದ್ರು ಅಂತ ಕಾಪಿ ಮಾಡೋದು, ಅಥವಾ ಟ್ರೈ ಮಾಡಿ ಅಲ್ಲ ಜೋರಾಗಿ ಬೇಸಲ್ಲಿ ಹಾ ಅಂತ ಒಂದು ಮಾತ ಬಲ್ತೊಂಬ ಬರುವಾರೆ ಅಲ್ಪ ಎತ್ತಿನ ಅಕ್ಕಲ್ ದಾದಾಣಂದು ಇಂಚ ಪಂಡ ಈರು ತುಕ ಈರು ಅಕ್ಲನ್ ಪುರ ಮೀರ್ಸದ್ ಮನ್ ಪರ್ದು ಏನೊಂದುಲ್ಲ ತುಕ ಒಂದು ಚೂರಾಣಲ್ಲ ವಾಯ್ಸ್ ಆಯ್ತು ಜಾಸ್ತಿ ಇತ್ತು ಮಲ್ಲೇಜಿ ತೂಕ ಅಂತೂ ಬಾಯ್ಸ್ ಅಂಡ್ ಬಾಯ್ಸ್ ಮಾತ 4 ಜನ ಸೇಮ್ ಇತ್ತನತ. ಸೊ ಒಂದು ಜಸ್ಟ್ ಎಂಟರ್ಟೈನ್ಮೆಂಟ್ ಮಂತೀನಿ. ಸೊ ಅದಕ್ಕೆ ಪ್ರೈಸ್ ಇಜ್ಜಿ ಇತ್ತೆ ಯಾನೊಂದು ಕ್ವಶನ್ ಕೇನ್ವೆ ಐಕ್ ಏರ್ ಆನ್ಸರ್ ಮನ್ಪರೆ ಅಕ್ಲಿ ಒಂಜಿ ಪ್ರೈಸ್. ಓಕೆನಾ? ಜಸ್ಟ್ ಸಿಂಪಲ್ ಕ್ವಶನ್. ಇನ್ ಕೇಸ್ ಆಡಿಯನ್ಸ್ಗೆ ಆನ್ಸರ್ ಮೀನಿ ಗೊತ್ತಿತ್ತಂಡ ದಯಮಲ್ತದ ವೇದಿಕೆಗೆ ಬದದ ಆನ್ಸರ್ ಮನ್ಪ್ಲೆ. ಸೊ ಫಸ್ಟ್ಗೆ ಅನ್ನ ಜೋಕ್ಲೆಕ್ಕೆ ಏನೊಂದಿಲ್ಲ ಈ ಒಂದು ಕ್ವೆಶನ್. ಓಕೆ, ಸೊ ಮೂಜಿ ಆನೆ ಇಪ್ಪುಂಡು. ಓಕೆ, 3 ಎಲಿಫೆಂಟ್ಸ್ ಮೂಜಿ ಆನೆ ಇಪ್ಪುಂಡು. ಸೊ ಕ್ಲೋಸ್ ಫ್ರೆಂಡ್ಸ್ ಮೂಜಿ ಆನೆ ಗಮನ ಕೊಡ್ದು ಕೇಳಲೆ ಕ್ವೆಶನ್. ಸೊ ಮೂಜಿ ಆನೆ ಇಪ್ಪುಂಡು ಕ್ಲೋಸ್ ಫ್ರೆಂಡ್ಸ್. ಮೂಜಿ ಆನೆಲು ಬಸ್ ಸ್ಟ್ಯಾಂಡ್ಗೆ ಪೋಪ. ಓಕೆ, ಐಟ್ ರಡ್ಡು ಆನೆ ಬಸ್ ಬರ್ತದ ಪೋಪುಂಡು. ಒಂಜಿ ಆನೆ ಮಾತ್ರ ಪೋಪುಜಿ ದಾಯೆ ಗೆಸ್ ಮನ್ಪಲೆ. ಸೊ ಮೂಜಿ ಆನೆ ಇಪ್ಪುವ ದೇರ್ ವಿಲ್ ಬಿ 3 ಎಲಿಫೆಂಟ್ಸ್. ಓಕೆ, ಸೊ ಅದು ಬಸ್ ಸ್ಟ್ಯಾಂಡ್ಗೆ ಹೋಗ್ತದೆ. ಸೊ ಅದರಲ್ಲಿ 2 ಆನೆ ಬಸ್ ಹತ್ತಿ ಹೋಗುತ್ತೆ, ಇನ್ನೊಂದು ಹೋಗಲ್ಲ. ಯಾಕೆ? ಬಸ್ ತುಂಡಾಗ್ತದ? ಇದು ಎಂತ 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 ಫನ್ನಿ ಆನ್ಸರ್ಸ್ ಇದು. ಬಾಗಿಲು ಸಣ್ಣದಿದ್ರೆ 2 ಆನೆ ಅಲ್ಲಿ ಹತ್ತಿ ಹೋಯ್ತಲ್ವಾ? ಹೇಗೆ ಮರಿ ಆನೆಯಾ? ಅದು ನೀವೇ ಅಸ್ಯೂಮ್ ಮಾಡಿದ್ದದೆಲ್ಲ. ಓಕೆ ನೈಸ್. ಆನೆ ಎಷ್ಟು ದೊಡ್ಡದಿರ್ತದೆ? ಎಲ್ಲ ಸೇಮ್ ಸೈಜೇ. ಇಲ್ಲ, ಅದು ಚಿಕ್ಕದ ಆಟ ಸಾಮಾನಲ್ಲ ಆನೆ. 3 ಆನೆ ಫ್ರೆಂಡ್ಸ್. ಬಸ್ ಚಿಕ್ಕದಿತ್ತು. ಇದು 3 ಆನ್ಸರ್ ಕೂಡ ಕೊಟ್ರು ಇವರು. ಗಾಡಿ ಪಂಚರ್ ಆಗ್ತದೆ. ಅಲ್ಲ, 2 ಆನೆ ಬಸ್ ಹತ್ತಿ ಹೋಗಿದೆ, ಇನ್ನೊಂದು ಆನೆ ಹೋಗ್ಲಿಲ್ಲ. ಯಾಕೆ ಅಂತ ಎಂತ ಇದು? ಅಮ್ಮಪ್ಪನ ನೆನಪಾಗ್ತದ? ಎಂತ ಮಾತಾಡೋದು ಮಾರೆ ನೀವು. ಶೇ, ಓಕೆ, ಭಾರಿ ಜೋರಿದ್ದೀರ ಆಯ್ತಾ ನೀವು. ನಿಮ್ಗೆ ಆಗ ಹೇಳಿದ್ದೆ ಕರೆಕ್ಟ್. ಜೆಂಟ್ಸೇ, ಲೇಡೀಸ್ ಅಂಡ್ ಜೆಂಟ್ಸ್ ಅಂತ ಹೇಳಿದಲಾಗ. ಬಾಯ್ಸ್ ಅಲ್ಲ ನೀವು ಜೆಂಟ್ಸೇ ಬಿಡಿ. ಅಂದ್ರೆ ನೀವು ಆನ್ಸರ್ ಮಾಡ್ತಿದ್ದೀರಲ್ಲ ಹಾಗೆ ಹೇಳಿದ್ ನಾನು ಸುಮ್ಮನೆ. ಓಕೆ, ಲೆಜೆಂಡ್ಸ್. ಅಬ್ಬಾ, ಅದನ್ನ ಕರೆಕ್ಷನ್. ಈಗಿನ ಮಕ್ಳಿದ್ದೀರಲ್ಲ ಅಬ್ಬಾ. ಸೀಟ್ ಸಾಕಾಗ್ಲಿಲ್ವಾ? 2 ಆನೆಗೆ ಸಾಕಾಯ್ತಾ? ಸಾಕಾಗುದಿಲ್ಲ? ಇದು ಫನ್ನಿ ಉಂಟು ಮಾರೆ ನಿಮ್ಮ ಆನ್ಸರ್ಸ್ ಅನ್ನ ಇಟ್ಕೊಂಡ್ರೆ. ನಾನು ಎಂತ ಬಸ್ ಡ್ರೈವರ್ಗೆ ಹೆದರಿಕೆ ಆಗಿರ್ಬೋದು. ಯಾಕೆ? ಇಬ್ರನ್ನ ಹತ್ತಿಸ್ಕೊಂಡಿದ್ದಾರೆ, ಇನ್ನೊಬ್ರು ಯಾಕೆ ಹೋಗ್ಲಿಲ್ಲ? ಗೆಸ್ ಮಾಡಿ. ಸಿಂಪಲ್ ಸಿಲ್ಲಿ ಆನ್ಸರ್. ಬಸ್ ಮೊದಲೇ ಹೋಯ್ತು. ಅಲ್ಲ, 3 ಒಟ್ಟಿಗೆ ಹೋದಂತೆ ಆಯ್ತಾ. 3 ಆನೆಗಳು ಒಟ್ಟಿಗೆ ಬಸ್ ಸ್ಟ್ಯಾಂಡಿಗೆ ಹೋದ್ದು. ಅದರಲ್ಲಿ 2 ಆನೆ ಬಸ್ ಹತ್ತಿ ಹೋಗಿದೆ, ಇನ್ನೊಂದು ಆನೆ ಹೋಗ್ಲಿಲ್ಲ. ಯಾಕೆ? ರಡ್ಡ ಆನೆ ಐಟ್ ಮೂಜಾನೆ ಪುಣತ ಮೂಜಾನೆಲ್ಲ ಬಸ್ ಸ್ಟ್ಯಾಂಡ್ ಪೋಪುಂಡು. ಬಟ್ ಐಟ್ ರಡ್ಡ ಆನೆ ಮಾತ್ರ ಬಸ್ ಬರ್ತದ ಪೋಪುಂಡು. ನಾನೊಂಜಿ ಪೋಪುಜಿ ದಾಯಿಗ ಅದುಪ್ಪು ಐಕ ಜಾಗಗು ಪೋಯರೆ ಬಂದು ಒಂದು ಮಸ್ತ್ ಥಿಂಕ್ ಮಲ್ತದು. ಓ ಅಂಚ ಅಕಲ್ ದೂರ ಪೋಪಿನಕಲು ಓ ಪ್ಲಾನ್ ಮಲ್ದೇರು ಐನು ಪೂರ ಒಟ್ಟು ಮಲ್ತದು ಬಂದೊಂದುಲ್ಲಾರು. ಓಕೆ, ಇಜ್ಜಿ ಥಿಂಕ್ ಮನ್ಪ್ಲೆ ಗಾಯ ಆದಿತ್ತನ. ಅಯ್ಯೋ ಎಂಚಿನ ಅಸಂಪ್ಷನ್ ಮುಗಲ್ನ ಗಾಯ ಆದಿತ್ತನಿಗೆ. ಓಕೆ, ಇಜ್ಜಿ ಗಾಯ ಆತಿಜಿ ಅಕ್ಲು 3 ಜನ ಕ್ಲೋಸ್ ಫ್ರೆಂಡ್ಸ್. ಥಿಂಕ್ ಮನ್ಪ್ಲೆ ಅದು ಓವರ್ಲೋಡ್ ಆಗಿರ್ಬೋದು. ಬಸ್ ಓವರ್ಲೋಡ್. ಯಾ ನಿಕ್ಲಿಗೆ ಬರ್ಪುನ್ ಮಾರೆ ಬಾಯ್ಸ್ಗೆ ಎಂಚಿನ ಪುರ ಮಂಡೆಲು ಪುರ ಫುಲ್ ಆಗಿದೆ. ಇದು ಫುಲ್ ಆಗಿದೆ. ಓಕೆ, ಮತ್ತೆ ಅದರ ಪ್ಲೇಸ್ ಅಲ್ಲಿ ಅದರ ಹೇಳಿ ಚಂದ ಇದೆ ನಿಮ್ಮ ಆನ್ಸರ್, ಚಂದ ಇದೆ ಹೇಳಿ. ನಿಕ್ಲೇಗ್ ಪನ್ಪುಜಿ ನಿಕ್ಲೇಗ ಗೊತ್ತಾ ಪೂಜಾವೆ ನಿಕಲ್ ತೂಲೆ ಅಕ್ಕ ನಕಲ್ ಅಣ್ಣ ನಕಲ್ ದಾದ ಆನ್ಸರ್ ಮನ್ಪೇರದು ನಿಕಲ್ನ ಫನ್ನಿ ಆನ್ಸರ್ ಅಣ್ಣ ಬರ್ಪುಜಿ ನಿಕಲ್ ಕರೆಕ್ಟ್ ಆನ್ಸರ್ ಬನ್ನೋಡು. ಹಾ, ಅದು 3 ಆನೆಗಳು ಆ 2 ಆನೆಯನ್ನು ಬಿಡ್ಲಿಕ್ಕೆ ಬಂದ ಬಸ್. ಎಸ್, ಕರೆಕ್ಟ್ ಆನ್ಸರ್. ಎಸ್, ಗೆಸ್ ಮಾಡಿದ ಕರೆಕ್ಟ್ ಆನ್ಸರ್. ಜೋರಾಗಿ ಕ್ಲಾಪ್ಸ್ ಬರಲಿ. ಎಸ್, ಕರೆಕ್ಟ್ ಆನ್ಸರ್. ನಿಮ್ಮ ಹೆಸರು? ಸ್ವಸ್ತಿಕ್. ಇವರು ಕರೆಕ್ಟ್ ಆಗಿ ಆನ್ಸರ್ ನೀಡಿದ್ದಾರೆ. ಆಕ್ಚುಲಿ ಅದು ಆನೆ 3 ಆನೆ ಇತ್ತಲ್ವಾ, 2 ಆನೆ ಬಸ್ ಹತ್ತಿ ಹೋಗಿದೆ, ಇನ್ನೊಂದು ಆನೆ ಅದನ್ನ ಬಿಡ್ಲಿಕ್ಕೆ ಬಂದದ್ದು, ಡ್ರಾಪ್ ಮಾಡ್ಲಿಕ್ಕೆ ಬಂದದ್ದು ಆಯ್ತಾ. ಬುರ್ದುಪವರೆಗೆ ಬರ್ತೀನಿ ಆ ರಡ್ಡ ಆನೆಲ್ಲ ಗೊತ್ತಾಣ ಆಯ್ತಾ. ಆನ್ಸರ್ ಗೊತ್ತಾಣ. ಸಿಂಪಲ್ ಒಂದು ಫನ್ನಿ ಅದು ಕೇನ್ಯಾನ್ ಬಟ್ ಸ್ವಸ್ತಿಕ್ ಯು ಆರ್ ದ ವಿನ್ನರ್ ಅಂಡ್ ಕ್ವಿಜ್ ಕರೆಕ್ಟ್ ಅದ ಆನ್ಸರ್ ಮಾಡ್ತಾರೆ. ಸೊ ಈ ಒಂಜಿ ಕ್ವಿಜ್ ರೌಂಡ್ ಇರ್ವಿನ್ ಆಯರ್. ಸೊ ನೆಕ್ಸ್ಟ್ ಗೇಮ್ಸ್. ಓಕೆನಾ, ರೆಡಿನಾ? ಗೇಮ್ಸ್ಗೆ ಏತ್ ಜೋಶ್ ಉಂಡು?
ಆತೆ ನಿಕ್ಲೆ ಜೋಶ್ ಇಜ್ಜ 50-50 ಜೋಶ 100% ಜೋಶ್ ಉಂಡು ಪಕ್ಕ. ಓಕೆ ಸೊ ನಿಕ್ಲೆಗ್ಯಾನ ಓಕೆ ಸಿಂಪಲ್ ಒಂಜಿ ಗೇಮ್ ಪನ್ಪೆ. ಓಕೆ ಸೊ ನಿಕ್ಕಲ್ ದಾದ ಮಲ್ಪೊಡು ಪಂಡ ಸ್ಟ್ರೈಟ್ ಉಂತು ತರದ ಮಾತಾ ಸ್ಟ್ರೈಟ್ ಉಂತ್ಲೆ ಈ ಲೈನ್ ಮಿತ್ತೊಂದು ಈ ಲೈನ್ ದ ಪಿರಾವ್ ಅಂಚ ಅಂಚ ಬೇರೆ ಉಂತಲೇಕ. ಎಸ್ ಓಕೆ ಚೂರ್ ಡಿಸ್ಟೆನ್ಸ್ ಮೇಂಟೈನ್ ಮಯ್ಯ. ಓ ನನ್ನಂಜು ಜಾಯ್ನ್ ಆಯರು ಕಿರ್ನ ಪುದರ್ ಸಾನ್ನಿಧ್ಯ. ಓಕೆ ನೀವು ಎಲ್ಲಿ ಹೋದ್ದು ಎಂತ ಮಾಡಿದ್ದು? ಹೌದಾ ಓಕೆ 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 ಎಸ್. ಸೊ ನಿಮಗೆ ಯಾ ಎಲ್ರಿಗೂ ಬಲೂನು ಊದಲಿಕ್ಕೆ ಬರ್ತದಲ್ವಾ? ಅಬ್ಬಾ ಓಕೆ ಓಕೆ ನೈಸ್ 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 ನೈಸ್. ಎಸ್ ಬೇರೆ ಊಟ ಆಗಿರುವಂತಹ ಮಕ್ಕಳು ಯಾರಾದರೂ ಇದ್ರೆ ಎಸ್ ಬರ್ಬೋದು, ಬನ್ನಿ ಬಲೆ ನಾಚಿಕೆ ಹಾಕೊಂಡಿರೀಗ. ಎಸ್ ಬಲೆ ಇರ್ಬಲೆ ಅಲ್ಲಿ ನಕ್ಕ ಉಲ್ಲೇರಲ್ಪ ಸಾನ್ವಿ ಬಲೆ ಇರ್ಬಲೆ. ಎಸ್ ಓಕೆ ಅಂಡ ಐತೆ ಓಕೆ ಗಮನ ಕೊರ್ದುಕೆಯಲ್ಲೇ ಒಂಜಿ ಸಲ ಟ್ರಯಲ್ ಇಪ್ಪುಡ್ನಿಕ್ಲೇಗ. ಓಕೆ ಗಮನ ಕೊರ್ದುಕೆಯಲ್ಲೇ ಜಸ್ಟ್ ಈತೆ ದೆಪನ್ಪೆ ಇಂಚ ಉಂತೊಂದು ಇಪ್ಪರತೆ ಆಪಲ್ ಆರೆಂಜ್ ಬನಾನಾ ಅಂದು ಉಪ್ಪುಂಡು ಮೂಜಿ ಫ್ರೂಟ್ಸ್. ಓಕೆ ಸೊ ಆಪಲ್ ಪಂಡ 1 ಸ್ಟೆಪ್ ಇಂಚ ಆಪಲ್, ಆರೆಂಜ್ ಪಂಡ 1 ಸ್ಟೆಪ್ ಬ್ಯಾಕ್. ಓಕೆ ಬನಾನಾ ಪಂಡ ಇತ್ತಿನಲ್ಲಿ ಪಡೆದು ಒಂಜಿ ಸುತ್ತು ತಿರ್ಗೋಡು. ಓಕೆ ಆಪಲ್ ಆರೆಂಜ್ ಬನಾನಾ. ಬಟ್ ಯಾನ್ ಕೂಡ ಆಪಲ್ ಪನ್ಯರೆಗೆ ಅವು ಗೊತ್ತಣತೆ ಇದು ಗಾಂಧೀಜಿ ಶಿವಾಜಿ ಬಾಪೂಜಿ ಅಂಚಿನ ಉಂಡು ಪ್ಲಸ್ ಇರೆಗ ಕೆರೆ ದಡ ಅಂಚಿನ ಪುರ ಟಾಸ್ಕ್ ಗೊತ್ತುಂಡತೆ ಗೊಬ್ಬುದು ಕೆರೆ ದಡ ಪುರ ಗೊಬ್ಬುದು ಜರ ಅಂಚನೆ ಸಿಮಿಲರ್ ಉಂಡು. ಎಸ್ ಬನ್ನಿ ಇಂಚ ಉಂತುಲೆಗೆ ಯು ಶೇಪ್ಡ್ ಉಂತುಲೆ ಪಗನಿಕಲ್ ಪೂರ ಇಂಚ 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 ಯು ಶೇಪ್ಡ್ ಉಂತುಲೆ ಯು 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 ಅಲ್ಲ ನಿಖಿಲ್ ಒಂಚೂರು ಇಂಚು ಬಲೆ. ಎಸ್ ಚೂರು ಇಂಚು ಪಲೆ. ಎಸ್ ಆಡಿಯನ್ಸ್ ಉಲ್ಲರತ್ತ ಮುಲ್ಪ ಜಡ್ಜಸ್ ಏರ್ ಜಡ್ಜಸ್. ಎಸ್ ಬಲೆ ಹಾಯ್ ಓಕೆ ಸೊ ಓಕೆ ಮುಲ್ಪ ಮೋಕ್ಷಿತ ಮೇಡಮ್ ಉಲ್ಲೇರು. ಸೊ ಜಡ್ಜಸ್ ನೆತ್ತಾವೆ ತೂಲೆ ಕರೆಕ್ಟ್ ತೂಲೆ ಇರ್ನ ಮೆತ್ತು ಬಿಡ್ತೆ ಜಜ್ಮೆಂಟ್ ಅವೇ. ಎಸ್ ಓಕೆ ದಾದ ಗೊತ್ತುಂಡೆ ಪನ್ಪೆ ಇನ್ ಕೇಸ್ ಕೂಡ ಆಪಲ್ ನಾನು ಪಂಡ ರಡರ್ ಸತಿ ಪಂಡ ಇತ್ತಿನಲ್ಲಿ ಪನಿಪ್ಪೋಡು ಪಿರ ಜಂಪ ಒಂದು ಪೋರೆ ಬಲಿ ಎದುರು ಆ್ಯಂಡ್ ಆರೆಂಜ್ ಪನ್ನಗಲ ಬ್ಯಾಕ್ ಸೈಡ್ ಪೋಂದು ಇಪ್ಪುಲಕ್ಕೆ ಇಜ್ಜಿ ಇತ್ತಿನಲ್ಲಿ ಪನ್ ಇನ್ ಕೇಸ್ ಬನಾನ ಪಂಡ ಹೊರ ತಿರುಗದಾದಿತ್ತಂಡ ಇದು ಫಾರ್ ಎಕ್ಸಾಂಪಲ್ ಒಂದು ಟ್ರಯಲ್ ಗೊಬ್ಬಾಗ ನಿಕ್ಲೆ ಗೊತ್ತಾಪು ಒಂದು ಟ್ರಯಲ್. ಓಕೆನಾ ರೆಡಿನಾ? ಎಸ್ ಆರ್ ಯು ರೆಡಿ? ಎಕ್ಕಡೆ ಪಂಡರು ಓರ ಮಾತೆಲ್ಲ ಸೇರಿದು ಕಿರ್ಚೋಡ್ ಬಣ್ಣರತಾ ಈತನ ನಿಕ್ಲೆ ಸೌಂಡ್ ಒರಿ ನೀರು ಜಾಸ್ತಿ ಮಾಡ್ತಾರೆ ಗರ್ಲ್ಸಾ ಇಜ್ಜಿ ಗರ್ಲ್ಸ್ಲ ಬಂತೀರಿ. ಎಸ್ ಆನ್ ದ ಕೌಂಟ್ ಡೌನ್ ಆಫ್ 3, 2, 1 ಸ್ಟಾರ್ಟ್. ಹಬ್ಬ ಎಸ್ ಇತ್ತೆಗೇಂದಿಪ್ಪು ಪೋಣ ಪುರ ಬಡಾವು ಬೊಕ್ಕ ಇರೆಗ್ ಯಾವ. ಓಕೆ ಸ್ಟಾರ್ಟಾ ಟ್ರಯಲ್. ಓಕೆ ಆಪಲ್ ಆರೆಂಜ್ ಬನಾನಾ ಆಪಲ್ ಆರೆಂಜ್ ಬನಾನಾ ಅಂಚ ಮಲ್ಪರೆ ಬಲ್ಲಿ ಇಂಚ ಮಂತನ ನಿಖಲ್ ಔಟ್ ಗೊತ್ತಾಂಡೆ. ಓಕೆ ಆಪಲ್ ಆರೆಂಜ್ ಬನಾನಾ ಜಂಪ್ ಮಂತ ತಿರ್ಗುನತ್ತ ಇತ್ತಿನಲ್ಪನ ತಿರ್ಗುನ್ ದಮ್ ಜಂಪ್ ಮನ್ಪರೆ ಬಲ್ಲಿ ಆಪಲ್ ಆರೆಂಜ್ ಬನಾನಾ ಆಪಲ್ ಆರೆಂಜ್ ಆಪಲ್. ಓಕೆ ಸೊ ಗೊತ್ತಾಡದಿತ್ತೆ ಒಂದು ಟ್ರಯಲ್ ಇತ್ತೆ ರಿಯಲ್ ಗೇಮ್ ಸ್ಟಾರ್ಟ್ ಆಪಣು ತೂ ಒಂದು ಉಪ್ಪಲೆ. ಓಕೆನಾ ಫಾಸ್ಟ್ ಬೇಡ ಅದು ನೀವು ಹೇಳುದು ನಾನಲ್ಲ ಇದು ಅನೌನ್ಸ್ ಮಾಡೋದು. ಮೀಡಿಯಮ್ ಹೇಳಬೇಕಾ? ಮೀಡಿಯಮ್ ಹೇಳ್ಬೋದು ಆದರೆ ನೀವು ಹಾಗೆ ಯಾರು ಔಟ್ ಆಗಲಿಲ್ಲ ಅಂತ ಹೇಳಿದ್ರೆ ನಾನೆಂತ ಮಾಡಲಿ? ಬೆಳಗ್ಗೆ ತನಕ ಹೇಳ್ತಾ ಹೋಗುದಾ? ಅಲ್ಲಿ ಜಡ್ಜಲ್ಲಿ ಕೂತಿದ್ದಾರೆ ಜಡ್ಜನ್ನು ಕೂತ್ಕೊಳಿಸ್ಬೇಕಂತೆ ಅಲ್ಲಿ ಅವ್ರು ಹೇಳ್ತಿದ್ದಾರೆ ನೀವು ಕೂತ್ಕೊಳ್ಬೇಕಂತೆ ಅಲ್ಲಿ ನಿಲ್ಬಾರ್ದಂತೆ ಇಲ್ಲಿ ಕೂರ್ಬೇಕಂತೆ ನೀವು. ಓ ನಿಮ್ಮ ಅಕ್ಕವಾ ಹಾಗೆ? ಓಕೆ ಓಕೆ ಸರಿ ಓಕೆ ಫೈನ್. ಓಕೆ ಸ್ಟಾರ್ಟ್ ಈಗ ಯಾರು ಮಿಸ್ ಮಾಡುವಂತಿಲ್ಲ. ಓಕೆ ಆಪಲ್ ಆರೆಂಜ್ ಬನಾನಾ ಆಪಲ್ ಆರೆಂಜ್ ಬನಾನಾ ಆಪಲ್
ಆಪಲ್. ನೀವೆರಡು. ಇವರು ಚಿಕ್ಕವರಲ್ಲ, ಪರವಾಗಿಲ್ಲ. ಹೌದ್ರಾ? ಹೌದದ ಅಷ್ಟು ಬೇಗ? ಎಸ್. ನೀವು ಒಂದು ಸೈಡ್ ಅಲ್ಲಿ ಕೂತ್ಕೊಳ್ಳಿ, ಚೇರ್ ಅಲ್ಲಿ ಕೂತ್ಕೊಳ್ಳಿ ಆಯ್ತಾ? ಅಲ್ಲಿ ಕೂತ್ಕೊಳ್ಳಿ, ಹಿಂದೆ ಕೂತ್ಕೊಳ್ಳಿ. ನಿಮಗೆ ಮತ್ತೊಂದು ಇನ್ನೊಂದು ಕ್ವಶನ್ ಕೇಳ್ತೇನೆ ನಾನು. ಈಗ ಕೂತ್ಕೊಳ್ಳಿ, ಬಲೂನ್ ಕೊಡ್ತೇನೆ ಮತ್ತೆ ಆಟ ಆಡ್ಲಿಕ್ಕೆ. ಎಸ್, ಓಕೆ. ಮತ್ತೆ ಯಾರು? ಈಗ ಸ್ವಲ್ಪ ಹತ್ತತ್ರ ಬನ್ನಿ, ಹತ್ತತ್ರ ಬನ್ನಿ. ಇಲ್ಲಿ ಇಂಚತ್ತಿಯೇ ಅಂಚಿ ಪೋಲಿ ಇತ್ತೆ 2 ಜನ ಪೋಯಿನತ್ತೆ ಅಂಚ ಪೋಡು. ಮೆಲ್ಲ ನಿಕಲ್ ದಾದ ರೆಸ್ಲಿಂಗ್ ಮಲ್ಪುನ ಈ ಸ್ಟೇಜ್. ಓಕೆ, ಎಸ್, ಓಕೆ. ಆಪಲ್, ಆರೆಂಜ್, ಬನಾನಾ, ಬನಾನಾ, ಬನಾನಾ. ಏರ ಔಟ್ನೆಟ್ ಮೇರ್ಲ ಒಂದು. ಯಾರು ಯಾರು? ಹೌದಾ? ಒಬ್ರು ಮಾತ್ರ ಔಟ್ ಆದ್ದ? ಇವರು ಸಹ ಔಟ್ ಆಗಿದ್ದಾರಾ? ನೀವು ಸಹ ಔಟ್ ಆಗಿದ್ದೀರಾ? ಇದಕ್ಕೆ ಮೆಚ್ಚಬೇಕು, ನಾನು ಮೆಚ್ಚಬೇಕು. ಇವರೇ ಹೇಳಿದ್ದಾರೆ ನಾ ಔಟ್ ಆಗಿದ್ದೇನೆ ಅಂತ. ನೈಸ್ ಆಯ್ತಾ? ಹಿಂದೆ ಕುತ್ಕೊಳ್ಳಿ. ಎಸ್ ಎಸ್, ಓಕೆ. ಹತ್ತತ್ರ ಬನ್ನಿ. ಹಾ, ಓಕೆ ಓಕೆ, ಸರಿ, ಗುಡ್, ವೆರಿ ಗುಡ್. ಈಗ ಮೆಚ್ಚಿದೆ ನಾನು, ಸತ್ಯವನ್ನ ಹೇಳಿದ್ರಿ. ಎಸ್, ಗುಡ್ ಆಯ್ತಾ? ವೆರಿ ಗುಡ್. ಎಸ್, ಓಕೆ. ಆಪಲ್, ಆರೆಂಜ್, ಬನಾನಾ. ಆಪಲ್, ಆರೆಂಜ್, ಬನಾನಾ. ಆಪಲ್, 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 ಆಪಲ್. ಓಕೆ. ಆಪಲ್, ಆರೆಂಜ್, ಬನಾನಾ, 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 ಬನಾನಾ. ಆಪಲ್, ಆರೆಂಜ್, 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 ಬನಾನಾ. ಆಪಲ್, ಬನಾನಾ. ಎಸ್ 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 ಎಸ್, 1 2 3. ಎಸ್, ಔಟ್. ಯಾ, ಹೋಗಿ. ಮತ್ತೆ ಇದು ಗೊತ್ತಿಲ್ಲ. ಇವರು ಔಟಾ? ಇವರು ಸಹ ಔಟಾ? ಮುಕುಲ? ನಿಖಲ್ ಕರೆಕ್ಟ್ಗೆ ಬಲ ಬಲೆ. ನಿಖಲ್ ಔಟ್ ಆತತೆ. ನಿಖಲ್ ಸರಿ ಮಲ್ದಾರ್ ಬಲೆ. ಈ ನಿಖಲ್ ಆವಲಿ ಮುಕುಲ್ ಬಾರಿ ಇಡ್ಡ ಕರೆಕ್ಟ್ ಗೊಬ್ಬೊಂದುಲ್ಲೇರಿ ಮುಕುಲ್ 2 ಜನ ಬಲೆ ಬಲೆ. ವೆರಿ ಗುಡ್. ಒಂದು ಸ್ಕೂಲ್ ಉಂಡ ಗೊಬ್ಬವೇರ ಇಂಚಿನ. ಗುಡ್. ಓಕೆ. ಆಪಲ್, ಆರೆಂಜ್, ಬನಾನಾ. ಒಂದು ಚೂರು ತತ್ತನ ಅಂದ್ರೆ 2 ಜಂತ ವೈಟ್ ಒಂದಿಲ್ಲ ಅಂದ. ಆರ್ ಮೇಡಮ್ ಆರ್ ಫೈನಲ್ ಮಲ್ತೊಂದುಲ್ಲೆ ಅಂದೆ ಅಲ್ಪ. ಓಕೆ. ಆರ್ ನಂಚು ತುಲ್ಲೆ ಎನ್ನಂಚು ತುಂಡ ಯಾನ್ ಕನ್ಫ್ಯೂಷನ್ ಮಂತ್ ಪಾಡುವ ನಿಕ್ಲೇನು. ಸೊ ಏನಂತ ತುಂಡ ತೂಪ್ ಎನ್ನ ತೂಪನ ಯಾನು ಪಿರೋ ಅಂತ ಬಂದಿ ಇಂಚ ಆಕ್ಷನ್ ಮಂತನ ಪಕ್ಕ ನಿಕ್ಲೆ ಎದುರು ಬೋಂಡ ಪಕ್ಕಡೆ ಪ್ರೈಸ್ ಮಿಸ್ ಆಪುಂದೇವರೇ ಒಡ್ಚಾ. ಓಕೆ. ಆಪಲ್, ಆರೆಂಜ್, ಬನಾನಾ, ಬನಾನಾ. ಅಂಚಲ ಇರಬಲ್ಲಿ ಅಂಚಾಂಡ ಶೇಕಾದ ಇಂಚ ಪೋಯಾರಂದ ಅರ್ಥ ಏನಂತೂ ಯಾರು ದಾಯೆ ದಾಯ್ ತೂಯಿ ನಾನು ಎಕಡೆ ಪಂಡೆ ನಾನು ತೂ ಹೊಡ್ತೀನಿ ಪಂಡಿದಾರ ತೂಜರ ಅಪ್ಪಗೆ ಈ ಕಡೆ ತೂ ಅಂತಾರೆ ಶೇ ತೂಯಿನ ಇಡ್ಡೆತ್ತನ ಆತ ಏನಂತ ತೂಂದ ಇರೆಗ್ಲ ಅಕ್ಕಿತ್ತನು ಆಯ್ತಾ ಮಿಸ್ ಆಂಡ್ ಮಲ್ಲೇಚ್. ಓಕೆ. ಎಸ್. ಆಪಲ್, ಆರೆಂಜ್, ಬನಾನಾ, ಬನಾನಾ, ಬನಾನಾ. ಆಪಲ್, ಆರೆಂಜ್, ಆರೆಂಜ್, ಆಪಲ್. ಎಸ್. ಓಕೆ. ಯಾ ಏಯ್ ಬಾಯ್ಸ್ ಓಲ್ಲರಿತ್ತ ತುಲೆ ಒಂಜಿ ಬಾಯ್ 5 ಜನ ಗರ್ಲ್ಸ್ ಗರ್ಲ್ಸ್ ಹೆಮ್ಮೆಯ ಗರ್ಲ್ಸ್ ಆಯ್ತಾ. ಕ್ಲಾಪ್ಸ್ ಜೋರಾದ ಗರ್ಲ್ಸ್ ಅರ ಕ್ಲಾಪ್ಸ್ ಪಾಡ್ಲತುಕ. ಎಸ್ ಗರ್ಲ್ಸ್ ಉಲ್ಲೇರ್ ಮುಲ್ಪಟ ತುಲೆ ತುಲೆ ಗುಟ್ಟುಡು ಬಂದ್ ಕೊರ್ಪಿ ಎಂಚಾಳ ವಿನ್ ಆವಡು ಆತ ಆತ ಕಿವಿ ಕ್ಲೋಸ್ ಇತ್ತದಿತ್ತು ನಾ ಇಂಚವು ಪಾಪ ಮರ್ಯಾದೆ ಪೊಡ್ಚಿ ಮಾರೆ ಅಂಚ ಬಂಡದು ದಾದ ಬಣ್ಣೀರು ಪನ್ಪುಜರ ಟಾಪ್ ಸೀಕ್ರೆಟಾ ವಿನ್ನಲ್ಲ ಅಂತ ಬನ್ನಿ. ಓಕೆ. ಅಂಚ ಕೇಂಡ ಅವು ಅವೇಕೆ ಬಿಟ್ಟು ಬರೋದು ಇಪ್ಪನಿಗೆ ಯಾನು ಎನ್ಕರೇಜ್ ಮಾಡ್ತೀನಿ ಬಟ್ ಅವ್ ಇಂದಾಯ್ಕೆ ಏನೊಂದು ಇಜ್ಜರ್ ಬಂಡ ಇರ್ನೇ ವಾಯ್ಸ್ ಬರೋದು ಉಪ್ಪುಣಿ ಯಾನು ಆಪಲ್ ಆರೆಂಜ್ ಬನಾನ ಪನ್ನಗಲ ಇರ್ನೇ ವಾಯ್ಸ್ ಬತ್ತನ ಕನ್ಫ್ಯೂಷನ್ ಅಂಡ ಒಂಚಿ ಜಂಪ್ ಮಾಡ್ಬಿಡೊಂದು ಐಕ್. ಓಕೆ. ನೆಟ್ ಏರಿಯಕ್ಕೆ ಪುರ ವಿನ್ ಆವಡು ಇಕ್ಲಿಗೆ ವಿನ್ ಆಪ್ನ ಬುಡ್ಚಪ್ಪ ಅಣ್ಣ ಮುಕ್ಲಿನ 2 ಜನ ಮೆಚ್ಚೋಡು ದಾಯ ಪನ್ನಂಡ ಮುಕ್ಕಲು ಈತೆಲ್ಲ ಜೋಕುಲು ಗ್ರೇಟ್ ಮುಕ್ಕಲ ಮಲ್ಲಕ್ಕಲ್ನೊಟ್ಟಿಗೆ ಪಾರ್ಟಿಸಿಪೇಟ್ ಮಾಡ್ತಾರತ ಖುಷಿ ಅಂಡ್. ಎಸ್ ಗರ್ಲ್ಸ್ ನಿಖಲ್ ನೆಟ್ಟೆ ಓಡ್ತಿ ವಿನ್ ಆವಡು ಬಾಯ್ನ ವಿನ್ ಆಪ್ಲೆಕ ಮಲ್ಪೆರವೆ ಅಲ್ಲಿ ಅಂಚ ಪಂದಿ ಇರೆಗ್ಲ ಸಪೋರ್ಟ್ ಮನ್ಪವೆ. ಎಸ್. ಓಕೆ. ಎಂಕೆ ಏರ್ ವಿನ್ ಆಂಡ್ಲ ಮಲ್ಲೆಚ್ಚಿ ಬಟ್ ಆಡಿಯನ್ಸ್ ನಗಲ್ತುಲೆ ಏರ್ ಗರ್ಲ್ಸ್ಗೆ ಏರ್ ಸಪೋರ್ಟ್ ಮನ್ಪರ ರೆಡ್ಡೆ ಬಾಯ್ಸ್
ಬಾಯ್ಸ್ಗೆ ಸಪೋರ್ಟ್ ಮಾಡ್ಪೇರ್. ಓ ಇಲ್ಲಿದ್ದಾರೆ ಅಭಿಮಾನಿಗಳು, ಇಲ್ಲಿ ಅಲ್ಲಿ ಯಾರಿಲ್ಲ ಅಭಿಮಾನಿಗಳೆಲ್ಲ ಆಚೆ ಹೋದ್ರು. ಒಬ್ಬರಿದ್ದಾರೆ, ಒಬ್ರು ಬಂದ್ರು ಸಪೋರ್ಟಿಗೆ ಅಷ್ಟೇ. ಆದ್ರೆ ನೋಡಿ ನಿಮ್ಗೆ ಬೇಜಾರಾಗುದಿಲ್ಲ, ನಿಮ್ಮಪ್ಪ ಬಾಯ್ಸ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ಬೇಜಾರಾಗುದಿಲ್ಲ? ಇಲ್ಲ ನಾಚಿಕೆ ಆಗ್ತದಾ ಮಾತಾಡ್ಲಿಕ್ಕೆ? ಓಕೆ. ಆಪಲ್, ಆರೆಂಜ್, ಬನಾನಾ. ಆಪಲ್, ಆರೆಂಜ್, ಬನಾನಾ. ಬನಾನಾ, 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 ಬನಾನಾ. ನಿಮ್ಮ ಒಂದು ಕಾನ್ಸಂಟ್ರೇಷನ್ಗೆ ನಾನು ಮೆಚ್ಚಿದೆ ಆಯ್ತಾ, ಖುಷಿ ಆಯ್ತು ನನಗೆ ನಿಜವಾಗ್ಲೂ. ಈಗಲೂ ನನಗೆ ಖುಷಿ ಆಗ್ತಾ ಉಂಟು. ಇವರಿಗಿಂತ ಅವರಿಬ್ಬರು, ನಾನು ಅವರನ್ನೇ ನೋಡ್ತಾ ಇದ್ದೇನೆ ತಪ್ಪು ಮಾಡ್ತಾರ ಅಂತ, ಬಟ್ ಅಷ್ಟು ಕಾನ್ಸಂಟ್ರೇಟ್ ಮಾಡಿ ಆಡ್ತಾ ಇದ್ದಾರೆ, ಖುಷಿ ಆಯ್ತು. ಎಷ್ಟನೇ ಕ್ಲಾಸ್? ಒಂದನೇ ಕ್ಲಾಸಾ ನೀವು? ಯು ಕೆ ಜಿ ಅಂಡ್ ಫಸ್ಟ್ ಸ್ಟ್ಯಾಂಡರ್ಡ್. ಓಕೆ, ಗುಡ್. ಓಕೆ. ಆಪಲ್, ಆರೆಂಜ್, ಬನಾನಾ. ಬನಾನಾ, 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 ಬನಾನಾ. ಆಪಲ್, ಆರೆಂಜ್, ಬನಾನಾ. ಬನಾನಾ, ಆರೆಂಜ್. ಒಂದು, ಎರಡು, ಒಂದು, ಇಲ್ಲ ಇದೊಂದು ನೋಡಿದೆ ನಾನು. ಮತ್ತೆ ಮಾತೆಲ್ಲ ಊಟತರ ಮಿತ್ ಅವು ಒಂದು ಆರಾತು ಜರ ಆತರ ಮಾತಾ ಊಟತರ ಮೇರ್ಲ. ಯಾರಿಗೂ ಗಿಫ್ಟ್ ಇಲ್ವಾ? ಯಾರಿಲ್ಲ, ಅದು ವಾಪಸ್ ಯಾರೀಗ ಇದ್ರು ರೀ 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 ಎಲ್ರು ಎಲ್ಲರದಾಗ. ಇಲ್ಲ ನಿಮ್ಮದಲ್ಲಪ್ಪ, ಹೋಗಿ ಈಗ ಇಷ್ಟ ಆಡಿದ್ಮೇಲೆ ಇವರೆಲ್ಲರೂ ಔಟ್ ಅಂತ. ಹಾಗೆ ಎಲ್ಲರನ್ನ ಔಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಒಬ್ರು ಬೇಕಲ್ಲ, ಆಗ್ಬೋದಾ? ಓಕೆ. ಆಪಲ್, ಆರೆಂಜ್, ಬನಾನಾ. ಆಪಲ್, ಆರೆಂಜ್, ಬನಾನಾ. ಬನಾನಾ, ಬನಾನಾ, ಆಪಲ್, ಬನಾನಾ. ಇದು 4 ಅಲ್ಲ? 4. ಈತು 4 ಜನ ಫುಲ್ ಪೋಯ್ನಿ ಮಲ್ಲೇಜ್ ಈತು ಮುಟ್ಟ ಗೊಬ್ಬೆರತ ಖುಷಿ ಅಂಡಿ. ಎಸ್ ಕುಲ್ಲೆ ಎಸ್ 2 ಜನ ತಾ ಕರೆಕ್ಟ್ ಆಯ್ತಾ? ಮುಗುಲ್ 2 ಜನ ಸರಿ ಗೊಬ್ಬುದಿರತಾ ಕರೆಕ್ಟ್ ಅದೇ? ಓಕೆ ಓಕೆ. ಒಂಜಿ ಬಾಯ್ ಅಂಡ್ ಒಂಜಿ ಗರ್ಲ್ ಇತ್ತೆ ಉಂಡು ಮ್ಯಾಚ್. ಸೊ ಗರ್ಲ್ಸ್ ನಿಕುಲು ಸಪೋರ್ಟ್ ಮನ್ಪಿಚಾರ ಬೇರೆಗೆ ಸಾನ್ವಿಗೆ. ಓಕೆ ಎಸ್ ತುಕ ಏರ್ವಿನ ಪೇರೆಂಟ್ ಸಾನ್ವಿ ಈರ್ಲ ಬುಡ್ದು ಗೊರೆ ಬಲಿ ಅಂಡ್ ಈರ್ನ ಬುದರ ಅನೀಶ್ ಈರ್ಲ ಬುಡ್ದು ಗೊರೆ ಬಲಿ. ಎಸ್ ತುಕ ಐತೆ ಫೈನಲ್ 2 ಜನ ಒಲ್ಲೇರು. ಸೊ ಏರ್ವಿನ ಪೇರು ತುಕ. ಓಕೆ. ಆಪಲ್, ಆರೆಂಜ್, ಬನಾನಾ. ಆಪಲ್, ಆರೆಂಜ್, ಬನಾನಾ. ಬನಾನಾ, ಆಪಲ್, ಬನಾನಾ. ಕರೆಕ್ಟ್. ನಿಖಿಲ್ ಕನ್ಫ್ಯೂಷನ್ ಮನ್ಪುಡ್ ಚಂಚ ಪಾಪ ಆಕ್ಲೇನು. ಓಕೆ. ಆರೆಂಜ್. ಕಮೆಂಟ್ರಿ ಈ ಪಿರೌಡ್ ಕಮೆಂಟ್ರಿ ಕೊರಿಯರೆ ಇರೇನು ಕುಲ್ಲೋಡ್ ಅಲ್ಪ ಪೋಲೆ ನಾನೊಂಜಿ ಮೈಕ್ ಕೊರ್ಲೆ ಯಾರೊಂಜಿ ಎಡ್ಡೆ ಕಮೆಂಟ್ರಿ ಕೊಡೋರು. ಓಕೆ ಐತೆ ಐ ಮೀನ್ ಎಕಡದು ಕಂಟಿನ್ಯೂ ಮನ್ಪುಡ್ಚಿ ಸುರುಡ್ದೆ. ಆಪಲ್, ಆರೆಂಜ್, ಬನಾನಾ. ಬನಾನಾ, ಬನಾನಾ, ಬನಾನಾ. ಆಪಲ್, ಬನಾನಾ. ಆರೆಂಜ್, ಬನಾನಾ. ಆರೆಂಜ್ ಔಟ್. ಆರೆಂಜ್ ಬನಾನಾ ಆಯ್ಬೇಕು ಪಿರ ಆರೆಂಜ್ ಬಂಡೆ ಬ್ಯಾಕ್ ಸೈಡ್ ಬರೋಡಿತ್ತನ್. ಬಾಯ್ ಔಟ್ ಆಗಿದಾರಾ? ಆಕ್ಚುಲಿ ಇಲ್ಲ, ನಿಮ್ಮದೊಂದೊಂದು ಒಪಿನಿಯನ್ ಬರ್ತಾ ಇದೆ, ಬಟ್ ನಾನು ನೋಡಿರೋ ಮಟ್ಟದಲ್ಲಿ ನನಗೆ ಅನಿಸ್ಲಿಲ್ಲ. ನಾನು ಅವರನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ, ಅವರನ್ನು ಅಬ್ಸರ್ವ್ ಮಾಡುವಾಗ ಅವರು ಸ್ವಲ್ಪ ಎಡವಿದ್ರು. ಆ್ಯಂಡ್ ತೊಂದರೆ ಇಲ್ಲ, ಬನ್ನಿ. ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ರೈಸ್ ಇವರು ಫಸ್ಟ್ ಆ್ಯಂಡ್ ಸಾನ್ವಿ ಸೆಕೆಂಡ್ ಈ ಗೇಮ್ ಇದ್ದು. ಸೊ ಅನೀಶ್ ಈ ಗೇಮ್ ಇದ್ದು ವಿನ್ನರ್, ಫಸ್ಟ್ ಪ್ರೈಸ್, ಆ್ಯಂಡ್ ಸಾನ್ವಿ ಸೆಕೆಂಡ್ ಪ್ರೈಸ್. ಕಂಗ್ರ್ಯಾಚುಲೇಷನ್ಸ್. ಸೊ ಇಷ್ಟರವರೆಗೆ ಆದ ಗೇಮ್ ಆ್ಯಂಡ್ ಕ್ವಿಜ್ ಆ್ಯಂಡ್ ಇನ್ನೊಬ್ರು ಮಮತಾ ಅನ್ನೋರು ಕ್ವಿಝಲ್ಲಿ ಅಂದರೆ ಸಾರಿ ಸಾಂಗ್ ಗೆಸ್ಸಿಂಗಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರನ್ನು ನೀಡಿದ್ದಾರೆ. ಸೊ ಮಮತಾ ಎಲ್ಲೇ ಇದ್ರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸೊ ಮಮತಾ ಕ್ವಿಝಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರನ್ನು ಕೊಟ್ಟಿದ್ದಾರೆ. ಸೊ ಮಮತಾ ಅವರಿಗೆ ಪ್ರೈಸನ್ನು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಸ್, ಕಂಗ್ರ್ಯಾಚುಲೇಷನ್ಸ್ ಮಮತಾ ಮೇಡಮ್. ಯಾ
ಎಸ್ ಅನೀಶ್ ಫಸ್ಟ್ ಪ್ಲೇಸ್ ಇನ್ ಗೇಮ್ಸ್. ಕಂಗ್ರ್ಯಾಚುಲೇಷನ್ಸ್ ಅನೀಶ್. ಚೂರು ಓದಲೆ ಜೋಕುಲು ಓದುಂಡು ಎಡ್ಡೆ ಪುಸ್ತಕ ಉಪರ ನೆನಪುಗದಿಲೆ ಪುಸ್ತಕ ಉಪರ ತಿಕ್ಕುನ ಬಾರಿ ಎಡ್ಡೆ ಗೊತ್ತುಂಡೆ ಅಂಜಮನ್ ಪರ ಬಲ್ಲಿ ಶಕ್ ಪುಸ್ತಕ ನಾನು ಬಂದಿದ್ದು. ಮತ್ತೊಂದು ಸಾನ್ವಿ. ಎಸ್ ಸೆಕೆಂಡ್ ಪ್ರೈಸ್. ಕಂಗ್ರ್ಯಾಚುಲೇಷನ್ಸ್. ಹಾಗೆ ಸ್ವಸ್ತಿಕ್ ಕ್ವಿಜ್ ಅಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರ್ ಅನ್ನು ನೀಡಿದ್ದಾರೆ. ಸೊ ಸ್ವಸ್ತಿಕ್ ಕಂಗ್ರ್ಯಾಚುಲೇಷನ್ಸ್ ಸ್ವಸ್ತಿಕ್. ಎಸ್ ಓಕೆ ಯಾ ನೆಕ್ಸ್ಟ್ ಗೇಮಾ ರೆಡಿ ಇದ್ದಾರೆ. ಇನ್ನೊಂದೇ ಗೇಮ್ ಆಯ್ತಾ ನಿಮಗೆ? ಮತ್ತೆ ಲೇಡೀಸ್ ಅನ್ನ ಕರೆಯುವ. ಲೇಡೀಸ್ ಇದ್ದಾರೆ ಅಲ್ಲಿ, ಜೆಂಟ್ಸ್ ಇದ್ದಾರೆ. ಇನ್ನೂ ಬೇಕು ನಿಮಗೆ ಆಡಿಸಿದ್ರೆ ಅಲ್ಲಿ ನೋಡಿ ಪಾಪ ಹುಡುಗಿಯರು ನೋಡಿ. ಓಲ್ಡ್ ಆಗಿದ್ದಾರೆ. ಯಾರು ಓಲ್ಡ್ ಆಗಿದ್ದಾರೆ? ನನ್ನಂತೆ ಇರುವವರು ಇದ್ದಾರೆ ಅಲ್ಲಿ. ಅದು ಓಲ್ಡ್ ಅಂತ ಹೇಳುದಿಲ್ಲ ಅದಕ್ಕೆ ಸ್ವಲ್ಪ ನೀವೆಂತ ಮಾರೆ ಓಲ್ಡ್ ಅಜ್ಜಿಯನ್ನ ಹಾಗೆ ಮಾಡಿ ನಿಮ್ಮೊಟ್ಟಿಗೆ ಕಾಂಪಿಟೇಟ್ ಆಗುದಿಲ್ಲ. ನೀವು ಕಪಲ್ಸಾ? ಕಪಲ್ಸ್ ನಿಮ್ಗೆ ಯಾರಿದ್ದಾರೆ? ಓಕೆ ಓಕೆ ಸೊ ದಾದ ಗೊತ್ತು ನಿಕ್ಲೆ ಮಾತ್ರೆಗಳು ಒಂಜೊಂಜಿ ಬಲೂನ್ ಕೊರ್ಪುಂಡು ಊದು ಪುಡಪ್ಪರೆ ಬಲಿ ಒಂಜೆ ಬಲೂನ್ ಕೊರ್ಪುನು ಪುಡಪ್ಪಂದ ಲೆಕ್ಕ ಅವೇನು ಏರ್ ಜಾಸ್ತಿ ಮಲ್ಲ ಮಲ್ಪೇರ ಬಲೂನ್ ಊದುದು ಏರ್ನ ಬಲೂನ್ ಮಸ್ತ್ ಮಲ್ಲ ಉಪ್ಪುಂಡ ಆಕ್ಲೆ ಒಂಚ ಪ್ರೈಸ್ ತೂಕ ಸೇಮ್ ಇತ್ತಂಡ ಗೊತ್ತಿಜ್ಜಿ ದಾದಾಪುನ್ ಪಂದ್ ಬಲೂನ್ ತೂದು ಮನ್ಪುಗ. ಓಕೆ ತೂಲೆ ಕರೆಕ್ಟ್ ಉಂಡು ಅವರ ಟೆಸ್ಟ್ ಮಂತೊಲ್ಲೆ ಊದುದು ಬುಡೊಡ್ಚಿ ಜಸ್ಟ್ ಅವರ ಟೆಸ್ಟ್ ಮನ್ಪ್ಲೆ ಅವು ಹೀಲಿಯಂ ಬಲೂನ್ಸ್ ಅವು ನೆಟ್ ಆಪುಜಿರೆ ಮಿತ್ತ ಬಿಡ್ರಿ ಲಾಯ್ಪುಜೆ ಅವು ಅವೆಂಚ ಲಾಯ್ಪುನು ಇಜ್ಜಪ್ಪ ಇಜ್ಜಿ ಟೆಸ್ಟ್ ಮನ್ಪ್ಲೆ ಇಟ್ಕೊಂಡದು ಮಾತ್ರವಾ ಪುಗ್ಗೆಯನ್ನು ಊದ್ಲಿಕ್ಕೆ ಕಷ್ಟ ಆಗ್ತದ? ಪುಗ್ಗೆ ಖುಷಿಯಾ ಊದ್ಲಿಕ್ಕೆ? ಊದಿ ನೋಡಿ ಟ್ರೈ ಮಾಡಿ. ಸರಿ ಇಟ್ಟಾ? ಸರಿ ಇಲ್ಲ ನೋಡಿ ಮೆಲ್ಲ. ಇನ್ ಕೇಸ್ ನಿಮ್ಮದು ಬಲೂನ್ ಏನಾದ್ರು ಒಡ್ದು ಹೋದ್ರೆ ಒಂದ್ ನಿಮಿಷ ಕೇಳಿ ಇನ್ ಕೇಸ್ ಬಲೂನ್ ಏನಾದ್ರು ನಿಮ್ದು ಒಡ್ದು ಹೋದ್ರೆ ನಾನು ವಾಪಸ್ ಬಲೂನ್ ಅನ್ನ ಕೊಡಲ್ಲ. ಚಪ್ ಉಪದ್ರನೆ ಮಲ್ಪುಲೆ ಮೇರೆಗ ಗೇಮ್ಸ್ ಬೋರ್ಡಿಗೆ ಮುಲ್ಪ ಬತ್ತದುಲೆಗೆ ಸೌಂಡ್ ಮಲ್ಪನೊಂಜೊಂಜಿ ಬಾರಿ ಜೋರುಲ್ಲಾರ. ಓಕೆ ಒರ ಕಾನ್ಸಂಟ್ರೇಟ್ ಮನ್ಪ್ಲೆ ಬೊಕ ಔಟ್ ಆಂಡೆ ನಡಕೆ ನೋಡ್ಚಿ ಕಾನ್ಸಂಟ್ರೇಟ್ ಮನ್ಪ್ಲೆ ದಾದ ಪನ್ನಂಡ ನಿಕ್ಕಲು ಯಾನಿತ್ತೆ 3, 2, 1 ಪನ್ಪೆ ಅಪಗ ಸ್ಟಾರ್ಟ್ ಮನ್ಪೊಡುವುದರೆ ಇತ್ತೆತ್ ಕೈಟ್ ಪತ್ತೊಲ್ಲೆ ರೈಟ್ ಹ್ಯಾಂಡೆಡ್ ಊದೋಡು ಇತ್ತೆತ್ ಕೈಟ್ ಪತ್ತೊಲ್ಲೆ. ಓಕೆ 3, 2, 1 ಪನ್ನೆರಡಕ್ಕೆ ಸ್ಟಾರ್ಟ್ ಮನ್ಪೊಡು ಆ್ಯಂಡ್ ಯಾನ್ 1 minute ಟೈಮ್ ಕೊರ್ಪೆ 1 minute ಇಡು ತೂಪೆ ಯಾನ್ ಏರ್ನ. ಓಕೆ ಆನ್ ದ ಕೌಂಟ್ ಆನ್ ಆಫ್ 3, 2, 1 ಸ್ಟಾರ್ಟ್. ಎಸ್ ಆಡಿಯನ್ಸ್ ಓಲ್ಲರು ಒಣಸ್ ಮಂತಿಜಾರ ಚೂರು ತಾಟಿ ಬಿಡ್ದು ಪ್ರೋತ್ಸಾಹ ಮನ್ಪ್ಲತ್ತ ಓಲ್ಲರ್ ಕ್ಲಾಪ್ಸ್ ಜೋರಾದ್ ನನಾತ್ ಬರಡು ಕಮ್ಮಿ ಆಂಡ್. ಓಕೆ ಎಸ್ ಓಕೆ 10, 9, 8, 7, 6, 5, 4, 3, 2, 1 and time up. Yeah okay ಒಂದು ನಿಮಿಷ ಅಂತಲೇ ಒಂದು ನಿಮಿಷ ಯಾನು ಒಂಜತ್ತು ನೆಡ್ದು ಮಲ್ಲ ಓಕೆ ಇಜ್ಜಿ ನೆಡ್ದು ಮಲ್ಲ ಇಜ್ಜಿ ಒಂದು ಮಲ್ಲ ಉಂಡು ಒಂದು ನಿಮಿಷ ಇಜ್ಜಿ ಒಂದು ಮಲ್ಲ ಉಂಡು ಒಂದು ಮಲ್ಲ ಉಂಡು ಓಕೆ ಎಸ್ ಆಡಿಯನ್ಸ್ ಕರೆಕ್ಟ್ ಆತ ಒಂದು ಆತ ಮಲ್ಲೆಪ್ಪುನು ಕರೆಕ್ಟ್ ಆತ ಇಜ್ಜಿ ಒಂದು ಮಲ್ಲ ಒಪ್ಪುನು ಒಂದು ಮಲ್ಲ ಎಸ್ ಒಂದು ಏರ್ನ ಬಲೂನ್ ಓ ಫೈನಲಿ ಒಂಜಿ ಗಿಫ್ಟ್ ತಿಕ್ಕಣದೆ ಮಾರೇರೆ ಗಾಡಿಗೆ. ಓಕೆ ಎಸ್ ಕಂಗ್ರಾಟ್ಸ್. ಇಲ್ಲ ಪುತ್ರ ಅದೀಶ್ ಓಕೆ ಅದೀಶ್ ಮೇರೆಗ್ ನಾಗೇಶ್ ಸರ್ ಬರ್ತದ ಗಿಫ್ಟ್ ಕೊರಡೊಂಕೆ ಏನೊಂದಿಲ್ಲ ಮೇರೆಗ್ ಪ್ರೇರಣಾದ ಡೈರೆಕ್ಟರ್ ಮೋಕ್ಷಿತಾ ಮೇರೆ ಗಿಫ್ಟ್ ಕೊರಡೊಂಕೆ ಏನೊಂದಿಲ್ಲ.
ನಿಖಿಲ್ ಪೂರ ಡ್ಯಾನ್ಸ್ ಮಾಡಿ ಬರೋದ ನಿಖಿಲ್ ಏರ ಡ್ಯಾನ್ಸ್ ಮಾಡಿ ವಿಚಾರ ಗೊಬ್ಬರ ಮಾತ್ರ ನಿಖಿಲ್. ಸರಿ ಸರಿ ಥ್ಯಾಂಕ್ ಯು ಮಾತಾ ಜೋಕ್ಲೆಗೆ ಥ್ಯಾಂಕ್ ಯು ಬತ್ತಿನೆಕ್ ಥ್ಯಾಂಕ್ ಯು. ಸೊಲ್ಮೇಲು ಎಸ್ ಡ್ಯಾನ್ಸ್ ಮತ್ತೆ ಅದು ಮತ್ತೆ ಗೇಮ್ಸ್ ಕಡಿತೇನೆ. ಈಗ ಡ್ಯಾನ್ಸ್ ಉಂಟಂತೆ ಮಕ್ಕಳದು, ಅಲ್ಲಿ ಸಭಾಂಗಣದಲ್ಲಿ ಹೋಗಿ ಕೂತ್ಕೊಳ್ಬೇಕಾಗಿ ಕೇಳಿ ಮತ್ತೆ ಲಾಸ್ಟ್ಗೆ ಆಟ ಕೊಡುವ ಎಲ್ಲ ಕ್ಯಾಟಗರಿದ ಆದ್ಮೇಲೆ ಆಯ್ತಾಯ್ತು. ಆಯ್ತಾಯ್ತು ಪ್ರಾಮಿಸ್ ಆಗಿ ಟೈಮ್ ಉಳಿದ್ರೆ ನಿಮ್ಗೆ ಆಡಿಸ್ತೇನೆ ಆಯ್ತಾ. ಓಕೆ ಎಸ್. ಸೊ ಮುಂದಕ್ಕೆ ಮತ್ತೊಮ್ಮೆ ವೇದಿಕೆಗೆ ಮನೋರಂಜಿಸಲಿಕ್ಕೆ ಬರ್ತಾ ಇದ್ದಾರೆ ಸಾನ್ವಿ ಹಾಗೂ ಇಶಾನಿ. ಓಕೆ ಸೊ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ದುತಿ ಬನ್ನಿ. ಓಕೆ ದುತಿ ಅಲ್ಲ, ಡ್ಯಾನ್ಸ್ ಕಲ್ತ್ಕೊಂಡು ಬಂದಿದ್ದೀರಾ? ಯಾವ ಡ್ಯಾನ್ಸ್? ಈಚೆ ಬನ್ನಿ. ಓಕೆ ಯಾವ ಡ್ಯಾನ್ಸ್? ಲುಂಗಿ ಡ್ಯಾನ್ಸಾ? ಲುಂಗಿ ತರಲಿಲ್ಲ? ಅಮ್ಮ ಹಾಕ್ಬೇಕಾ? ಅಮ್ಮನ ಕರಿ ಲುಂಗಿ ಹಾಕ್ಲಿಲ್ಲ ಅಂತೆ ಅಮ್ಮ. ಓ ಚಶ್ಮಾ ತಂದಿದ್ದೀರಾ? ಹಾಗಾದ್ರೆ ಚಶ್ಮಾ ಏನಾದರೂ ಸಾಂಗ್ ನೀವು ಡ್ಯಾನ್ಸ್ ಮಾಡಬೇಕಿತ್ತಲ್ಲ, ಏನು ಮಾಡೋದು? ಓಕೆ ಫೈನ್, ಸ್ಟಾರ್ಟ್ ಮಾಡೋಣ. ಈಗಲಾದರೂ ಎರಡು ಕೈಯನ್ನ ಜೋಡಿಸಿ ಕ್ಲಾಪ್ಸ್ ಅನ್ನ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಸ್ ಓಕೆ ಸ್ಟಾರ್ಟಾ? ರೆಡಿನಾ? ರೆಡಿ? ಓಕೆ ಎಸ್. थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के पूछो तो थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के all the Rajni fans don't miss that chance all the Rajni बजेगा ऑन द फ्लोर आना पड़ेगा लुंगी को उठाना पड़ेगा स्टेप करके दिखाना पड़ेगा डिस्को में जब ये गाना बजेगा ऑन द फ्लोर आना पड़ेगा लुंगी को उठाना पड़ेगा स्टेप करके दिखाना पड़ेगा ऑल द रजनी फैंस डोंट मिस दैट चांस ऑल द रजनी फैंस മകനെ പൊന്മകനെ മുത്തായവനെ നിന്നും സൂര്യനും ചന്ദ്രനും നയവനെ കാലം കാത്ത് വച്ച രക്ഷകനെ സംഹാരകനെ ഞങ്ങൾ കണ്ണനായി വന്നവനെ ഭയമേ മാറിപ്പോ നീ അണ്ണൻ വന്ന തുമ്പിട്ടുന്നില്ല ഇരുട്ടിൽ സിറ്റി വാഴും രാജാവുക്ക് എല്ലാരും സുല്ല ഇവനെ തൊഴുവാനായും ജനത്തിലൊക്കെ കാലം എടുത്തു വച്ചാൽ സ്വർഗം പോലും നഷ്ടപ്പെടും बना के पूछो तो थोड़ा रंग घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड
ಯಾರು ಪಂದ್ಕೋರ್ನೆ ಡಾನ್ಸ್ ಅಪ್ಪ ಅಪ್ಪನಾ ಓಲರ್ ಬೈದರಾ ಬೈದರೆಡೆ ಕತ್ತಿಜರ ಅಪ್ಪ ಪಂದ್ಕೋರ್ನ ಡ್ಯಾನ್ಸರಿಗೆ ಸ್ಟೆಪ್ಸ್ ಇತ್ತದ ಅಲ್ಪ ತೂಪು ಜರ ನಾಚಿಗೆ